यशोदनन्दन व्रज जनरञ्जन यमुनतीरा वनचारी यमुनतीरा वनचारी जयुराधमाधव कुञ्ज विहारी जयुराधमाधव कुञ्ज विहारी हरे कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे हरे ॐ अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं वन्देऽहं श्रीगुरुश्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगण ललिता श्रीविशाखान्वितांश हे कृष्णा करुणा सिन्धो दीनबन्धो जगत्पते गोपीश गोपिका कान्ता राधा कान्ता नमोस्तुते तप्त काञ्चन गौरांगी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। नमो विष्णुपदाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने नमस्ते सरस्वती देवी गौरवाणी प्रचारिणि निर्विशेष शून्यवादी पाश्चात्य देशतारिणि जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्त वृंद हरे कृष्ण 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 हरे 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 राम 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 ಹರೇ ಹರೇ ಎಲ್ಲರಿಗೂ ಮಂಗಳೂರು ಇಸ್ಕಾನ್ ಅವರು ಆಯೋಜಿಸಿರುವ ಭಕ್ತಿ ಶಾಸ್ತ್ರಿ ತರಗತಿಗೆ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ದಂಡಪೂರ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇವತ್ತು ನಾವು 2ನೇ ಯೂನಿಟ್ ಘಟಕ 2 ಅದರಲ್ಲಿ ಭಕ್ತಿ ಯೋಗದ ಬಗ್ಗೆ ತಿಳ್ಕೊತಾ ಇದೀವಿ. ಭಕ್ತಿ ಯೋಗದ ರಿಲೇಟೆಡ್ ಚಾಪ್ಟರ್ಸ್ ಅಧ್ಯಾಯಗಳು 7ರಿಂದ 12ರಲ್ಲಿ ತಿಳ್ಕೊಳ್ತಾ ಇದ್ವಿ. ಇಲ್ಲಿವರೆಗೂ 7ನೇ ಅಧ್ಯಾಯ ಮುಗಿದಿದೆ. ಇವತ್ತಿಂದ 8ನೇ ಅಧ್ಯಾಯ ಪ್ರಾರಂಭ ಮಾಡ್ತಾ ಇದ್ವಿ. ಮೊದಲಿಗೆ ಪ್ರಭುಪಾದ್ ಕಿ ಜೈ, ರಾಧಾ ಗೋವಿಂದ್ ಕಿ ಜೈ, ಗೌರನಿತಾಯ್ ಕಿ ಜೈ. ಪ್ರಭುಪಾದ್ರನ್ನ, ರಾಧಾ ಗೋವಿಂದರನ್ನ ಮತ್ತೆ ಗೌರನಿತಾಯನ್ನ ಬೇಡ್ಕೊತೀವಿ. ಏನ್ ಜ್ಞಾನ ಇಲ್ಲಿ ಭಗವಂತ ತಿಳಿಸ್ಲಿಕ್ಕಿದ್ದಾನೆ ಅದು ನನ್ನ ಮೂಲಕ ಪ್ರವಾಹ ಮಾಡ್ಲಿ ಅಂತ ಕೇಳ್ಕೊತೀನಿ ಪರಮಾತ್ಮನನ್ನ. ಇವತ್ತು ಪಾಠ 3 ಅಧ್ಯಾಯ 8 ಅಂದ್ರೆ ನಾವಿವಾಗ 7 ಅಧ್ಯಾಯ ಮುಗಿಸಿದೀವಿ. ಈಗ 8ನೇ ಅಧ್ಯಾಯಕ್ಕೆ ಬಂದಿದೀವಿ. ಆ 7ನೇ ಅಧ್ಯಾಯದ ಕೊನೆಯ 2 ಶ್ಲೋಕಗಳು ಈಗ ನಾವು ನೋಡ್ಲಿಕ್ಕಿರುವಂತಹ 8ನೇ ಅಧ್ಯಾಯದ ಆರಂಭಕ್ಕೆ ಅದು ಕಾರಣ ಆಗುತ್ತೆ. ಆ 7ನೇ ಅಧ್ಯಾಯದ 2 ಶ್ಲೋಕಗಳು, ಕೊನೆಯ ಶ್ಲೋಕಗಳು ಯಾವ್ದಂತ ಒಮ್ಮೆ ನೋಡೋಣ. ಜರಾ ಮರಣ ಮೋಕ್ಷಾಯ ಮಾಮಾಶ್ರಿತ್ಯ ಯತಂತಿಯೇ ತೇ ಬ್ರಹ್ಮ ತದ್ ವಿದು ಕೃಷ್ಣ ಮಧ್ಯ
ಮಧ್ಯಾತ್ಮ ಕರ್ಮ ಚಾಕಿಲಂ. ಅಂದ್ರೆ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ, ಏನಂತ ಹೇಳ್ತಾ ಇದ್ದಾನೆ, ಒಪ್ಪು ಸಾವುಗಳಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಶ್ರಮಿಸುತ್ತಿರುವ ಬುದ್ಧಿವಂತರು ಭಕ್ತಿ ಸೇವೆಯನ್ನು ಮಾಡುತ್ತಾ ನನ್ನಲ್ಲಿ ಆಶ್ರಯವನ್ನು ಪಡೆಯುವರು. ನಿಜವಾಗಿ ಅವರು ಬ್ರಹ್ಮನ್, ಏಕೆಂದರೆ ಅವರು ದಿವ್ಯ ಕರ್ಮಗಳ ವಿಷಯಗಳಲ್ಲಿ ಪ್ರತಿಯೊಂದು ಸಂಗತಿಯನ್ನು ಸಮಗ್ರವಾಗಿ ಬಲ್ಲವರು. ಈ ಶ್ಲೋಕದಲ್ಲಿ ಪರಮಾತ್ಮ ಬ್ರಹ್ಮ ಮತ್ತೆ ಆಧ್ಯಾತ್ಮ ಮತ್ತೆ ಕರ್ಮ ಈ ರೀತಿ ಅನೇಕ ವಿಷಯಗಳ ಬಗ್ಗೆ ಹೇಳ್ತಾನೆ. ಅದರಲ್ಲಿ ಅವನಿಗೆ ಅರ್ಜುನನಿಗೆ ಒಂದು ಏನಂತೆ ತಿಳ್ಕೊಳ್ಳುವಂತಹ ಉತ್ಸುಕತೆ ಬರುತ್ತೆ. ಏನು ಹಾಗಂದ್ರೆ ಅಂತ ಪ್ರಶ್ನೆ ಮಾಡ್ತಾನೆ. ಈಗ 30ನೇ ಶ್ಲೋಕ, ಕೊನೆಯ ಶ್ಲೋಕ 7ನೇ ಅಧ್ಯಾಯದಲ್ಲಿ ಕೂಡ ಹೇಳಿದ್ದಾನೆ. ಸಾಧಿಭೂತ ಆದಿದೈವಂ ಮಾಂಸ ಸಾಧಿ ಯಜ್ಞಂ ಚ ಯೇ ವಿದುಹು ಪ್ರಯಾಣ ಕಾಲೇ ಅಪಿ ಚ ಮಾಂತೆ ವಿದು ಯುಕ್ತ ಚೇತಸಃ ಅಂತ. ಈ ಶ್ಲೋಕದಲ್ಲೂ ಕೂಡ ಪರಮಾತ್ಮ ಆದಿ ಯಜ್ಞ, ಆದಿ ದೈವ, ಆದಿಭೂತ ಮತ್ತೆ ಪ್ರಯಾಣ ಕಾಲ ಅಂದ್ರೆ ಮರಣ ಸಮಯದ ಬಗ್ಗೆ ಎಲ್ಲ ಹೇಳ್ತಾ ಇದ್ದಾನೆ. ಈ ಎಲ್ಲ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಕೆ ಉತ್ಸುಕತೆ ಅರ್ಜುನನಿಗೆ ಶುರು ಆಗುತ್ತೆ. ಆದ ಕಾರಣ 8ನೇ ಅಧ್ಯಾಯ ಅದು ಅರ್ಜುನನ ಪ್ರಶ್ನೆಗಳೊಂದಿಗೆ ಆರಂಭ ಆಗ್ತಿದೆ. ಈ ಅಧ್ಯಾಯವನ್ನ ಅಕ್ಷರ ಬ್ರಹ್ಮಯೋಗ ಅಥವಾ ಭಗವತ್ ಪ್ರಾಪ್ತಿ ಅಂತ ಕರೀತಾರೆ. ಈ ಅಧ್ಯಾಯದಲ್ಲಿ ನಾವು ಭಗವಂತನನ್ನ ಹೇಗೆ ಪಡ್ಕೋಬಹುದು ಅನ್ನೋದನ್ನ ತಿಳ್ಕೊಳ್ಳಿಕ್ಕಿದೀವಿ. ಅದಕ್ಕೂ ಮೊದಲು ಅಧ್ಯಾಯ 2 ಸಮೀಕ್ಷೆ. ನಾವು ಹಿಂದಿನ ತರಗತಿಯಲ್ಲಿ ಏನೆಲ್ಲ ತಿಳ್ಕೊಂಡ್ವಿ ಅದನ್ನ ಒಂದು ಸತಿ ನೆನಪಿಸ್ಕೊಂಡು ಮುಂದೆ ಹೋಗೋಣ. ಹಿಂದಿನ ಅಧ್ಯಾಯದಲ್ಲಿ ನಾವು ಭಗವಂತನಿಗೆ ಶರಣಾಗುವ ಮತ್ತು ಶರಣಾಗದ 4 ಬಗೆಯ ವ್ಯಕ್ತಿಗಳ ಬಗ್ಗೆ ತಿಳ್ಕೊಂಡ್ವಿ. 4 ಸುಕೃತಿಗಳು ಮತ್ತೆ 4 ದುಷ್ಕೃತಿಗಳ ಬಗ್ಗೆ ತಿಳ್ಕೊಂಡ್ವಿ. ನಂತರ ಆ ಸುಕೃತಿಗಳಲ್ಲೂ ಕೂಡ ಭಗವಂತನಿಗೆ ಜ್ಞಾನಿಗಳು ಕೃಷ್ಣ ಭಕ್ತಿ ಪ್ರಾರಂಭಿಸಲು ಹೇಗೆ ಹೆಚ್ಚು ಅರ್ಹರು ಎಂದು ಪರಿಗಣಿಸಲಾಗಿದೆ ಅನ್ನೋದನ್ನ ತಿಳ್ಕೊಂಡಿದ್ರೆ, ಭಗವಂತನಿಗೆ ಜ್ಞಾನಿಗಳು ತುಂಬಾ ಇಷ್ಟ ಅಂತ ಹೇಳ್ತಾನೆ. ಯಾಕೆಂದ್ರೆ ಉಳಿದ ಮೂವರು ಅರ್ಥಾರ್ಥಿ ಜಿಜ್ಞಾಸು ಇವರೆಲ್ಲರೂ ಕೂಡ ಭೌತಿಕ ಇಚ್ಛೆಗಳನ್ನ ಇಟ್ಕೊಂಡು ಬಂದಿದ್ದಾರೆ. ಈ ಜ್ಞಾನಿಗಳು ಮಾತ್ರ ಆಧ್ಯಾತ್ಮಿಕ ಇಚ್ಛೆನ ಇಟ್ಕೊಂಡು ಬಂದ ಕಾರಣ ಭಗವಂತನಿಗೆ ಅವರಲ್ಲಿ ವಿಶೇಷ ಪ್ರೀತಿ ಇದೆ. ಮತ್ತೆ ದೇವತಾ ಆರಾಧಕರು, ದೇವತೆಗಳನ್ನ ಆರಾಧನೆ ಮಾಡುವಂತವ್ರು ಹೇಗೆ ಕಡಿಮೆ ಬುದ್ಧಿ ಉಳ್ಳವರು, ಅವರು ಮರದ ಬೇರಿಗೆ ನೀರೆರೆಯದೆ ಅವರು ಗಿಡದ ರೆಂಬೆ ಕೊಂಬೆಗಳಿಗೆ ಎಲೆಗಳಿಗೆ ನೀರೆರೆಯುವಂತ ಕೆಲಸ, ಅಂದ್ರೆ ಅವಿಧಿಪೂರ್ವಕವಾಗಿ ಆರಾಧನೆ ಮಾಡುವಂತವ್ರು. ಆ ರೀತಿ ಆರಾಧನೆ ಮಾಡೋದ್ರಿಂದ ಅವರಿಗೆ ಏನು ವರಗಳು ಸಿಗುತ್ತೆ ಅವು ಕೂಡ ಶಾಶ್ವತ ಅನ್ನೋದನ್ನೆಲ್ಲ ನಾವು ನೋಡಿದ್ವಿ. ಹಿರಣ್ಯಕಶಿಪುಗೂ ಸಿಕ್ಕಿದಂತ ವರ ಮತ್ತೆ ಧ್ರುವ ಮಹಾರಾಜನಿಗೆ ಭಗವಂತ ಕೊಟ್ರೆ ಅದು ಹೇಗೆ ಶಾಶ್ವತವಾದ್ದಾಗುತ್ತೆ. ಭಗವಂತ ಏನನ್ನಾದ್ರೂ ಕೊಡ್ತಾನೆ ಅಂತಂದ್ರೆ ಯಾರು ಭಕ್ತ ಇದ್ದಾನೆ ಅವನನ್ನ ಆ ವರವನ್ನ ಪಡ್ಕೊಳ್ಳಿಕ್ಕೆ ಯೋಗ್ಯನನ್ನಾಗಿ ಮೊದಲು ಮಾಡ್ತಾನೆ. ಆದ ಕಾರಣ ಯಾರು ದೇವತೆಗಳನ್ನ ಆರಾಧನೆ ಜಾಸ್ತಿ ಮಾಡ್ತಾರೆ, ಭಗವಂತನ ಆರಾಧನೆ ಮಾಡುವಂತವ್ರು ಕಡಿಮೆ ಅನ್ನೋದನ್ನ ನಾವು ನೋಡಿದ್ವಿ. ಮತ್ತೆ ಶ್ರೀಲ ಪ್ರಭುಪಾದ ಮತ್ತೆ ನಿತ್ಯಾನಂದ ಪ್ರಭುಗಳ ಭಾವ, ಅಂದ್ರೆ ಇಲ್ಲಿ 4 ಜನ ಯಾರು ಸುಕೃತಿಗಳಿದ್ದಾರೆ ಅವರು ಪುಣ್ಯವಂತರು ಅಂತ ಕರಿತೀವಿ. ಯಾಕಂದ್ರೆ ಭಗವಂತನ ಕಡೆಗೆ ಮುಖ ಮಾಡಿರ್ತಾರೆ. 4 ಜನ ದುಷ್ಕೃತಿಗಳು ಅವರು ಪಾಪಾತ್ಮರು, ಅವ್ರು ಯಾವತ್ತೂ ಕೂಡ ಭಗವಂತನ ಹತ್ರಕ್ಕೆ ಹೋಗೋದಿಲ್ಲ ಅಂತ. ಅಂತಹ ಯಾರು ದುಷ್ಕೃತಿಗಳಿದ್ದಾರೆ ಅದರಲ್ಲೂ ಕೂಡ ನರಾಧಮರು ಅಂತಂದ್ರೆ ಆ 4 ನಿಯಂತ್ರಕ ತತ್ವಗಳನ್ನ ಉಲ್ಲಂಘನೆ ಮಾಡುವಂತವ್ರು, ಅಂತವರನ್ನು ಕೂಡ ಶುದ್ಧ ಭಕ್ತರ ಸಂಘ ಸಿಕ್ಕಿದ್ರೆ ಅವರು ಕೂಡ ಉದ್ಧಾರ ಆಗ್ತಾರೆ ಅನ್ನೋದನ್ನ ನಾವು ನೋಡ್ತೀವಿ. ಶ್ರೀಲ ಪ್ರಭುಪಾದರು ಹೇಗೆ ಹಿಪ್ಪಿಗಳನ್ನ ಹ್ಯಾಪಿ ಮಾಡ್ತಾರೆ, ಅಂದ್ರೆ ಹಿಪ್ಪಿಗಳು ಅಂತಂದ್ರೆ ಅವರು ಈ 4 ನಿಯಂತ್ರಕ ತತ್ವಗಳಲ್ಲಿ ಒಂದನ್ನು ಮಾಡುವಂತವ್ರಲ್ಲ, ನರಾಧಮರು ಅಂತಾನೆ ಅವ್ರನ್ನ ಕರಿಬೇಕು. ಅಂತವ್ರು ಕೂಡ ಹೇಗೆ ಪ್ರಭುಪಾದರು ಉದ್ಧಾರ ಮಾಡಿದ್ರು ಅನ್ನೋದನ್ನ ನೋಡ್ತೀವಿ. ಅದೇ ರೀತಿ ನಿತ್ಯಾನಂದ ಪ್ರಭುಗಳು ಜಗಾಯ್ ಮದಾಯ್ ಅವರನ್ನ ಹೇಗೆ ಉದ್ಧಾರ ಮಾಡ್ತಾರೆ ಅಂದ್ರೆ ಶುದ್ಧ ಭಕ್ತರ ಸಂಘ ಅನ್ನುವಂಥದ್ದು ಅದು ಎಂತಹ ದುಷ್ಕೃತಿಗಳನ್ನು ಕೂಡ ಉದ್ಧಾರ ಮಾಡ್ಲಿಕ್ಕೆ ಸಾಧ್ಯ ಅಂತ ನಾವು ನೋಡಿದ್ವಿ. ನಂತರ ಕೃಷ್ಣ ಹೇಗೆ ಆಂತರಿಕ ಶಕ್ತಿಯಿಂದ ಆವರಿಸಲ್ಪಟ್ಟಿದ್ದಾನೆ ಅಂದ್ರೆ ನಿರಾಕಾರವಾದದ ಬಗ್ಗೆ ನೋಡಿದ್ವಿ. ನಿರಾಕಾರವಾದಿಗಳು ಏನಂತಾರೆ ಅಂದ್ರೆ ಭಗವಂತ ಅಂತಂದ್ರೆ ಅವನೊಬ್ಬ ಶಕ್ತಿ, ಅವನೊಂದು ಬೆಳಕು ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಕೃಷ್ಣ ಅವನ ದೇಹದಿಂದ ಹೊಮ್ಮುವಂತ ಏನು ಎಫಲ್ಜನ್ಸ್ ಅಂತ ಕರಿತೀವಿ, ಆ ಕಿರಣಗಳು ಏನಿದೆ ಆ ಕಿರಣಗಳು ಅವನ ಆಂತರಿಕ ಶಕ್ತಿ ಅಂದ್ರೆ ಯೋಗಮಾಯೆ, ಆ ಪರದೆ ಇದ್ದ ಹಾಗೆ ಅದು ಭಗವಂತನನ್ನ ಮರೆಮಾಚುತ್ತೆ. ಅಂದ್ರೆ ಭಗವಂತನನ್ನ ಅವರು ನಿರಾಕಾರವಾದಿಗಳು ನೋಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಕೃಷ್ಣ ಭಕ್ತಿಯ ಅಭ್ಯಾಸಕ್ಕಾಗಿ ಪುಣ್ಯ ಕರ್ಮಣ ಪ್ರಸ್ತುತತೆ, ಅಂದ್ರೆ ನಾವು ಕೃಷ್ಣ ಭಕ್ತಿಯಲ್ಲಿ ಮುಂದುವರಿಬೇಕಂದ್ರೆ ನಮ್ಗೆ ಆ ಪುಣ್ಯ ಕರ್ಮ ಅನ್ನೋದು ಬೇಕು. ಅಂದ್ರೆ ನಮ್ಮ ಹಿಂದಿನ ಜನ್ಮದ ಎಲ್ಲ ಪಾಪಗಳು ನಿಶೇಷವಾಗಿರ್ಬೇಕು. ಮತ್ತೆ ಪುಣ್ಯ ಕರ್ಮ ಅಂತಂದ್ರೆ ಇಲ್ಲಿ ಇದು ನಮ್ಮನ್ನ ಸ್ವರ್ಗಲೋಕಕ್ಕೆ ಕೊಂಡೊಯ್ಯುವಂತಹ ಪುಣ್ಯಕರ್ಮದ ಬಗ್ಗೆ ಹೇಳ್ತಿಲ್ಲ ಅವರು. ಇಲ್ಲಿ ಹೇಳ್ತಿರುವಂತಹ ಪುಣ್ಯಕರ್ಮ ಅಂತಂದ್ರೆ ನಾವು ಭಗವಂತನ
ಶುದ್ಧ ಭಕ್ತರು ವೈಷ್ಣವರ ಸೇವೆ ಮಾಡಿರ್ಬೇಕು, ಅವರ ಸಂಘವನ್ನ ಪಡೆದಿರ್ಬೇಕು. ಅಂತಹ ಸಂದರ್ಭದಲ್ಲಿ ನಾವು ಭಗವಂತನ ಭಕ್ತಿ ಅದು ನಮಗೆ ಸಿಗ್ಲಿಕ್ಕೆ ಸಾಧ್ಯ ಅನ್ನೋದನ್ನ ನಾವು ನೋಡಿದೀವಿ ಇಂದಿನ ತರಗತಿಗಳಲ್ಲಿ. ಇವತ್ತು ಅರ್ಜುನ ಇವತ್ತಿನ ಅಧ್ಯಾಯವನ್ನ ಪ್ರಾರಂಭಿಸೋಣ. ಅರ್ಜುನ ವಿಚಾರಿಸ್ತಾ ಇದ್ದಾನೆ, ನಾ ಹೇಳ್ದ ಹಾಗೆ 7ನೇ ಅಧ್ಯಾಯದ 29ನೇ ಶ್ಲೋಕ ಮತ್ತೆ 30ನೇ ಶ್ಲೋಕದಲ್ಲಿ ಪರಮಾತ್ಮ ಈ ಕೀವರ್ಡ್ಸ್ ಅಂತ ಹೇಳ್ಬೋದು, ಈ ಪದಗಳ ಬಳಕೆ ಮಾಡಿದ್ದಾನೆ. ಅದರಲ್ಲಿ ಒಂದು ಅಂದ್ರೆ ಅದನ್ನ ತಿಳ್ಕೋಬೇಕು ಅನ್ನೋ ಇದ್ರಿಂದ ಈಗ ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನೆ. 8ನೇ ಅಧ್ಯಾಯದ ಮೊದಲ 2 ಪ್ರಶ್ನೆಗಳು ಅರ್ಜುನ ಕೇಳ್ತಿರುವಂತದ್ದು. ಈಗ ನಾವು ನೋಡಿದ್ವಿ 7ನೇ ಅಧ್ಯಾಯದ 29ನೇ ಶ್ಲೋಕದಲ್ಲಿ ಬ್ರಹ್ಮ, ಆಧ್ಯಾತ್ಮ, ಕರ್ಮ ಅನ್ನೋದು ಬರುತ್ತೆ. ಮತ್ತೆ 30ನೇ ಶ್ಲೋಕದಲ್ಲಿ ಆದಿಭೂತ, ಆದಿದೈವ, ಆದಿಯಜ್ಞ ಮತ್ತೆ ಪ್ರಯಾಣ ಕಾಲದ ಬಗ್ಗೆ ಪರಮಾತ್ಮ ತಿಳಿಸಿದ್ದಾನೆ. ಅದನ್ನೇ ಇಲ್ಲಿ ಅರ್ಜುನ ಕೇಳ್ತಾ ಇದ್ದಾನೆ. 8ನೇ ಅಧ್ಯಾಯದ 1ನೇ ಶ್ಲೋಕ, ಕಿಂ ತದ್ ಬ್ರಹ್ಮ ಕಿಮದ್ದಾತ್ಮ ಕಿಂ ಕರ್ಮ ಪುರುಷೋತ್ತಮ ಆದಿಭೂತಂ ಚ ಕಿಂ ಪ್ರೋಕ್ತಂ ಆದಿದೈವಂ ಕಿಮುಚ್ಯತೆ. ಅಂದ್ರೆ ಇಲ್ಲಿ ಕೇಳ್ತಾ ಇದ್ದಾನೆ ಅವನು, ಬ್ರಹ್ಮನ್ ಅಂದ್ರೆ ಈ ಯಾರು, ಮತ್ತೆ ಆತ್ಮ ಅಂದ್ರೆ ಏನು, ಕರ್ಮ ಅಂದ್ರೆ ಯಾವುದು, ಮತ್ತೆ ಐಹಿಕ ಅಭಿವ್ಯಕ್ತಿ ಅಂದ್ರೆ ಇಲ್ಲಿ ಆದಿಭೂತ ಮತ್ತೆ ಆದಿಭೂತ ಮತ್ತೆ ಆದಿದೈವದ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾನೆ. ಈ 5 ವಿಷಯಗಳು ಅವನು ಏನ್ ಕೇಳ್ತಾ ಇದ್ದಾನೆ ಅದು ಮೊದಲನೇ ಶ್ಲೋಕದಲ್ಲಿ ಬರುವಂತದ್ದು. 8ನೇ ಅಧ್ಯಾಯದ 2ನೇ ಶ್ಲೋಕದಲ್ಲಿ ಉಳಿದ 2 ಪ್ರಶ್ನೆಗಳನ್ನ ಕೇಳ್ತಾನೆ. ಇಲ್ಲಿ ಆದಿ ಯಜ್ಞಂ ಅನ್ನೋದನ್ನ, ಆದಿ ಯಜ್ಞಂ ಕಥಾಕೋ ಅತ್ರ ದೇಹೆ ಅಸ್ಮಿನ್ ಮಧುಸೂದನ ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋ ಅಸಿ ನಿಯತಾತ್ಮಭಿಹಿ ಅಂತ ಇದ್ದಾನೆ. ಅಂದ್ರೆ ಆದಿ ಯಜ್ಞಂ ಅಂದ್ರೆ ಏನು, ಮತ್ತೆ ಕಥಂ ಅಂದ್ರೆ ಎಲ್ಲಿದ್ದಾನೆ, ಅಂದ್ರೆ ಆದಿ ಯಜ್ಞ ಅಂದ್ರೆ ಯಾರು, ಮತ್ತೆ ಅವನು ನಮ್ಮ ದೇಹದಲ್ಲಿ ಎಲ್ಲಿದ್ದಾನೆ ಅನ್ನೋ ಪ್ರಶ್ನೆಯನ್ನು ಮಾಡ್ತಾರೆ. ಮತ್ತೆ ಪ್ರಯಾಣ ಕಾಲೆ ಅಂತಂದ್ರೆ ಮರಣದ ಸಮಯದಲ್ಲಿ ನಾವು ಹೇಗೆ ನಮ್ಮ ದೇಹ ತ್ಯಾಗ ಅನ್ನೋದು ಯಾವ ರೀತಿ ನಡಿಬೇಕು ಅನ್ನೋದನ್ನ ಅವನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಈ ಪ್ರಶ್ನೆಗಳಿಗೆ ಪರಮಾತ್ಮ ಮುಂದಿನ 2 ಶ್ಲೋಕಗಳಲ್ಲಿ ಉತ್ತರಗಳನ್ನ ಕೊಡ್ತಾ ಇದ್ದಾನೆ. ಮೊದಲಿಗೆ ಬ್ರಹ್ಮ ಅಂತಂದ್ರೆ ಏನು, ಬ್ರಹ್ಮ ಅಂತಂದ್ರೆ ಜೀವ, ಮತ್ತೆ ಪರಬ್ರಹ್ಮ ಅಂದ್ರೆ ದೇವೋತ್ತಮ ಪರಮ ಪುರುಷ. ಬ್ರಹ್ಮ ಅಂತಂದ್ರೆ ನಮಗೆ ಗೊತ್ತಿರೋ ಹಾಗೆ ಚತುರ್ಮುಖಿ ಬ್ರಹ್ಮ ಅಂತಂದ್ರೆ ಅವನು ಕೂಡ ನಮ್ಮ ಹಾಗೆ ಭಗವಂತನ ವಿಭಿನ್ನ ಅಂಶ, ಅವನು ಕೂಡ ಜೀವಿನೇ ಆಗ್ತಾನೆ. ಆದ್ರೆ ಅವನು ನಮಗಿಂತ ಹೆಚ್ಚಿನ ಸ್ತರದಲ್ಲಿ ಇದ್ದಾನೆ. ಆದ್ರೆ ಅವನಿಗೆ ಈಗ ನಾವು ನೋಡ್ತೀವಿ, ದೇವತೆಗಳು ಕೂಡ ಉನ್ನತ ಊರ್ಧ್ವಲೋಕದಲ್ಲಿ ಇರುವಂತವರೆಲ್ಲ ಪುಣ್ಯ ಜೀವಿಗಳು, ಮತ್ತೆ ದೇವತೆಗಳು ಕೂಡ ನಮಗಿಂತ ಹೆಚ್ಚು ಪುಣ್ಯವನ್ನ ಸಂಪಾದನೆ ಮಾಡಿದ್ದಾರೆ. ಆದ ಕಾರಣ ಅವರು ಊರ್ಧ್ವ ಲೋಕಗಳಲ್ಲಿ, ಸ್ವರ್ಗ ಲೋಕಗಳಲ್ಲಿ ಇದ್ದಾರೆ. ಹಾಗೆ ಬ್ರಹ್ಮನು ಕೂಡ ನಮಗಿಂತ ಹೆಚ್ಚು ಗುಣಗಳನ್ನ ಪಡೆದಿದ್ದಾನೆ. ಅಂದ್ರೆ ಬ್ರಹ್ಮನಲ್ಲಿ 50 ಗುಣಗಳು ಇದೆ ಅಂತ ಹೇಳ್ತಾರೆ. ಶಿವನಲ್ಲಿ 55 ಗುಣಗಳಿದೆ, ಮತ್ತೆ ವಿಷ್ಣುವಿನಲ್ಲಿ 60, ಕೃಷ್ಣನಲ್ಲಿ 64 ಗುಣಗಳು ಇದೆ ಅಂತ ಹೇಳ್ತಾರೆ. ಈ ರೀತಿ ಬ್ರಹ್ಮನಲ್ಲಿ ಇರುವಂತಹ 50 ಗುಣಗಳನ್ನ ನಾವು ಯಾವತ್ತಾದ್ರೂ ಸಾಧಿಸ್ಲಿಕ್ಕೆ ಸಾಧ್ಯ ಆದ್ರೆ, ನಾವು ಅದನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆದ್ರೆ ಮಾತ್ರ ನಾವು ಕೂಡ ಬ್ರಹ್ಮ ಅನ್ನುವಂಥದ್ದು ಅದೊಂದು ಪದವಿ, ಪೋಸ್ಟ್ ಅಂತ ಹೇಳ್ತಾರೆ. ಅಂದ್ರೆ ಈಗ PM ಮತ್ತೆ ಅದ್ರ ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ಅನ್ನೋ ಹಾಗೆ ಅದು ಒಂದು ಬ್ರಹ್ಮ ಅನ್ನುವಂಥದ್ದು ಒಂದು ಪೋಸ್ಟ್ ಇದ್ದ ಹಾಗೆ. ಅಲ್ಲಿಗೆ ಯಾವುದೇ ವ್ಯಕ್ತಿ ಆ ಜಾಗಕ್ಕೆ ಬರ್ಬೋದು, ಅರ್ಹತೆ ಅನ್ನೋದು ಅವನಿಗೆ ಇದ್ದಾಗ ಮಾತ್ರ. ಹಾಗೆ ಇಲ್ಲಿ ಬ್ರಹ್ಮ ಅವನ ಜಾಗಕ್ಕೆ ಜೀವ ಅವನು ಬರ್ಲಿಕ್ಕೆ ಸಾಧ್ಯ ಇದೆ, ಆದ್ರೆ ಅವನಿಗೆ ಆ ಯೋಗ್ಯತೆ ಇದ್ದಾಗ ಮಾತ್ರ. ಅಂದ್ರೆ ಬ್ರಹ್ಮ ಅನ್ನುವಂಥದ್ದು ತುಂಬಾ ಅಷ್ಟು ಯೋಗ್ಯತೆನ ಬೆಳೆಸ್ಕೊಳ್ಳೋದು ತುಂಬಾ ಕಷ್ಟ. ಆದ್ರೆ ಅವನು ನೇರವಾಗಿ ಭಗವಂತನ ಸಂಪರ್ಕದಲ್ಲಿ ಇದ್ದಾನೆ, ಮತ್ತೆ ಅವನಿಗೆ ಸೃಷ್ಟಿ ಮಾಡುವಷ್ಟು ಒಂದು ಸಾಮರ್ಥ್ಯ ಇದೆ. ಅಷ್ಟೊಂದು ಸಾಮರ್ಥ್ಯವನ್ನ ಒಂದು ಜೀವ ಅವನು ಬೆಳೆಸ್ಕೊಂಡ ಅಂತಂದ್ರೆ ಅವನು ಕೂಡ ಬ್ರಹ್ಮ ಆಗ್ಬೋದು. ಪರಬ್ರಹ್ಮ ಅಂತಂದ್ರೆ ಅದು ದೇವೋತ್ತಮ ಪರಮ ಪುರುಷ. ಒಂದು ಜೀವ ಅವನು ಬ್ರಹ್ಮ ಆಗ್ಬೋದೇ ಹೊರತು ಪರಬ್ರಹ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪರಬ್ರಹ್ಮ ಅಂದ್ರೆ ದೇವೋತ್ತಮ ಪರಮ ಪುರುಷ. ಅವನಲ್ಲಿ ಇರುವಂತಹ 64 ಗುಣಗಳನ್ನ ಯಾವ ಜೀವಿ ಕೂಡ ಬೆಳೆಸ್ಕೊಳ್ಳಿಕ್ಕೆ, ಯಾವ ಜೀವಿಯಲ್ಲೂ ಕೂಡ ಅದು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಈ 2 ಪ್ರಶ್ನೆಗಳಿಗೆ ಉತ್ತರವಾಗಿ 8ನೇ ಅಧ್ಯಾಯದ 3ನೇ ಶ್ಲೋಕದಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾರೆ, ಶ್ರೀ ಭಗವಾನ್ ಉವಾಚ ಅಕ್ಷರಂ ಬ್ರಹ್ಮ ಪರಂ ಸ್ವಭಾವೋ ಅಧ್ಯಾತ್ಮ ಮುಚ್ಯತೆ ಭೂತಭಾವೋದ್ಭವಕರೋ ವಿಸರ್ಗ ಕರ್ಮ ಸಂಚಿತ. ಅದರಲ್ಲಿ ಹೇಳ್ತಾ ಇದ್ದಾನೆ ಬ್ರಹ್ಮ ಅಂದ್ರೆ ಏನು ಅಂತಂದ್ರೆ, ಅದು ಬ್ರಹ್ಮ ಅಂತಂದ್ರೆ ಒಂದು ಜೀವಿ. ಎಲ್ಲ ಜೀವಿಗಳನ್ನು ನಾವು ಬ್ರಹ್ಮ ಅಂತ ಕರಿಬಹುದು ಅಂತ ಇಲ್ಲಿ ತಿಳ್ಕೊತೀವಿ. ನಂತರ ಆಧ್ಯಾತ್ಮ ಅಂದ್ರೆ ಏನು ಅಂತ ಹೇಳ್ತಾ ಇದ್ದಾನೆ. ಆಧ್ಯಾತ್ಮ ಅಂತಂದ್ರೆ ಸ್ವಯಂ ಸ್ವಭಾವದ ಸೇವೆ. ಅಧ್ಯಾತ್ಮ ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಯಾರು, ದೇಹನ, ಆತ್ಮನ, ನನ್ನ ಈ
ತಾಪತ್ರೆಗಳು ನನ್ನ ಜೀವನದಲ್ಲಿ ಬರ್ತಿರುವಂತಹ ಈ ಜನ್ಮ ಮೃತ್ಯು ಜರಾವ್ಯಾಧಿ, ಯಾಕೆ ಈ ಚಕ್ರದಲ್ಲಿ ನಾನು ಸಿಕ್ಕಾಕೊಂಡಿದ್ದೀನಿ, ಮತ್ತೆ ಈ 3 ರೀತಿಯ ಕ್ಲೇಶಗಳು ನನಗೆ ಯಾಕೆ ಬರ್ತಾ ಇವೆ, ನಾನು ಮೂಲತಃ ಎಲ್ಲಿ ಇದ್ದವನು, ಭಗವಂತ ಅಂದ್ರೆ ಯಾರು, ಅವನ ಜೊತೆ ನನ್ನ ಸಂಬಂಧ ಏನು, ನಾನು ಯಾಕೆ ಭಗವಂತನಿಂದ ದೂರ ಆಗಿದ್ದೀನಿ, ಮತ್ತೆ ನಾ ಭಗವಂತನ ಹತ್ರಕ್ಕೆ ಹೇಗೆ ಹೋಗ್ಬೋದು, ಭಗವಂತನ ಜೊತೆ ನನ್ನ ನಿಜ ಸ್ವರೂಪ, ಅಲ್ಲಿ ನನ್ನ ಧಾಮದಲ್ಲಿ ನನ್ನ ನಿಜವಾದ ಭಗವಂತನ ಜೊತೆ ಸಂಬಂಧ ಅದು ಎಂತದ್ದು ಅನ್ನೋದನ್ನ ತಿಳ್ಕೊಳ್ಳೋದನ್ನೇ ಆಧ್ಯಾತ್ಮ ಅಂತಾರೆ. ಜೀವಿಯ ನಿಜವಾದ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅವನ ಸಂಬಂಧ ಯಾವ ರೀತಿ ಇರುತ್ತೆ ಅಂತಂದ್ರೆ, ಅವನು ಜೀವೇರಿ ಸ್ವರೂಪೇ ಕೃಷ್ಣೇರಿ ನಿತ್ಯ ದಾಸ ಅಂತ. ಅಂದ್ರೆ ನಾವೆಲ್ಲರೂ ಕೂಡ ಮೂಲತಃ ಕೃಷ್ಣನ ದಾಸರು. ಆದ್ರೆ ನಾವು ಈ ಭೌತಿಕ ಜಗತ್ತಿನಲ್ಲಿ ಮಾಯಾ ಶಕ್ತಿಗೆ ವಶವಾಗಿ ಏನ್ ಅನ್ಕೋತೀವಿ ಅಂದ್ರೆ, ನಾವು ಒಡೆಯರು, ಅಂದ್ರೆ ನಾವೇ ಎಲ್ಲದಕ್ಕೂ ಬಾಸ್ ಆಗ್ಬೇಕು ಅಂತ ಅನ್ಕೋತೀವಿ. ಆದ್ರೆ ನಾವೆಲ್ಲರೂ ಕೂಡ ನಿಜವಾಗ್ಲೂ ಬಾಸ್ ಅಲ್ಲ, ನಾವೆಲ್ಲರೂ ನಿಜವಾಗ್ಲೂ ಸರ್ವೆಂಟ್ಸ್ ಆಫ್ ಕೃಷ್ಣ ಅನ್ನೋದನ್ನ ನಾವು ಮರ್ತು ಬಿಟ್ಟಿದ್ದೀವಿ. ಇದನ್ನ ಆಧ್ಯಾತ್ಮ ಅಂತ ಕರೀತಾರೆ. ನಂತರ ಕರ್ಮ. ಕರ್ಮ ದೇಹವನ್ನು ಅಭಿವೃದ್ಧಿಪಡಿಸುವ ಚಟುವಟಿಕೆ. ವೈದಿಕ ತ್ಯಾಗದ ಪ್ರಕ್ರಿಯೆಯನ್ನು ಕೂಡ ಕರ್ಮ ಅಂತ ಕರೀತಾರೆ. ಇಲ್ಲಿ ಕರ್ಮ ಅಂತಂದ್ರೆ ನಾವು ಆಗ್ಲೇ ನೋಡಿರ್ತೀವಿ, ಕರ್ಮ ಅಂದ್ರೆ 2 ಅರ್ಥ ಬರುತ್ತೆ. ಒಂದು, ನಾವು ಮಾಡುವಂತ ಕೆಲಸನೂ ಆಗುತ್ತೆ, ಇನ್ನೊಂದು ನಾವು ಮಾಡಿದ ಕೆಲಸಕ್ಕೆ ಸಿಗುವಂತ ಫಲಾನು ಕೂಡ ಆಗುತ್ತೆ. ಹೀಗೆ ನಾವು ಪ್ರತಿದಿನ ಏನಾದ್ರೂ ಒಂದು ಚಟುವಟಿಕೆ ಮಾಡ್ತಾ ಇರ್ತೀವಿ, ನಮ್ಮ ದೇಹ ಪೋಷಣೆಗಾಗಿ ಆದ್ರೆ ನಾವು ಕೆಲಸ ಮಾಡ್ತಾ ಇರ್ತೀವಿ, ಅದನ್ನು ಕೂಡ ಕರ್ಮ ಅಂತ ಕರಿತೀವಿ. ಅನಂತರ ನಾವು ಮಾಡಿದ ಕೆಲಸದಿಂದ ಏನೋ ಒಂದು ಫಲ ಬರುತ್ತೆ, ಅಂದ್ರೆ ನಾವು ಮಾಡುವಂತ ಪುಣ್ಯ ಇರ್ಬೋದು ಅಥವಾ ಪಾಪ ಇರ್ಬೋದು, ಅದರಿಂದ ನಾವು ಏನು ಪಡ್ಕೋತೀವಿ ಪಾಪ ಪುಣ್ಯಗಳನ್ನ, ಅದಕ್ಕೆ ತಕ್ಕ ಹಾಗೆ ಮುಂದಿನ ಜನ್ಮದಲ್ಲಿ ಇನ್ನೊಂದು ದೇಹವನ್ನ ಪಡಿತಾ ಹೋಗ್ತೀವಿ, ಅದನ್ನು ಕೂಡ ಕರ್ಮ ಅಂತಲೇ ಕರೀತಾರೆ. ಮತ್ತೆ ಇಲ್ಲಿ ಇನ್ನೊಂದು ಕೊಡ್ತಾ ಇದ್ದಾರೆ, ವೈದಿಕ ತ್ಯಾಗದ ಪ್ರಕ್ರಿಯೆ, ಅಂದ್ರೆ ಯಜ್ಞಗಳನ್ನ ಮಾಡ್ತಾರಲ್ಲ, ಅದನ್ನು ಕೂಡ ವೈದಿಕ ತ್ಯಾಗ ಅಂದ್ರೆ ಇಲ್ಲಿ ಯಜ್ಞ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನು ಕೂಡ ಇಲ್ಲಿ ಕರ್ಮ ಅಂತಲೇ ಕರಿತಾ ಇದ್ದಾರೆ. ನಂತರ ಆದಿಭೂತ ಅಂತಂದ್ರೆ ಈ ಭೌತಿಕ ಅಭಿವ್ಯಕ್ತಿ, ಈ ಭೌತಿಕ ಪ್ರಕೃತಿ ಏನಿದೆ ಅದನ್ನ ಆದಿಭೂತ ಅಂತ ಕರೀತಾರೆ. ಮತ್ತೆ ಆದಿ ದೈವ ಅಂತಂದ್ರೆ ಏನು ಅಂದ್ರೆ, ಎಲ್ಲ ದೇವತೆಗಳನ್ನ ಒಳಗೊಂಡಂತಹ ಭಗವಂತನ ವಿಶ್ವರೂಪವನ್ನೇ ಆದಿ ದೈವ ಅಂತ ಕರೀತಿದ್ದಾರೆ. ಆದಿ ಯಜ್ಞಂ ಅಂತಂದ್ರೆ ಅದು ಪರಮಾತ್ಮ. ಈ ಪರಮಾತ್ಮ ಅವನು 2 ಕಾರ್ಯಗಳನ್ನ ಮಾಡ್ತಾ ಇರ್ತಾನೆ. ಅವ್ನು ಮಾಡುವಂತ 2 ಮುಖ್ಯವಾದ ಕೆಲಸ ಅಂತಂದ್ರೆ, ಎಲ್ಲರ ಹೃದಯದಲ್ಲಿ ಅವನು ಇದ್ಕೊಂಡು ಹನುಮಂತ ಉಪದೃಷ್ಟ ಅಂತಾರೆ, ಅಂದ್ರೆ ಮೇಲ್ವಿಚಾರಕನಾಗಿ ಅನುಮತಿ ಕೊಡುವವನಾಗಿ ಎಲ್ಲರ ಹೃದಯದಲ್ಲಿ ಅವನು ಇರ್ತಾನೆ. ಇಲ್ಲಿ ಅದು ಆದಿ ಯಜ್ಞಂಗೆ 2 ಪ್ರಶ್ನೆ ಅವನು ಕೇಳುವಂತದ್ದು. ಒಂದು, ಅವನು ಎಲ್ಲಿದ್ದಾನೆ, ಮತ್ತೆ ಅವನು ಯಾರು ಅಂತ ಕೇಳ್ತಾನೆ. ಆದಿಭೂತಂ ಕ್ಷರೋ ಭಾವ ಪುರುಷ ಚ ಆದಿದೈವತಂ ಆದಿಯಜ್ಞಂ ಅಹಂ ಏವ ಅತ್ರ ದೇಹ ಭೃತಾಂ ವರ ಅಂತ. ನಮ್ಮ ದೇಹದಲ್ಲಿ ಆದಿ ಯಜ್ಞ ಅವನು ಪರಮಾತ್ಮ ಎಲ್ಲಿದ್ದಾನೆ, ಮತ್ತೆ ಅವನು ಯಾರು ಅಂತ ಕೇಳ್ತಾನೆ. ಆದಿ ಯಜ್ಞ ಅಂದ್ರೆ ಯಾರು ಅಂತ. ಹರೇ ಕೃಷ್ಣ. ಯಾರಾದ್ರೂ ಓದೋರಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಮುನಿರಾಜ ಪ್ರಭುಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಕೃಷ್ಣ ಪ್ರಭುಜಿ. ಪ್ರಜ್ಞೆಯ ದಿವ್ಯ ಸಹಯೋಗದಲ್ಲಿರುವ ಮನುಷ್ಯನು ಪರಮ ಪ್ರಭು ಹೇಗೆ ಐಕ ಅಭಿವ್ಯಕ್ತಿಯನ್ನು ಮತ್ತು ದೇವತೆಗಳನ್ನು ಆಳುವ ತತ್ವ ಎಂಬುದನ್ನು ತಿಳಿಯಬಲ್ಲ. ಇಂತಹ ದಿವ್ಯ ಸಹಯೋಗದಿಂದ ಮನುಷ್ಯನು ಕ್ರಮೇಣ ದೇವೋತ್ತಮ ಪರಮ ಪುರುಷನ ವಿಷಯವನ್ನು ಮನಗಾಣುತ್ತಾನೆ. ಮರಣಕಾಲದಲ್ಲಿ ಕೃಷ್ಣ ಪ್ರಜ್ಞೆ ಇರುವ ಇಂಥ ಮನುಷ್ಯನು ಕೃಷ್ಣನನ್ನು ಮರೆಯಲು ಸಾಧ್ಯವೇ ಇಲ್ಲ. ಸಹಜವಾಗಿ ಪರಮ ಪ್ರಭುವಿನ ಲೋಕವಾದ ಗೋಲೋಕ ವೃಂದಾವನಕ್ಕೆ ಏರಲ್ಪಡುತ್ತಾನೆ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ದಯವಿಟ್ಟು ಮ್ಯೂಟ್ ಆಗಿ, ಯಾರಂತ ಗೊತ್ತಾಗ್ತಾ ಇಲ್ಲ, ತುಂಬಾ ಶಬ್ದ ಆಗ್ತಿದೆ. ಓಕೆ, ಇಲ್ಲಿ ಈಗ ನೋಡಿದ್ವಿ ನಾವು ಭಗವಂತನಿಗೆ 8 ಪ್ರಶ್ನೆಗಳನ್ನ ಮಾಡ್ತಾನೆ.
ಅರ್ಜುನ. ಅದಕ್ಕೆ ಪರಮಾತ್ಮ ಮೊದಲ 2 ಶ್ಲೋಕಗಳಲ್ಲಿ ಪ್ರಶ್ನೆಗಳನ್ನ ಮಾಡ್ತಾರೆ. ಉಳಿದ 2 ಶ್ಲೋಕಗಳಲ್ಲಿ ಪರಮಾತ್ಮ 7 ಪ್ರಶ್ನೆಗಳಿಗೆ ಉತ್ತರ ಕೊಟ್ಬಿಡ್ತಾನೆ. ಆದ್ರೆ ಅವನು ಕೇಳುವಂತ ಕೊನೆಯ ಪ್ರಶ್ನೆ, ಮರಣದ ಸಮಯದಲ್ಲಿ ದೇಹತ್ಯಾಗ ಮಾಡುವ ಸಂದರ್ಭ ಅದು ಯಾವ ರೀತಿ ಇರಬೇಕು ಅನ್ನೋದನ್ನ ಕೇಳ್ತಾನೆ. ಅದಕ್ಕೆ ಉಳಿದ ಈ ಅಧ್ಯಾಯದ ಎಲ್ಲ ಶ್ಲೋಕಗಳು ಅದಕ್ಕೆ ಪರಮಾತ್ಮ ಅವನು ಕೊಡುವಂತಹ ಒಂದು ಎಕ್ಸ್ಪ್ಲನೇಷನ್ ಅಂತ ಅನ್ಕೋಬಹುದು ನಾವು. ಇಲ್ಲಿ ಹೇಳ್ತಾ ಇದ್ದಾನೆ ಕೃಷ್ಣ ಪ್ರಜ್ಞೆಯಲ್ಲಿ ದಿವ್ಯ ಸಹಯೋಗದಲ್ಲಿರುವ ಮನುಷ್ಯರು ಪರಮಪ್ರಭುವು ಹೇಗೆ ಐಹಿಕ ಅಭಿವ್ಯಕ್ತಿಯನ್ನು ಮತ್ತು ದೇವತೆಗಳನ್ನು ಆಳುವ ತತ್ವ ಎಂಬುದನ್ನು ತಿಳಿಯಬಲ್ಲ. ಅಂದ್ರೆ 7ನೇ ಅಧ್ಯಾಯದ 30ನೇ ಶ್ಲೋಕದ ಬಗ್ಗೆ ಹೇಳ್ತಿರುವಂತದ್ದು. ಯಾವಾಗ ಭಗವಂತನ ಎಲ್ಲ ಜ್ಞಾನವನ್ನ ತಿಳ್ಕೊತಾನೆ, ಆಗ ವ್ಯಕ್ತಿ ಅವನು ಭಗವಂತನ ಬಗ್ಗೆ ಹೆಚ್ಚು ಹೆಚ್ಚು ತಿಳ್ಕೊತಾ ಹೋಗ್ತಾನೆ. ಅವಾಗ ಅವನು ಗೊತ್ತಾಗುತ್ತೆ ಭಗವಂತ ಅವನು ಎಲ್ಲದರ ಅಭಿವ್ಯಕ್ತಿ ಏನೆಲ್ಲ ಈಗ ಪ್ರಪಂಚದಲ್ಲಿ ನಾವು ಕಾಣ್ತಿದೀವಿ ಅದೆಲ್ಲದಕ್ಕೂ ಮತ್ತೆ ಈ ಎಲ್ಲ ದೇವತೆಗಳಿಗೂ ಕೂಡ ಮೂಲ ದೇವತಮ ಪರಮ ಪುರುಷ ಕೃಷ್ಣ ಅನ್ನೋದನ್ನ ತಿಳ್ಕೊತಾನೆ. ಆಗ ಇಂತಹ ದಿವ್ಯ ಸಹಯೋಗದಿಂದ ಮನುಷ್ಯ ಕ್ರಮೇಣ ದೇವೋತ್ತಮ ಪರಮ ಪುರುಷರ ವಿಷಯವನ್ನ ಮನಗಾಣ್ತಾನೆ. ಅಂದ್ರೆ ಅವನಿಗೆ ಹೆಚ್ಚು ಹೆಚ್ಚು ಭಗವಂತನ ವಿಷಯವನ್ನ ತಿಳ್ಕೊಳ್ಳೋದ್ರಲ್ಲಿ ಆಸಕ್ತಿ ಮೂಡಿದಾಗ ಅವನು ಭಕ್ತರ ಸಂಘ ಮಾಡ್ತಾನೆ. ಆ ರೀತಿ ಸಂಘ ಮಾಡಿ ಭಗವಂತನ ವಿಷಯವನ್ನ ಶ್ರವಣ ಮಾಡ್ತಾನೆ, ಕೀರ್ತನೆ ಮಾಡ್ತಾನೆ, ಮತ್ತೆ ಅದು ಸ್ಮರಣೆ ಮಾಡ್ತಾ ಇರ್ತಾನೆ. ಹೀಗೆ ಮರಣಕಾಲದಲ್ಲಿ ಕೃಷ್ಣ ಪ್ರಜ್ಞೆ ಇರುವಂತಹ ಮನುಷ್ಯ ಅಂದ್ರೆ ಯಾವಾಗ ಅವನು ಭಗವಂತನ ಸ್ಮರಣೆಯಲ್ಲಿ ಇರ್ತಾನೆ ಸಾಯುವಂತ ಸಂದರ್ಭದಲ್ಲಿ, ಆಗ ಕೃಷ್ಣನನ್ನು ಮರೆಯಲು ಸಾಧ್ಯವೇ ಇಲ್ಲ. ಸಹಜವಾಗಿ ಆತನು ಪರಮಪ್ರಭುವಿನ ಲೋಕವಾದ ಗೋಲೋಕ ವೃಂದಾವನಕ್ಕೆ ಹೋಗ್ತಾನೆ ಅಂತ. ಈಗ ಮರಣ ಅಂದ್ರೆ ಏನು ಅಂತ ನಾವು ಮೊದಲಿಗೆ ತಿಳ್ಕೊಳ್ಳೋಣ. ಮರಣ ಅಂತಂದ್ರೆ ಒಬ್ಬ ವ್ಯಕ್ತಿ ತನ್ನ ದೇಹವನ್ನ ತ್ಯಾಗ ಮಾಡುವಂತದ್ದು ಅಂತ ನಾವು ಸುಲಭವಾಗಿ ಹೇಳ್ಬಿಡ್ಬೋದು. ಆದ್ರೆ ಮರಣ ಅಂತಂದ್ರೆ ಇಷ್ಟು ಎಲ್ಲರಿಗೂ ಕೂಡ ಅಷ್ಟು ಸುಲಭವಾಗಿರೋದಿಲ್ಲ. ಭಕ್ತರಿಗೆ ಮಾತ್ರ ಮರಣ ಅನ್ನೋದು ಸಂತೋಷವನ್ನ ಕೊಡುತ್ತೆ. ಆದ್ರೆ ಯಾರು ಭಕ್ತರಲ್ಲದವ್ರಿದ್ದಾರೆ ಅಂತವ್ರಿಗೆ ಮರಣ ಅನ್ನುವಂಥದ್ದು ತುಂಬಾ ಭಯಂಕರವಾಗಿರುತ್ತೆ, ಅದು ಘೋರವಾಗಿರುತ್ತೆ. ಅಂದ್ರೆ ಈಗ ನಾವು ಏನಾದ್ರೂ ಒಂದು ವಸ್ತುವನ್ನ ಕಳ್ಕೊಂಡ್ರೇನೆ ಎಷ್ಟು ಏನಂತೀವಿ ಯೋಚನೆಯಲ್ಲಿ ಮುಳುಗ್ಬಿಡ್ತೀವಿ. ಮತ್ತೆ ಆ ವಸ್ತು ನಾವು ಕಳ್ಕೊಂಡಿದ್ದಂತ ವಸ್ತುವನ್ನ ನಾವು ಮರಿಲಿಕ್ಕೆ ಪ್ರಯತ್ನ ಪಡ್ತೀವಿ, ಅನೇಕ ಸಮಯ ತಗೋತೀವಿ ಅದನ್ನ ಮರೆಯೋದಕ್ಕೆ. ಆದ್ರೆ ಇಲ್ಲಿ ಯಾರು ಸಾವನ್ನಪ್ತಾ ಇದ್ದಾನೆ ಆ ವ್ಯಕ್ತಿ ಎಲ್ಲವನ್ನೂ ಕಳ್ಕೊತಾನೆ. ಅವನಿಗೆ ತುಂಬಾ ಪ್ರೀತಿಪಾತ್ರರಾದವರನ್ನ, ಅವನ ಮನೆಯನ್ನ, ಅವನ ಪಾಲಿಗೆ ಇಡೀ ಪ್ರಪಂಚ, ಅವನು ಏನನ್ನ ಅವನು ಕಾಣ್ತಿದ್ದ ಯಾವ್ದು ಅವನ ಸರ್ವಸ್ವ ಅನ್ಕೊಂಡಿದ್ದ ಪ್ರತಿಯೊಂದನ್ನು ಅವನು ಕಳ್ಕೊತಾನೆ. ಹೀಗೆ ಕಳ್ಕೊಳ್ಳುವಂತ ಸಂದರ್ಭದಲ್ಲಿ ಅವನಿಗೆ ತುಂಬಾ ಅದು ದುಃಖದ ಸಂದರ್ಭ ಆಗಿರುತ್ತೆ. ಅಂತಹ ದುಃಖದಲ್ಲಿದ್ದಾಗ ಅವನು ಅವನ ಎಲ್ಲ ಸಂಬಂಧಿಕರನ್ನ ಅಂದ್ರೆ ಅವನ ಬಂಧುಗಳನ್ನ, ಬಾಂಧವರನ್ನ, ಅವನ ಮನೆಯನ್ನ, ಅದ್ರ ಬಗ್ಗೆನೇ ಅವನ ಮನಸ್ಸು ಅದರಲ್ಲಿಯೇ ತಾನು ಕಳ್ಕೊಳ್ತಾ ಇರೋದು. ಅಂದ್ರೆ ಒಂದು ಫೋನ್ ಕಳ್ಕೊಂಡ್ರೇನೆ ನಾವು ವಾರಾನ್ಗಟ್ಲೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಇನ್ನೊಂದು ಫೋನ್ ಇಸ್ಕೊಡೋವರೆಗೂ ನಮ್ಗೆ ಆ ಫೋನ್ ನ ಮರೆಯಕ್ಕಾಗಲ್ಲ. ಹಾಗೆ ಇವನೀಗ ಎಲ್ಲ ಅವನ ಮನೆಯಲ್ಲಿ ಇದ್ದಂತ ಕುಟುಂಬದವ್ರು ಎಲ್ಲಾನು ಕಳ್ಕೊಂತಾ ಇರ್ಬೇಕಾದ್ರೆ ಆ ಮರಣದ ಸಮಯದಲ್ಲಿ ಅಂತ ಒಂದು ಸಮಯದಲ್ಲಿ ಅವನು ಎಂತವನೇ ಆಗಿದ್ರು ಕೂಡ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಅವನು ಪ್ರಾಣವನ್ನ ಬಿಡ್ತಾನೆ. ಅಂದ್ರೆ ಅವನಿಗೆ ಅದು ತುಂಬಾ ದುಃಖವನ್ನು ಕೊಡುತ್ತೆ, ಮತ್ತೆ ಭಯಾನಕವಾಗಿರುತ್ತೆ. ಅಂತಹ ಸಂದರ್ಭದಲ್ಲಿ ಭಗವಂತನನ್ನ ನೆನೆಸೋದು ಎಲ್ಲರಿಗೂ ಕೂಡ ಸಹಜವಾಗಿ ಅದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆ ರೀತಿ ಯಾರಾದ್ರೂ ಭಗವಂತನನ್ನ ನಿಜವಾಗ್ಲೂ ನೆನೆಸ್ಲಿಕ್ಕೆ ಸಾಧ್ಯ ಆಯ್ತು ಅಂದ್ರೆ ಅವನು ಭಗವಂತನ ಆ ಧಾಮಕ್ಕೆ ಹೋಗೋದಂತೂ ಖಂಡಿತ ಅಂತಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಸಾವಿನ ಸಮಯದಲ್ಲಿ ಒಬ್ಬರು ನಿನ್ನನ್ನು ಹೇಗೆ ತಿಳಿಯಬಹುದು? ಅಂತ್ಯಕಾಲೇ ಚ ಮಾಮೇವ ಸ್ಮರನ್ ಉಕ್ತ್ವಾ ಕಲೇವರಂ ಯಾ ಪ್ರಯಾತಿ ಸ ಮದ್ಭಾವಂ ಯಾತಿ ನಾಸ್ತಿತ್ರ ಸಂಶಯ. ಅಂತ್ಯಕಾಲದಲ್ಲಿ ನನ್ನನ್ನು ಸ್ಮರಿಸುತ್ತಾ ಯಾವನು ದೇಹವನ್ನು ಬಿಡುವನು ಅವನು ಕೂಡಲೇ ನನ್ನ ಸ್ವಭಾವವನ್ನು ಹೊಂದುತ್ತಾನೆ, ಇದರಲ್ಲಿ ಸಂಶಯವೇ ಇಲ್ಲ. ಅಂದ್ರೆ ಸಾಯೋ ಸಂದರ್ಭದಲ್ಲಿ ಭಗವಂತನನ್ನ ನೆನೆಸಿದವನು ಭಗವಂತನನ್ನ ಹೊಂದುತ್ತಾನೆ, ಅಂದ್ರೆ ಭಗವಂತನ ಸ್ವಭಾವವನ್ನೇ ಹೊಂದುತ್ತಾನೆ, ಇದರಲ್ಲಿ ಸಂಶಯ ಇಲ್ಲ ಅಂತ ಹೇಳ್ತಾರೆ. ನಾವು ಸಾವಿನ ಸಂದರ್ಭದಲ್ಲಿ ಯಾವ ನಮ್ಮ ಮನಸ್ಸಿನಲ್ಲಿ ಮೂಡ್ತಾ ಇರುತ್ತೆ, ಯಾವ ಭಾವನೆಗಳು ನಮ್ಮಲ್ಲಿ ಇರುತ್ತೆ, ಅದಕ್ಕೆ ತಕ್ಕಂತ ಇನ್ನೊಂದು ದೇಹ ಅದು ಸಿಗುತ್ತೆ. ಈಗ ನಾವು ಭಗವಂತನನ್ನ ನೆನೆಸಿದ್ರೆ ಭಗವಂತನ ಹತ್ರಕ್ಕೆ ಹೋಗ್ತೀವಿ. ಭಗವಂತನಲ್ಲದೆ ಬೇರೆ ಇದನ್ನೇ ನಾವು ನೆನೆಸೋದಕ್ಕೆ ಸಾಧ್ಯ. ಯಾಕೆಂತಂದ್ರೆ ನಮ್ಗೆ ಭಗವಂತನಲ್ಲಿ ಆಸಕ್ತಿ ಇಲ್ಲ, ಅವನ ಬಗ್ಗೆ ನಾವು ಅಷ್ಟಾಗಿ ಯೋಚನೆ ಮಾಡೋದಿಲ್ಲ. ಅಂದ್ರೆ ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ, ನಾವು ಅವನನ್ನ ನೆನ್ಸಕ್ಕಾಗಲ್ಲ. ನಾವು ಮನೆಯವ್ರನ್ನ ನೆನೆಸ್ತೀವಿ, ನಮ್ಮ ಮಕ್ಕಳನ್ನ, ನಮ್ಮ ತಂದೆ ತಾಯಿನ, ನನ್ನ ಹೆಂಡತಿ ಮಕ್ಕಳನ್ನ. ಅಂದ್ರೆ ನಾನ್ ಹೋದೆ ಅಂತಂದ್ರೆ ಇವ್ರ ಪರಿಸ್ಥಿತಿ ಏನು,
ಇವ್ರಿಗೆ ನಂದು ಕೆಲವು ಜವಾಬ್ದಾರಿಗಳಿತ್ತು, ನಾನಿಲ್ಲ ಅಂದ್ರೆ ಇದನ್ನೆಲ್ಲ ಯಾರು ಮಾಡ್ತಾರೆ, ಈ ತರ ಎಲ್ಲ ಯೋಚನೆ ಮಾಡ್ತಾ ಇರ್ತೀವಿ. ಆದ್ರೆ ನಾವು ಆ ರೀತಿ ಯೋಚನೆ ಮಾಡ್ದಿರಾ ನಮ್ಮ ಮನೆಯಲ್ಲಿ, ನಮ್ಮ ಕುಟುಂಬದಲ್ಲಿ ನಾವು ಯಾರೆಲ್ಲ ಇದ್ದಾರೆ ಅವರ ಜೊತೆಲಿ ಭಗವಂತನು ಒಬ್ಬ, ಅವನನ್ನು ಕೂಡ ನಮ್ಮ ಮನೆಯಲ್ಲಿ ಒಂದು ವ್ಯಕ್ತಿಯ, ನಮ್ಮ ಮನೆಯಲ್ಲಿ ಇಷ್ಟು ಜನ ಇದ್ದೀವಿ ಅಂತಂದ್ರೆ ಅದರಲ್ಲಿ ಅವನು ಒಬ್ಬ ಮೆಂಬರ್ ಅಂತ ಅನ್ಕೊಂಡಾಗ ಮಾತ್ರನೇ ನಮ್ಗೆ ಅಟ್ಲೀಸ್ಟ್ ಆ ಮನೆಯವ್ರ ನೆನಪು ಜೊತೆಯಲ್ಲಿ ಭಗವಂತನ ನೆನಪು ಬರ್ಲಿಕ್ಕೆ ಸಾಧ್ಯ. ಆಗಿಲ್ಲ ಅಂತಂದ್ರೆ ಸಾಧಾರಣವಾಗಿ ಯಾರು ಭಕ್ತರು ಇರ್ತಾರೆ ಅವರು ಭಗವಂತನನ್ನ ನೆನೆಸೋದಕ್ಕೆ ಆಗೋದಿಲ್ಲ. ಎಲ್ಲರೂ ಅನ್ಕೋತಾರೆ ಆ ಸಾಯೋ ಸಂದರ್ಭದಲ್ಲಿ ಕೃಷ್ಣ ಅಂತ ಹೇಳಿದ್ರೆ ಸಾಕಲ್ವಾ, ನಾವು ಭಗವಂತನ ಹತ್ರಕ್ಕೆ ಹೋಗ್ಬಿಡ್ತೇವೆ ಅಂತ. ಆ ರೀತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಎಲ್ಲರಿಗೂ ಕೂಡ ಯಾವಾಗ ನಮ್ ಸಾವು ಬರುತ್ತೆ ಅನ್ನೋದು ಮುಖ್ಯವಾಗಿ ಗೊತ್ತಿರೋದಿಲ್ಲ. ಅಂದ್ರೆ ಯಾವ ಸಂದರ್ಭದಲ್ಲಿ ನಾವು ಸಾಯ್ತೀವಿ ಅನ್ನೋದೇ ನಮ್ಗೆ ಗೊತ್ತಿರೋದಿಲ್ಲ. ಹಾಗಿರ್ಬೇಕಾದ್ರೆ ನಾವು ಭಗವಂತನನ್ನ ನೆನಪಿಸ್ಕೋತೀವಿ ಅನ್ನೋದಂತೂ ಸಾಧ್ಯನೇ ಆಗೋದಿಲ್ಲ. ಇಲ್ಲಿ ಅದಕ್ಕೊಂದು ಉದಾಹರಣೆ ಕೂಡ ಭಗವದ್ಗೀತೆಯಲ್ಲಿ ಬರುತ್ತೆ. ಅಂದ್ರೆ ನಾವು ನೋಡ್ತೀವಿ, ಭರತ ಮಹಾರಾಜ ಅವನು ಭಗವಂತನ ಭಕ್ತನಾಗಿದ್ದಾನೆ. ಈ 9 ಹಂತಗಳು ಇದೆ ಭಕ್ತಿಯಲ್ಲಿ. ಆ 9 ಹಂತಗಳನ್ನ ಆ 9 ಹಂತಗಳಲ್ಲಿ 8 ಹಂತವನ್ನ ಅವನು ಮುಗಿಸಿದಾನೆ. 9ನೇ ಹಂತಕ್ಕೆ ಅವನು ಹೋಗ್ಬೇಕು. ಅಂದ್ರೆ ಭಾವ ಭಕ್ತಿಗೆ ಬಂದಿದ್ದಾನೆ, ಪ್ರೇಮ ಭಕ್ತಿಗೆ ಬರ್ಬೇಕಾಗಿತ್ತು. ಅಷ್ಟರಲ್ಲಿ ಅವನು ಅಂತಹ ಭಕ್ತಿಯಲ್ಲಿ ಇದ್ದು ಭಾವ ಹಂತಕ್ಕೆ ಹೋದವನು ಕೂಡ ಸಾವಿನ ಸಂದರ್ಭದಲ್ಲಿ ಭಗವಂತನನ್ನ ಹೊರತುಪಡಿಸಿ ಇನ್ಯಾರನ್ನೋ ನೆನೆಸುವಂತಹ ಒಂದು ಪರಿಸ್ಥಿತಿ ಬರುತ್ತೆ. ಅಂದ್ರೆ ನಾವು ನೋಡ್ತೀವಿ, ಅವನು ಭರತ ಮಹಾರಾಜ, ಅವನ ಹೆಸರಿನಿಂದಲೇ ನಮ್ಮ ದೇಶವನ್ನ ಭಾರತ ಅಂತ ಕರಿತೀವಿ ನಾವು. ಹಾಗೆ ಭರತ ಮಹಾರಾಜ ಅವನು ಚಿಕ್ಕ ವಯಸ್ಸಿನಲ್ಲಿಯೇ ಎಲ್ಲ ರಾಜ್ಯಭಾರವನ್ನ ತನ್ನ ಮಕ್ಕಳಿಗೆ ಕೊಟ್ಬಿಟ್ಟು, ಹೆಂಡತಿ ಮಕ್ಕಳನ್ನ ಬಿಟ್ಟು ಅವನು ಕಾಡಿಗೆ ಹೋಗ್ತಾನೆ. ಭಗವಂತನ ಅಂದ್ರೆ ಧ್ಯಾನದಲ್ಲಿ ತೊಡಗಬೇಕು ಅಂತ ಹೋಗ್ತಾನೆ. ಆ ರೀತಿ ಹೋಗುವಾಗ ಅವನು ಹೆಂಡತಿ ಮಕ್ಕಳು ಅವನ ಸಾಮ್ರಾಜ್ಯವನ್ನ ಯಾವ ರೀತಿ ಬಿಟ್ಟು ಹೋಗ್ತಾನೆ ಅಂತಂದ್ರೆ ಅದನ್ನ ಒಂದು ಮಲಕ್ಕೆ ಹೋಲಿಸ್ತಾರೆ. ಯಾರಾದ್ರೂ ಮಲವನ್ನ ಮಾಡಿದ್ರೆ ಅದನ್ನ ತಿರುಗಿ ನೋಡಿಲ್ಲ, ಅದನ್ನ ಯಾರು ನೋಡಕ್ ಹೋಗಲ್ಲ. ಹಾಗೆ ಅವನು ಹಿಂದೆ ತಿರುಗಿ ನೋಡೋದಿಲ್ಲ. ಅಂದ್ರೆ ಅವನ ಮನಸ್ಸಿನಿಂದ ತೆಗೆದು ಬಿಡ್ತಾನೆ. ಹೆಂಡತಿ ಮಕ್ಕಳು ರಾಜ್ಯಭಾರ ಇದೆಲ್ಲವನ್ನು ಕೂಡ ಮನಸ್ಸಿನಿಂದ ತೆಗ್ದಾಕಿ ಕಾಡಿಗೆ ಹೋಗಿ ಧ್ಯಾನದಲ್ಲಿ ತೊಡಗಿರ್ಬೇಕಾದ್ರೆ ಅಂದ್ರೆ ಅವನು ಯಾವ್ದೆಲ್ಲ 9 ಹಂತಗಳು ಬರುತ್ತೆ ಅಂದ್ರೆ ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠೆ, ರುಚಿ, ಆಸಕ್ತಿ, ಭಾವ ಹಂತಕ್ಕೆ ಬಂದಿದ್ದಾನೆ. ಅಲ್ಲಿವರೆಗೂ ಅವನು ಭಕ್ತಿಯಲ್ಲಿ ತೊಡಗಿದ್ದಾನೆ. ಅಂತಹ ಒಬ್ಬ ವ್ಯಕ್ತಿ ನಿಮ್ಗೆ ಇದು ಗೊತ್ತಿರುತ್ತೆ, ಒಂದು ಬಾರಿ ಏನಾಗುತ್ತೆ ಅಂತಂದ್ರೆ ಒಂದು ಜಿಂಕೆ ಅಲ್ಲಿ ಕಾಡಿನಲ್ಲಿ ತಾಯಿಯಿಂದ ಬೇರ್ಪಟ್ಟಂತಹ ಒಂದು ಮರಿ ಜಿಂಕೆ ಅವನಿಗೆ ಸಿಗುತ್ತೆ. ಆ ಜಿಂಕೆ ಮರಿಯನ್ನ ಸಲಹೋದ್ರಲ್ಲಿ ಅವನು ಆಸಕ್ತನಾಗ್ಬಿಡ್ತಾನೆ. ಅದ್ರಲ್ಲಿ ಎಷ್ಟು ಆಸಕ್ತನಾಗ್ಬಿಡ್ತಾನೆ ಅಂತಂದ್ರೆ ಸದಾಕಾಲ ಆ ಜಿಂಕೆಯ ಬಗ್ಗೆ ಸ್ಮರಣೆ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾನೆ. ತನ್ನ ಹೆಂಡತಿ ಮಕ್ಕಳು ರಾಜ್ಯಭಾರವನ್ನ ಮಲದಂತೆ ಕಂಡವನು ಒಂದು ಜಿಂಕೆಯ ಮೇಲೆ ಅವನಿಗೆ ಗೊತ್ತಿಲ್ಲದ ಹಾಗೆ ಅವನಿಗೆ ಒಂದು ಅನುರಕ್ತಿ ಬಂದ್ಬಿಡುತ್ತೆ. ಆದ ಕಾರಣ ಅವನು ಸಾಯೋ ಸಂದರ್ಭದಲ್ಲಿ ಜಿಂಕೆಯ ನೆನಪು ಸ್ಮರಣೆ ಇದ್ದ ಕಾರಣ ಅವನು ಮುಂದಿನ ಜನ್ಮದಲ್ಲಿ ಜಿಂಕೆಯ ದೇಹವನ್ನ ಪಡಿತಾನೆ. ಹಾಗೆ ಭಗವಂತನನ್ನ ಸಾಯೋ ಸಂದರ್ಭದಲ್ಲಿ ನೆನೆಸೋದು ಅನ್ನೋದು ಅಷ್ಟು ಸುಲಭವಾದ್ದು ಅಲ್ಲ. ಅದನ್ನ ಮಾಡೋದಕ್ಕೆ ಮುಂದೆ ನಾವ್ ಏನೆಲ್ಲ ಮಾಡ್ಬೇಕು ಅನ್ನೋದನ್ನ ಮುಂದಿನ ಶ್ಲೋಕಗಳಲ್ಲಿ ಹೇಳ್ತಾರೆ. ಹರೇ ಕೃಷ್ಣ. ಶೋಭಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯಂ ಯಂ ಕ್ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇವೈತಿ ಕೌಂತೇಯ ಸದಾ ತದ್ಭಾವ ಭಾವಿತಃ. ಕುಂತಿಯ ಮಗನಾದ ಅರ್ಜುನನೇ, ವ್ಯಕ್ತಿಯು ತನ್ನ ದೇಹವನ್ನು ಬಿಡುವಾಗ ಯಾವ ಭಾವವನ್ನು ಸ್ಮರಿಸುವನೋ ಅದೇ ಭಾವವನ್ನು ನಿಶ್ಚಯವಾಗಿಯೂ ಪಡೆಯುವನು. ಹರೇ ಕೃಷ್ಣ. ಭಗವದ್ಗೀತಾ 8.6. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಪರಮಾತ್ಮ ಅಂದ್ರೆ ಸ್ಮರಣೆ ಮಾಡ್ಬೇಕು. ಭಗವಂತನ ಸ್ಮರಣೆಯನ್ನ ಮಾಡಿದಾಗ ಮಾತ್ರನೇ ನಾವು ಭಗವಂತನ ಧಾಮಕ್ಕೆ ಹೋಗೋದಕ್ಕೆ ಸಾಧ್ಯ. ಆದ್ರೆ ಈ ರೀತಿ ಭಗವಂತನ ಧಾಮಕ್ಕೆ ನಾವು ಹೋಗ್ಬೇಕು ಅಂತಂದ್ರೆ ಭಗವಂತನ ಸ್ಮರಣೆ ಹೇಗೆ ಮಾಡೋದಕ್ಕೆ ಸಾಧ್ಯ? ಭಗವಂತನ ಸ್ಮರಣೆ ಮಾಡ್ಬೇಕು ಅಂತಂದ್ರೆ ನಮಗೆ ಬೇರೆ ಎಲ್ಲಾ ವಿಷಯಗಳು ಬರುತ್ತೆ. ಅಂದ್ರೆ ನಾವು ಈಗ ಮಲಗಿ ನಿದ್ದೆ ಮಾಡಿದ್ರು ಕೂಡ ಕನಸಿನಲ್ಲಿ ಯಾವತ್ತೂ ಕೂಡ ಇಲ್ಲಿರೋರಲ್ಲಿ ನಾನ್ ಕೇಳ್ತೀನಿ, ಯಾರಿಗಾದ್ರೂ ಕೃಷ್ಣ ಕನಸಿನಲ್ಲಿ ಬರ್ತಾನ ಅಂತ ಗೊತ್ತಿಲ್ಲ. ಎಲ್ಲರಿಗೂ ಕೂಡ ಅವರ ಮನೆಯಲ್ಲಿರೋರು ಸಂಬಂಧಿಕರು ಅವರೇ ಕನಸಿನಲ್ಲಿ ಬರ್ತಾ ಇರ್ತಾರೆ. ಒಂದು ಕನಸಿನಲ್ಲೂ ಕೂಡ ಭಗವಂತನ ನೆನ್ಸೋದಕ್ಕೆ ನಮ್ ಕೈಯಲ್ಲಿ ಆಗ್ತಿಲ್ಲ ಅನ್ನೋದಾದ್ರೆ ಸಾಯೋ ಸಂದರ್ಭದಲ್ಲಿ ಪರಮಾತ್ಮನನ್ನ ನೆನ್ಸೋದು ಅನ್ನೋದು ಅಷ್ಟು ಸುಲಭದ ಮಾತಲ್ಲ. ಆದ್ರೆ ನಮ್ಗೆ ಆ ಸಮಯದಲ್ಲಿ ನಮ್ಗೆ ಬೇರೆಲ್ಲಾ ವಿಷಯಗಳು ಬರುತ್ತೆ ಹೊರತು, ಅಂದ್ರೆ ಯಾವ್ದಕ್ಕೆ ನಾವು ಇಡೀ ಜೀವನವನ್ನ ಕೊಟ್ಟಿದ್ದೀವಿ, ನಮ್ಮ ಇಡೀ ಬದುಕನ್ನ ಯಾವ್ದಕ್ಕೆ ಸಮರ್ಪಣೆ ಮಾಡ್ಬಿಟ್ಟಿದೀವಿ ಅದೇ ನಿಜವಾಗ್ಲೂ ನಮ್ಗೆ ಆ ಸಾವಿನ ಸಂದರ್ಭದಲ್ಲಿ ಬರ್ಲಿಕ್ಕೆ ಸಾಧ್ಯ. ಹಾಗೆ ನಮ್ಮ ಇಡೀ ಜೀವನವನ್ನ
ಅಶಾಶ್ವತವಾದ ನಮ್ಮನ್ನ ಮತ್ತೆ ಮತ್ತೆ ಈ ಜನ್ಮ ಮೃತ್ಯು ಜರಾವ್ಯಾಧಿಗೆ ಹಾಕುವಂತಹ ಈ ಭೌತಿಕ ಬಂಧನಗಳನ್ನ ಕೊಡುವಂತಹ ನಮ್ಮ ದೇಹಕ್ಕೆ ಸಂಬಂಧಪಟ್ಟವರನ್ನ ಮತ್ತೆ ಅಂತಹ ಸಂಬಂಧಿಕರನ್ನ ನೆನೆಸೋದಕ್ಕಿಂತ ನಾವು ಭಗವಂತನ ಸ್ಮರಣೆ ಮಾಡಿದ್ರೆ ಮಾತ್ರನೇ ಭಗವಂತನನ್ನ ಪಡಿಲಿಕ್ಕೆ ಸಾಧ್ಯ. ಹಾಗೆ ನಾವು ಭಗವಂತನನ್ನ ಪಡಿಬೇಕು ಅಂದ್ರೆ ನಮ್ಮ ಇಡೀ ಜೀವನವನ್ನ ಭಗವಂತನಿಗೆ ಅದನ್ನ ಭಗವಂತನ ಸೇವೆಯಲ್ಲಿ ಅದನ್ನ ತೊಡಗಿಸ್ಬೇಕು ಅನ್ನೋದನ್ನಲ್ಲಿ ತಿಳ್ಕೊತಾ ಇದೀವಿ. ಪ್ರವೀಣಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಂತಕಾಲೇ ಮನುಷ್ಯನಿಗೆ ತನ್ನ ಜೀವಿತ ಕಾಲದಲ್ಲಿ ಬಂದ ಯೋಚನೆಗಳು ಒಟ್ಟಾಗಿ ಸಾವಿನ ಕ್ಷಣದಲ್ಲಿ ಅವನ ಯೋಚನೆಗಳ ಮೇಲೆ ಪ್ರಭಾವ ಬೀರುತ್ತದೆ. ಆದುದರಿಂದ ಈ ಜನ್ಮವು ಮುಂದಿನ ಜನ್ಮವನ್ನು ಸೃಷ್ಟಿಸುತ್ತದೆ. ಈ ಜನ್ಮದಲ್ಲಿ ಮನುಷ್ಯನು ಸತ್ವಗುಣದಲ್ಲಿ ಬಾಳಿದರೆ ಮತ್ತು ಸದಾ ಕೃಷ್ಣನ ಚಿಂತನೆ ಮಾಡಿದರೆ ತನ್ನ ಅಂತ್ಯಕಾಲದಲ್ಲಿ ಕೃಷ್ಣನನ್ನು ಸ್ಮರಿಸುವುದು ಸಾಧ್ಯವಾಗುತ್ತದೆ. ಪರ್ಪೋರ್ಟ್ 8.6. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಭಗವಂತನ ಸ್ಮರಣೆ ನಾವು ಮಾಡ್ಬೇಕಂದ್ರೆ ಮುಖ್ಯವಾಗಿ ನಾವು ಸತ್ವಗುಣದಲ್ಲಿ ಇರ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ನಾವೆಲ್ಲರೂ ಕೂಡ ಸದಾ ರಜೋಗುಣ ತಮೋಗುಣಗಳಲ್ಲಿ ಕೂಡಿರುವಂತವ್ರು, ಅಂದ್ರೆ ಅದೇ ಗುಣದಲ್ಲಿ ಯಾವಾಗ್ಲೂ ಇರುವಂತವ್ರು. ಅಂದ್ರೆ ನಮ್ಗೆ ಅನೇಕ ಭೌತಿಕ ಇಚ್ಛೆಗಳು ಆಸೆಗಳು ಇದೆ, ಮತ್ತೆ ನಮ್ಮಲ್ಲಿ ಅಜ್ಞಾನ ಇರೋ ಕಾರಣ ನಾವು ತಮೋಗುಣದಲ್ಲೂ ಕೂಡ ಇರ್ತೀವಿ. ಆದ್ರೆ ಆ ಗುಣಗಳನ್ನ ಮೀರಿ ನಾವು ಸತ್ವಗುಣಕ್ಕೆ ಬರಬೇಕು. ಅಂದ್ರೆ ಈ ಗುಣಗಳು ಏನಿದೆ ಭೌತಿಕ ಜಗತ್ತಿಗೆ ಬಂದವರೆಲ್ಲರೂ ಕೂಡ ಈ ಗುಣಗಳಿಂದ ಬಂದಿಗಳಾಗಿದ್ದಾರೆ. ಈ ಗುಣಗಳೇ ಪ್ರತಿಯೊಂದು ಜೀವಿಯನ್ನು ಕೂಡ ಅವನ ಕೈಯಲ್ಲಿ ಕೆಲಸಗಳನ್ನ ಮಾಡಿಸ್ತಾ ಇರುತ್ತೆ. ನಾವು ಸತ್ವಗುಣಕ್ಕೆ ಬರಬೇಕು ಅಂತ ಇಚ್ಛೆ ಪಡ್ಬೋದು, ಅದಕ್ಕೆ ಪ್ರಯತ್ನ ಪಡ್ಬೋದು. ಆ ರೀತಿ ಬಂದಾಗ ಅಂದ್ರೆ ನಾವು ಇಚ್ಛೆ ಪಡೋದು ಮಾತ್ರನೇ ಈ ಜೀವಿಗೆ ಇರುವಂತ ಅರ್ಹತೆ. ಜೀವಿಗೆ ಏನನ್ನು ಮಾಡೋದಕ್ಕೆ ಆಗೋದಿಲ್ಲ. ಅದೇನನ್ನಾದ್ರೂ ಮಾಡ್ಬೇಕು ಅಂತಂದ್ರೆ ಈ ಪ್ರಕೃತಿಯ ಸಹಾಯ ಇಲ್ಲದೆ ಅದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈ ಪ್ರಕೃತಿ ಕೂಡ ತಂತಾನೆ ನಾವ್ ಇಚ್ಛೆ ಪಟ್ಟಿದ್ದನ್ನೆಲ್ಲ ಮಾಡ್ಬಿಡೋದಿಲ್ಲ. ಪ್ರಕೃತಿ ಏನ್ ಮಾಡ್ತಾರೆ, ಭಗವಂತನ ಅಧೀನದಲ್ಲಿರುವ ಕಾರಣ ಭಗವಂತನ ಅನುಮತಿ ಇಲ್ಲದೆ ಪ್ರಕೃತಿ ಕೂಡ ನಾವ್ ಇಚ್ಛೆ ಪಟ್ಟಿದ್ದನ್ನೆಲ್ಲ ಮಾಡೋದಿಲ್ಲ. ಆದ್ರೆ ನಾವು ಸತ್ವಗುಣಕ್ಕೆ ಬರ್ಬೇಕು ಅಂತ ಇಚ್ಛೆ ಪಡ್ಬೋದು, ಮತ್ತೆ ಅದಕ್ಕಾಗಿ ಪ್ರಯತ್ನಗಳನ್ನ ಪಡ್ಬೋದು ಸತ್ವಗುಣದಲ್ಲಿ ನಮ್ಮ ಜೀವನ ಕ್ರಮವನ್ನ ನಡೆಸುವಂತೆ. ಹಾಗೆ ಮಾಡಿದಾಗ ಮಾತ್ರ ನಾವು ಕೃಷ್ಣ ಪ್ರಜ್ಞೆನ ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆ ಕೃಷ್ಣ ಪ್ರಜ್ಞೆನ ಬೆಳೆಸ್ಕೊಳ್ಳುವ ಮೂಲಕ ನಾವು ಸದಾಕಾಲ ಭಗವಂತನ ಸ್ಮರಣೆಯಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ನಾವು ಸತ್ವಗುಣದಲ್ಲಿ ಇರುವಾಗ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಭಗವಂತನ ಆರಾಧನೆಯನ್ನ ಮಾಡಬಹುದು, ಮತ್ತೆ ಭಗವಂತನ ನಾಮಸ್ಮರಣೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಭಗವಂತನ ನೈವೇದ್ಯ ಪ್ರಸಾದವನ್ನ ಮಾಡ್ತೀವಿ. ಏನೇ ಮಾಡ್ಲಿ ಭಗವಂತನನ್ನ ಕೇಂದ್ರೀಕರಿಸಿ ಮಾಡ್ತೀವಿ. ಭಗವಂತನ ಸ್ಮರಣೆಯಲ್ಲಿ ಭಗವಂತನನ್ನ ಉದ್ದೇಶಿಸಿ ಎಲ್ಲವನ್ನು ಮಾಡಿದಾಗ ಅದು ನಮ್ಮ ಜೀವನ ಕ್ರಮ ಆಗುತ್ತೆ. ಯಾವಾಗ ಅದು ನಮ್ಮ ಜೀವನ ಕ್ರಮ ಆಗುತ್ತೆ ಆಗ ಮಾತ್ರನೇ, ಅಂದ್ರೆ ಈಗ ನಾವು ಯಾವ ರೀತಿ ರಜಗುಣದಲ್ಲಿ ತಮಗುಣದಲ್ಲಿ ನಮ್ಮನ್ನ ನಾವು ದೇಹ ಅಂತ ಗುರುತಿಸ್ಕೊಂಡು ದೇಹಕ್ಕೆ ಸಂಬಂಧಪಟ್ಟವ್ರನ್ನೆಲ್ಲ ನನ್ನವರು ನಂದು ಅಂತ ಹೇಳ್ಕೊಂಡು ನಾವು ಅದ್ರಲ್ಲೇ ಇರ್ತೀವಿ. ಆದ ಕಾರಣ ನಾವು ಸಾಯೋ ಸಂದರ್ಭದಲ್ಲಿ ಅವ್ರನ್ನ ನೆನಪಿಸ್ಕೋತೀವಿ. ಆದ್ರೆ ಸತ್ವಗುಣದಲ್ಲಿದ್ದು ನಾವು ಭಗವಂತನನ್ನ ಕೇಂದ್ರೀಕರಿಸಿ ಜೀವನವನ್ನ ಭಕ್ತಿಮಯವನ್ನಾಗಿ ಮಾಡ್ಕೊಂಡಾಗ ಮಾತ್ರ ನಾವು ಅಂತ್ಯಕಾಲದಲ್ಲಿ ಕೃಷ್ಣನನ್ನ ಸ್ಮರಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಮನುಷ್ಯ ಜೀವಿತ ಕಾಲದಲ್ಲಿ ಏನೆಲ್ಲ ಮಾಡ್ತಾ ಇದ್ದಾನೆ, ಅವನ ಯೋಚನೆಗಳು, ಅವನ ಏನೆಲ್ಲ ಕೆಲಸಗಳನ್ನ ಮಾಡ್ತಾನೆ, ಯಾವ ರೀತಿಯ ಒಂದಿರುತ್ತೆ, ಅದೇ ಅವನ ಮನಸ್ಸಿನಲ್ಲಿ ಯಾವಾಗ್ಲೂ ಕೂಡ ಸದಾಕಾಲ ಅವನ ಸ್ಮರಣೆಯಲ್ಲಿ ಇರುತ್ತೆ. ಆ ಸ್ಮರಣೆಯಲ್ಲಿ ಇರೋ ಕಾರಣ ಅವನು ಸಾಯುವಾಗ ಅಂತದೇ ಒಂದು ದೇಹವನ್ನ ಪಡ್ಕೋತಾನೆ. ಅಂದ್ರೆ ಇಲ್ಲಿ ಒಂದು ಉದಾಹರಣೆ ಕೂಡ ಕೊಡ್ತಾರೆ ಪ್ರಭುಪಾದರು. ಒಬ್ಬ ವ್ಯಕ್ತಿ ಅವನಿಗೆ ಇಬ್ರು ಮಕ್ಳಿರ್ತಾರೆ, ಶ್ರೀಮಂತನಿರ್ತಾರೆ. ಅವನ್ಗೆ ಇಬ್ರು ಮಕ್ಕಳು ಶ್ರೀಮಂತನಾಗಿದ್ದಾಗ ಮಕ್ಕಳನ್ನ ಅವನು ಒಳ್ಳೆ ರೀತಿ ಬೆಳೆಸಿರೋದಿಲ್ಲ. ಆದ್ರೆ ಅವನ ಮನೆಗೆ ಕೆಲಸ ಮಾಡೋದಕ್ಕೆ ಒಬ್ಬ ಕಾರ್ಪೆಂಟರ್, ಅಂದ್ರೆ ಈ ಮರದ ಕೆಲಸ ಮಾಡುವಂತವ್ನು ಬರ್ತಾನೆ. ಅವನಿಗೆ ಅವನು ಹೆಚ್ಚಾಗಿ ಅವನು ಕೆಲಸ ಮಾಡಿದಕ್ಕಿಂತ ಹೆಚ್ಚಾಗಿ ಅವನಿಗೆ ಹಣವನ್ನ ಕೊಡ್ತಾನೆ. ಅದರಿಂದ ಏನಾಗುತ್ತೆ ಅಂತಂದ್ರೆ ಮುಂದಿನ ಜನ್ಮದಲ್ಲಿ ಅವನು ಈಗ ಆ ಮರದ ಕೆಲಸದವನಿಗೆ ಹಣ ಹೆಚ್ಚು ಕೊಟ್ಟ ಕಾರಣ ಅದನ್ನ ಏನಂತಾರೆ ಅಂದ್ರೆ ನಾವು ನಮ್ಮ ಮಕ್ಕಳು ಯಾರಿದ್ದಾರೆ ಅದು ನಮ್ಮ ಋಣದ ಮೇಲೆ ನಮಗೆ ಮಕ್ಕಳು ಸಿಗ್ತಾರಂತ. ಹಾಗೆ ಇವನೀಗ ಆ ಋಣವನ್ನ ಪಡ್ಕೊಳ್ಳೋದಕ್ಕೋಸ್ಕರ ಮರದ ಕೆಲಸದವನ ಮಗನಾಗಿ ಹುಟ್ಟುತ್ತಾನೆ. ಹಾಗೆ ಮಗನಾಗಿ ಹುಟ್ಟಿದಾಗ ಏನಾಗುತ್ತೆ ಅಂತಂದ್ರೆ ಮತ್ತೆ ಅವನು ಒಂದು ಕೆಲಸದ ಇದಾಗಿ ಅವನ ಮನೆಗೆ ಹೋಗ್ತಾನೆ. ಅಂದ್ರೆ ಹಿಂದಿನ ಜನ್ಮದಲ್ಲಿ ಅವನ ಮನೆ ಆಗಿರ್ತಾನೆ, ಅಲ್ಲಿಗೆ ಹೋಗ್ತಾನೆ. ಅವನ ಮಕ್ಕಳನ್ನ ಒಳ್ಳೆ ರೀತಿ ಬೆಳೆಸಿರೋದ್ರಿಲ್ಲ, ಆದ ಕಾರಣ ಆ ಮಕ್ಕಳು ಅವನನ್ನ ಹೊಡೆದು ಅಲ್ಲಿಂದ ಓಡಿಸ್ತಾರೆ. ಹೀಗೆ ನಾವು ಯಾವ್ದನ್ನ ನೆನೆಸ್ತೀವಿ
ಅದೇ ನಮ್ಮ ಮರಣ ಕಾಲದಲ್ಲಿ ಬಂದು ಅಂಥದೇ ಒಂದು ಜನ್ಮ ನಮ್ಗೆ ಸಿಗುತ್ತೆ. ಅಂದ್ರೆ ಸಾಯುವಾಗ ನಾವು ಹೆಂಡತಿ ಮಕ್ಕಳು ಮನೆ ಬಗ್ಗೆನೇ ಯೋಚನೆ ಮಾಡಿದ್ವಿ ಅಂದ್ರೆ ಅದೇ ಮನೆಯಲ್ಲಿ ಅಂದ್ರೆ ನಮ್ಮ ಕರ್ಮಾನುಸಾರ ಅಂತಾರೆ, ನಮ್ಮ ಕರ್ಮಾನುಸಾರ ಮತ್ತೆ ನಮ್ಮ ಇಚ್ಛಾನುಸಾರ ಅವೆರಡೂ ಕೂಡ ನಮ್ಮ ಇನ್ನೊಂದು ದೇಹಕ್ಕೆ ಕಾರಣ ಆಗುತ್ತೆ ಅಂತ. ಹಾಗೆ ನಾವು ಆಸೆ ಪಡ್ಬೋದು, ನಾನು ಈ ಮನೇಲಿ ಹುಟ್ಟಬೇಕು ಅಂತ ಆಸೆ ಪಡ್ಬೋದು, ಆದ್ರೆ ಮನುಷ್ಯನಾಗಿ ಹುಟ್ಟುವಂತಹ ಕರ್ಮ ನಾ ಮಾಡಿಲ್ಲ ಅಂತಂದ್ರೆ ಅದೇ ಮನೆಯಲ್ಲಿ ಯಾವ್ದಾದ್ರು ಒಂದು ಕ್ರಿಮಿಯಾಗಿ ಅಂದ್ರೆ ಯಾವ್ದಾದ್ರು ಒಂದು ಹಲ್ಲಿಯಾಗಿ, ಇರುವೆಯಾಗಿ, ಜಿರಳೆ ಆಗಿ, ತಿಗಡೆ ಆಗಿ ಹುಟ್ಟುತ್ತಾರೆ ಅಂತ ಹೇಳ್ತಾರೆ. ಹಾಗೆ ಆ ನಾವು ಸಾಯೋ ಸಂದರ್ಭದಲ್ಲಿ ಏನನ್ನ ಯೋಚನೆ ಮಾಡ್ತೀವಿ ಮತ್ತೆ ಇಡೀ ಜೀವನ ಪರ್ಯಂತ ಅದಕ್ಕೆ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದೀವಿ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ಲೈಫ್ ಈಸ್ ಪ್ರಿಪರೇಷನ್, ಡೆತ್ ಈಸ್ ಎಕ್ಸಾಮಿನೇಷನ್ ಅಂತ. ಅಂದ್ರೆ ಲಿಟ್ಮಸ್ ಟೆಸ್ಟ್ ಅಂತ ಹೇಳ್ತಾರೆ. ಅಂದ್ರೆ ನಾವು ನಿಜವಾಗ್ಲೂ ಭಕ್ತಿನ ಮಾಡಿದೀವ ಅನ್ನೋದು ನಾವು ಸಾವಿನ ಸಂದರ್ಭದಲ್ಲಿ ಅದು ಪ್ರೂವ್ ಆಗ್ಬಿಡುತ್ತೆ ಅಂತ. ನಾವು ನಿಜವಾಗ್ಲೂ ಕೃಷ್ಣ ಭಕ್ತಿ ಮಾಡಿದ್ವಿ ಅಂತಂದ್ರೆ ಸಾವಿನ ಸಂದರ್ಭದಲ್ಲಿ ನಮಗೆ ಸುಲಭವಾಗಿ ಭಗವಂತನ ನೆನಪಾಗುತ್ತೆ. ನಾವ್ ಮಾಡ್ಕೊಂಡಿಲ್ಲ ಆದ್ರೂ ಕೂಡ ಭಗವಂತ ಅದನ್ನ ಮಾಡ್ತಾನೆ. ಆದ್ರೆ ನಾವ್ ಆ ರೀತಿ ಭಕ್ತಿಯಲ್ಲಿ ತೊಡಗದೆ ಇದ್ದಿದ್ವಿ ಅಂತಂದ್ರೆ ಆ ಸಾವಿನ ಸಂದರ್ಭದಲ್ಲಿ ಈ ರೀತಿ ಮನೆ ಮಕ್ಕಳು ಆ ತರ ಯೋಚನೆ ಮಾಡಿ ನಾವೇನ್ ಮಾಡ್ತೀವಿ, ಮತ್ತೆ ಈ ಭೌತಿಕ ಜಗತ್ತಿನಲ್ಲೇ ಬಂದು ಹುಟ್ಟುತ್ತೀವಿ. ಅದು ಕೂಡ ನಾವು ಹೇಳಲಿಕ್ಕೆ ಆಗೋದಿಲ್ಲ, ಮನುಷ್ಯರಾಗೇ ಹುಟ್ಟುತ್ತೀವಿ ಅಂತ 84 ಲಕ್ಷ ಯೋನಿಯಲ್ಲಿ ನಾವು ಯಾವ್ದಾದ್ರೂ ದೇಹವನ್ನ ಪಡ್ಕೋಬಹುದು. ಅದನ್ನಲ್ಲಿ ತಿಳಿಸ್ತಾ ಇದ್ದಾರೆ. ಅಂದ್ರೆ ಮನುಷ್ಯ ಜೀವನದಲ್ಲಿ ಜೀವಿತ ಕಾಲದಲ್ಲಿ ಯೋಚನೆಗಳು ಒಟ್ಟಾಗಿ ಸಾವಿನ ಕ್ಷಣದಲ್ಲಿ ಅವನ ಯೋಚನೆಗಳ ಮೇಲೆ ಪ್ರಭಾವ ಬೀರುತ್ತೆ. ಅಂದ್ರೆ ಅವನು ಸಾಯುವಾಗ ಅವನಿಗೆ ಅದೇ ಸ್ಮರಣೆ ಆಗ್ತಾ ಇರುತ್ತೆ. ಆದುದರಿಂದ ಈ ಜನ್ಮವು ಮುಂದಿನ ಜನ್ಮವನ್ನ ಸೃಷ್ಟಿ ಮಾಡುತ್ತೆ. ಈ ಜನ್ಮದಲ್ಲಿ ಮನುಷ್ಯ ಸತ್ವಗುಣದಲ್ಲಿ ಬಾಳ್ಬೇಕು. ನಾವು ಕಡೆ ಪಕ್ಷ ಸತ್ವಗುಣಕ್ಕೆ ಬರಬೇಕು. ಸತ್ವಗುಣದಲ್ಲಿ ನಾವಿದ್ವಿ ಅಂತಂದ್ರೆ ಕೃಷ್ಣ ಚಿಂತನೆ ಮಾಡೋದಕ್ಕೆ, ಕೃಷ್ಣನನ್ನ ನೆನೆಸೋದಕ್ಕೆ ಸಾಧ್ಯ ಆಗುತ್ತೆ, ಕೃಷ್ಣನ ಸ್ಮರಣೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಭಕ್ತರ ಸಂಘ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಭಗವಂತನ ವಿಷಯವನ್ನ ಹೆಚ್ಚು ಹೆಚ್ಚು ಕೇಳಲಿಕ್ಕೆ ಅವಕಾಶ ಸಿಗುತ್ತೆ. ಆಗ ನಮ್ಮ ಮನಸ್ಸಿನಲ್ಲಿ ಭಗವಂತನ ಸ್ಮರಣೆ ಇದ್ದ ಕಾರಣ ನಾವು ಅಂತ್ಯಕಾಲದಲ್ಲಿ ಭಗವಂತನನ್ನ ಸ್ಮರಣೆ ಮಾಡೋದಕ್ಕೂ ಕೂಡ ಆಗುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಲಕ್ಷ್ಮೀ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಂತಕಾಲೆ ಸಾವಿನ ಸಮಯದಲ್ಲಿ ಅಂದರೆ ಹರೇ ಕೃಷ್ಣ ಮಾತಾಜಿ, ಬದುಕಿನ ಅಂತಕಾಲೆ ಚ ಮಾಮೇವ ನನ್ನನ್ನು ಏವ ಖಂಡಿತವಾಗಿಯೂ ಸ್ಮರಿಸುತ್ತಾ ದೇಹ ತ್ಯಾಗ ಮಾಡುವವನು ದೇವತಾರಾಧನೆಯು ವಿಶೇಷವಾಗಿ ಈ ಉದ್ದೇಶಕ್ಕಾಗಿ ಹೇಳಲಾಗಿದೆ. ಆದ್ದರಿಂದ ನೀವು ರಾಧಾ ಮತ್ತು ಕೃಷ್ಣನನ್ನು ಪೂಜಿಸುವುದನ್ನು ಮುಂದುವರಿಸುತ್ತೀರಿ. ಸ್ವಾಭಾವಿಕವಾಗಿ ನಿಮ್ಮ ಹೃದಯದಲ್ಲಿ ಯಾವಾಗಲೂ ರಾಧಾಕೃಷ್ಣರ ಬಗ್ಗೆ ಯೋಚಿಸಲು ನೀವು ಅಭ್ಯಾಸ ಮಾಡುತ್ತೀರಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಇಲ್ಲಿ ಏನ್ ಹೇಳ್ತಾ ಇದ್ರೆ ದೇವತಾ ಆರಾಧನೆ ವಿಶೇಷ ಈ ಉದ್ದೇಶಕ್ಕಾಗಿ ಹೇಳಲಾಗಿದೆ ಅಂತ. ಅಂದ್ರೆ ನಾವು ರಾಧಾಕೃಷ್ಣರ ಪೂಜಿಸುವುದು ಅದು ನಮ್ಗೆ ಸಾವಿನ ಸಂದರ್ಭದಲ್ಲಿ ಪರಮಾತ್ಮನನ್ನ ಸ್ಮರಣೆ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ. ಅಂದ್ರೆ ನಾವು ದಿನ ಬೆಳಗ್ಗೆ ಎದ್ದು ಭಗವಂತನ ಅಂದ್ರೆ ಹೇಳ್ತಾರೆ ವೈಷ್ಣವರು ಏನಂತ ಹೇಳ್ತಾರೆ ಅಂದ್ರೆ, ನಾವು ಯಾರನ್ನ ತುಂಬಾ ಪ್ರೀತಿಸ್ತೀವಿ ಬೆಳಗ್ಗೆ ಎದ್ದಿದ ತಕ್ಷಣ ಅವ್ರ ಮುಖ ನೋಡ್ತೀವಿ ಅಂತ. ಹಾಗೆ ನಾವು ಬೆಳಿಗ್ಗೆ ಎದ್ದಿದ ತಕ್ಷಣ ಮೊದಲು ಭಗವಂತನ ಆರತಿಯಲ್ಲಿ ಪಾಲ್ಗೊಳ್ಳುವಾಗ, ಭಗವಂತನ ಆರಾಧನೆ ಮಾಡುವಾಗ ರಾಧಾಕೃಷ್ಣನರನ್ನ ಪೂಜಿಸೋದ್ರಿಂದ ನಮಗೆ ಯಾವಾಗ್ಲೂ ಕೂಡ ಅವರ ಚಿತ್ರ ನಮ್ಮ ಮನಸ್ಸಿನಲ್ಲಿ, ಕಣ್ಣಿನಲ್ಲಿ ಸದಾಕಾಲ ಇರುತ್ತೆ, ನಮ್ಮ ಹೃದಯದಲ್ಲಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮಾಡೋದ್ರಿಂದ ಮತ್ತೆ ಸ್ಮರಣೆ ಮಾಡೋದ್ರಿಂದ ಮತ್ತೆ ಅವರ ಬಗ್ಗೆ ಹೆಚ್ಚು ಹೆಚ್ಚು ಕೇಳೋದ್ರಿಂದ ಹೇಳೋದ್ರಿಂದ ಅದರಿಂದ ಏನಾಗುತ್ತೆ ಅಂತಂದ್ರೆ ನಾವು ಭಕ್ತಿ ಜೀವನವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಉದಾಹರಣೆಗೆ ಒಂದು ತಾಯಿ ತನ್ನ ಮಗುವಿಗೆ ಎಲ್ಲವನ್ನೂ ಮಾಡ್ತಾಳೆ. ಅಂದ್ರೆ ಆ ಮಗುವಿಗೆ ಸ್ನಾನ ಮಾಡಿಸುವಂತದ್ದು, ಊಟ ಮಾಡಿಸುವಂತದ್ದು, ಶಾಲೆಗೆ ಕಳಿಸುವಂತದ್ದು. ತಂದೆ ತಾಯಿ ಅವರಿಗೆ ಹರೇ ಕೃಷ್ಣ. ಈ ರೀತಿ ತಂದೆ ತಾಯಿ ಸದಾ ಕಾಲ ಮಕ್ಕಳಿಗೆ ಸೇವೆ ಮಾಡ್ತಾ ಇರ್ತಾರೆ. ಆದ ಕಾರಣ ಯಾವಾಗ್ಲೂ ಕೂಡ ಮಕ್ಕಳ ಬಗ್ಗೆನೇ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಮತ್ತೆ ಬೇರೆ ಯಾರಾದ್ರೂ ಅವ್ರ ಹತ್ರ ಅವ್ರ ಮಕ್ಕಳ ಬಗ್ಗೆ ಏನಾದ್ರು ಹೇಳ್ತಾರೆ ಅಂತಂದ್ರೆ, ಹೊಗಳಿ ಹೇಳ್ತಾರೆ ಅಂತಂದ್ರೆ ಅವರು ಅದನ್ನ ತುಂಬಾ ಆಸಕ್ತಿಯಿಂದ ಗಮನ ಕೊಟ್ಟು ಕೇಳ್ತಾರೆ. ಹಾಗೆ ನಾವು ಕೂಡ ಭಗವಂತನನ್ನ ದಿನ ಬೆಳಗಾದ್ರೆ ಎಬ್ಬಿಸುವಂತದ್ದು, ಅವನಿಗೆ ಸ್ನಾನ ಅಭಿಷೇಕ ಮಾಡುವಂತದ್ದು, ಅವನಿಗೆ ಬಟ್ಟೆ ತೊಡಿಸುವಂತದ್ದು, ಅವನಿಗೆ ನೈವೇದ್ಯ ಆಹಾರ ಈ ರೀತಿ ಮಾಡೋದ್ರಿಂದ ನಾವು ಕೂಡ
ಭಗವಂತನನ್ನ ಸದಾಕಾಲ ಸ್ಮರಣೆ ಮಾಡ್ಲಿಕ್ಕೆ, ಅವನ ಬಗ್ಗೆ ಯೋಚನೆ ಮಾಡೋದಕ್ಕೆ ನಾವು ಅಭ್ಯಾಸ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಪ್ರಭುಪಾದರು. ಕೃಷ್ಣನ ಆಂತರಿಕ ಸ್ಮರಣೆ ಅಥವಾ ಭಕ್ತಿ ಸೇವೆಯ ಬಾಹ್ಯ ಅಭ್ಯಾಸ ಅಂದ್ರೆ ನಾವು ಭಗವಂತನನ್ನ ಹೃದಯದಲ್ಲಿ ಅವನ ಸ್ಮರಣೆ ಸದಾಕಾಲ ಮಾಡ್ಬೇಕು. ಮತ್ತೆ ಅದೇ ಸಮಯದಲ್ಲಿ ಭಕ್ತಿ ಸೇವೆಯ ಬಾಹ್ಯ ಅಭ್ಯಾಸವನ್ನು ಕೂಡ ಮಾಡ್ಬೇಕು. ಅಂದ್ರೆ ಇಲ್ಲಿ ಪ್ರಭುಪಾದರು ಭಕ್ತಿ ಅಂತಂದ್ರೆ ಅದು ಪ್ರೀತಿ ಅಂತ, ಭಗವಂತನ ಮೇಲೆ ಇರುವಂತಹ ಪ್ರೀತಿ. ಅದನ್ನ ಕೆಲವೊಬ್ರು ಹೇಳ್ತಾರೆ, ನನಗೆ ಭಗವಂತನ ಮೇಲೆ ತುಂಬಾ ಭಕ್ತಿ ಇದೆ, ಆದ್ರೆ ನಾನು ಹೊರಗಡೆ ತೋರಿಸ್ಕೊಳ್ಳೋದಿಲ್ಲ ಅಂತ. ಆದ್ರೆ ಇಲ್ಲಿ ಪ್ರಭುಪಾದ್ರು ಏನ್ ಹೇಳ್ತಾರೆ ಅಂದ್ರೆ, ನಿಜವಾಗ್ಲೂ ನಿಮ್ಮ ಹೃದಯದಲ್ಲಿ ಪ್ರೀತಿ ಇದೆ ಅನ್ನೋದೇ ಆದ್ರೆ ನೀವು ಅದನ್ನ ಸೇವೆಯ ಮೂಲಕ ಪ್ರಕಟಗೊಳ್ಳುತ್ತೆ. ನಿಮ್ಗೆ ಎಷ್ಟು ಪ್ರೀತಿ ಇದೆ ಅನ್ನೋದು ನೀವು ಮಾಡುವ ಸೇವೆಯ ಮೂಲಕ ಅದು ಪ್ರಕಟ ಆಗುತ್ತೆ ಅಂತ. ಹಾಗೆ ತಾಯಿ ತನ್ನ ಮಗುವಿನ ಮೇಲೆ ಎಷ್ಟು ಪ್ರೀತಿ ಇಟ್ಟಿರ್ತಾಳೆ ಅಂದ್ರೆ ಸದಾಕಾಲ ಆ ಮಗುವಿನ ಸೇವೆಯಲ್ಲಿ ಅವಳು ತೊಡಗಿರ್ತಾಳೆ. ಸದಾಕಾಲ ಆ ಮಗುವಿಗೆ ಯಾವ ಸಂದರ್ಭದಲ್ಲಿ ಅದಕ್ಕೆ ಏನು ಬೇಕೋ ಅದನ್ನೆಲ್ಲ ನೋಡ್ಕೊತಾ ಇರ್ತಾಳೆ. ಹಾಗೆ ಭಕ್ತರಾದರೂ ಕೂಡ ಭಗವಂತನ ಮೇಲೆ ಪ್ರೀತಿಯನ್ನ ಬೆಳೆಸ್ಕೊಂಡಿದ್ದಾರೆ ಅಂದ್ರೆ ಅವ್ರಿಗೆ ಭಗವಂತನ ಸೇವೆ ಮಾಡುವಂಥದ್ದು ಆ ಅಭ್ಯಾಸ ಯಾವಾಗ್ಲೂ ಇರುತ್ತೆ. ಮತ್ತೆ ಭಗವಂತನನ್ನ ಆಂತರಿಕವಾಗಿ ಸ್ಮರಣೆ ಕೂಡ ಮಾಡ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಭಗವಂತನ ಸ್ಮರಣೆ ಮಾಡ್ಬೇಕಂದ್ರೆ ಸದಾ ನಾವು ಹರೇ ಕೃಷ್ಣ ಮಂತ್ರವನ್ನು ಕೂಡ ಜಪ ಮಾಡ್ಬೇಕು. ಮತ್ತೆ ಭಗವಂತನ ವಿಷಯಗಳನ್ನ ಕೇಳೋದ್ರಲ್ಲಿ ನಮ್ಗೆ ಹೆಚ್ಚು ಹೆಚ್ಚು ಆಸಕ್ತಿಯನ್ನ ಬೆಳೆಸ್ಕೋಬೇಕು. ಕೇಳಿದಷ್ಟು ಹೇಳಿದಷ್ಟು ಅದನ್ನ ನಾವು ಸ್ಮರಣೆ ಮಾಡೋದಕ್ಕೆ ಸುಲಭ ಆಗುತ್ತೆ. ಮತ್ತೆ ಭಕ್ತಿ ಸೇವೆ ಇದಕ್ಕೆ ಒಂದು ಉದಾಹರಣೆ ಕೂಡ ನಾವು ಹೇಳ್ಬೋದು. ಅಂದ್ರೆ ಅದು ಅಭ್ಯಾಸ ಮಾಡ್ಬೇಕು. ಅಂದ್ರೆ ನಮ್ಗೆ ಅಷ್ಟು ಸುಲಭವಾಗಿ ಭಕ್ತಿ ಸೇವೆ ಮಾಡೋದಕ್ಕೆ ಎಲ್ಲರಿಗೂ ಕೂಡ ಆಗೋದಿಲ್ಲ. ಅಂದ್ರೆ ಅದನ್ನ ಅಭ್ಯಾಸ ಮಾಡೋ ಮೂಲಕನೇ ನಾವು ಮಾಡ್ಲಿಕ್ಕೆ ಸಾಧ್ಯ. ಅಂದ್ರೆ ಈಗ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ನನಗೆ ಅಡ್ಗೆ ಮಾಡ್ಲಿಕ್ಕೆ ಬರುತ್ತೆ ಅಂತ ಯಾರಾದ್ರೂ ಹೇಳಿದ್ರೆ, ಹೇಗ್ ಅಡ್ಗೆ ಮಾಡ್ತೀಯಾ ಅಂತಂದ್ರೆ, ನಾನು ಒಂದು ರೆಸಿಪಿ ಬುಕ್ ಇಟ್ಕೊಂಡಿದ್ದೀನಿ, ಅದ್ರಲ್ಲಿ ಹೇಗ್ ಮಾಡ್ಬೇಕು ಅಂತ ಕೊಟ್ಟಿದ್ದಾರೆ, ನಾ ಅದನ್ನ ಓದಿದ್ದೀನಿ, ನಾನ್ ಬೇಕಿದ್ರೆ ಅದನ್ನ ನೋಡ್ದಿರ ನಿಮ್ಗೆ ಹೇಳಿ ಒಪ್ಪಿಸ್ತೀನಿ ಅಂತ ಹೇಳ್ತಾರೆ. ಆದ್ರೆ ಆ ರೀತಿ ನೀವು ಹೇಳೋದ್ರಿಂದ ಅದನ್ನ ನಿಮ್ಗೆ ಅಡ್ಗೆ ಮಾಡಕ್ಕೆ ಬರುತ್ತೆ ನಿಜವಾಗ್ಲು ಅಂತ ಹೇಳಲಿಕ್ಕೆ ಆಗಲ್ಲ. ಅದನ್ನ ನೀವು ಮಾಡಿ ಅಭ್ಯಾಸ ಆಗಿರ್ಬೇಕು. ಅಭ್ಯಾಸ ಆಗಿಲ್ಲ ಅಂತಂದ್ರೆ, ನನ್ಗೆ ಎಲ್ಲ ಗೊತ್ತಿದೆ ಅಂದ್ರೆ ನನ್ಗೆ ಬರೀ ಜ್ಞಾನ ಗೊತ್ತಿದೆ, ಅದ್ರ ಬಗ್ಗೆ ಯಾವುದೇ ಒಂದು ವಿಜ್ಞಾನ ಅಂದ್ರೆ ಅದು ನನ್ನ ಅನುಭವ ಆಗಿಲ್ಲ ಅಂತಂದ್ರೆ ನಾವು ಎಕ್ಸಾಮ್ ಟೈಮಲ್ಲಿ ಅದನ್ನ ಮಾಡಿ ತೋರಿಸಿ ಪ್ರಾಕ್ಟಿಕಲ್ ಆಗಿ ಅಂತ ಹೇಳಿದಾಗ ನಾವು ಮಾಡಕ್ಕಾಗೋದಿಲ್ಲ. ಹಾಗೆ ಭಕ್ತಿ ಸೇವೆ ಅನ್ನೋದು ಕೂಡ ಅದು ನಾವು ಮಾಡ್ಬೇಕು. ಭಗವಂತನ ಸ್ಮರಣೆ ಹೃದಯದಲ್ಲೂ ಇರಬೇಕು. ಅದೇ ಸಮಯದಲ್ಲಿ ಅದನ್ನ ನಾವು ಸೇವೆಯ ಮೂಲಕ ನಾವು ಅದನ್ನ ಮಾಡಿ ಅಭ್ಯಾಸ ನಮ್ಗೆ ಆಗಿರ್ಬೇಕು. ಆಗ್ಲಿಲ್ಲ ಅಂತಂದ್ರೆ ಅದು ನಿಜವಾಗ್ಲೂ ಕೂಡ ಆ ಮರಣದ ಸಮಯದಲ್ಲಿ ಯಾವುದೇ ಫಲವನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಭಗವಂತನನ್ನ ನೆನೆಸ್ಲಿಕ್ಕೂ ಸಾಧ್ಯ ಆಗೋದಿಲ್ಲ, ಮತ್ತೆ ಭಗವಂತನನ್ನ ಧಾಮಕ್ಕೆ ನಾವು ಹಿಂದಿರುಗೋದಕ್ಕೂ ಸಾಧ್ಯ ಇಲ್ಲ. ಇವೆರಡೂ ಕೂಡ ಭಕ್ತಿಗೆ ಪೂರಕವಾದ ವಿಷಯಗಳು. ಭಗವಂತನ ಸ್ಮರಣೆ ಅನ್ನುವಂಥದ್ದು, ಅದೇ ಸಮಯದಲ್ಲಿ ಅದನ್ನ ಅಭ್ಯಾಸ ಮಾಡುವಂಥದ್ದು, ಸೇವೆನ ಸದಾ ಭಗವಂತನ ಸೇವೆನ ಮಾಡುವಂಥದ್ದು. ಈ ಸೇವೆ ಮಾಡಿಲ್ಲ ಅಂತಂದ್ರೆ ಅಂದ್ರೆ ಸಂಘ, ಸೇವಾ ಮತ್ತೆ ಸಾಧನ, ಇದು ಮೂರನ್ನು ಕೂಡ ನಾವು ಸದಾಕಾಲ ಮಾಡ್ತಾ ಇರ್ಬೇಕು. ಇಲ್ಲ ಅಂತಂದ್ರೆ ಭಕ್ತಿಯಲ್ಲಿ ಮುಂದುವರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹರೇ ಕೃಷ್ಣ. ಉಷಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಮಾಂ ಕೃಷ್ಣ. ಅನುಸ್ಮರ ಹರೇ ಕೃಷ್ಣ. ಮಾಂ ಅನುಸ್ಮರ ಯುಧ್ಯ ಚ ತಸ್ಮಾತ್ ಸರ್ವೇಷು ಕಾಲೇಷು ಮಾಂ ಅನುಸ್ಮರ ಯುಧ್ಯ ಚ ಮಯಾರ್ಪಿತ ಮನೋಬುದ್ಧಿ ಮಾಂ ಏವೈಷ ಅಸಂಶಯಃ. ಆದುದರಿಂದ ಅರ್ಜುನನೇ, ನೀನು ಯಾವಾಗಲೂ ನನ್ನನ್ನು ಕೃಷ್ಣನ ರೂಪದಲ್ಲಿ ಸ್ಮರಿಸುತ್ತಿರಬೇಕು. ಅದೇ ಕಾಲದಲ್ಲಿ ಯುದ್ಧ ಮಾಡುವ ನಿನ್ನ ನಿಗದಿತ ಕರ್ತವ್ಯವನ್ನು ಮಾಡಬೇಕು. ನಿನ್ನ ಚಟುವಟಿಕೆಗಳನ್ನು ನನಗೆ ಅರ್ಪಿಸಿ ನಿನ್ನ ಮನಸ್ಸು ಮತ್ತು ಬುದ್ಧಿಶಕ್ತಿಗಳು ನನ್ನಲ್ಲಿ ನೆಲೆಸಿದ್ದರೆ ನಿಸ್ಸಂಶಯವಾಗಿಯೂ ನೀನು ನನ್ನನ್ನೇ ಹೊಂದುವೆ. ಹರೇ ಕೃಷ್ಣ ಮಾತಾಜಿ. ಭಗವದ್ಗೀತೆ 8.7. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಪರಮಾತ್ಮ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಅರ್ಜುನನಿಗೆ ಹೇಳ್ತಾ ಇದ್ದಾರೆ ಮಾಂ ಅನುಸ್ಮರ ಯುದ್ಧ ಚ, ಅಂದ್ರೆ ಮಾಂ ಅನುಸ್ಮರ ಅಂದ್ರೆ ನನ್ನ ಸ್ಮರಣೆ ಮಾಡು, ಅದೇ ಸಮಯದಲ್ಲಿ ಯುದ್ಧ ಕೂಡ ಮಾಡು. ಅಂದ್ರೆ ಇಲ್ಲಿ ಪರಮಾತ್ಮ ಹೇಳ್ತಾ ಇಲ್ಲ, ನೀನು ಹರೇ ಕೃಷ್ಣ ಮಂತ್ರವನ್ನ ಜಪ ಮಾಡು, ಹರೇ ಕೃಷ್ಣ ಮಂತ್ರವನ್ನ ಸದಾಕಾಲ ಜಪ ಮಾಡು, ಮತ್ತೆ ಮಾಡ್ತಾ ಈ ವಿಮೂಢ ಆತ್ಮ ಮಿಥ್ಯಾಚಾರಿ ಅಂತ ಹೇಳ್ತಾರೆ. ಅಂದ್ರೆ ಕರ್ಮತ್ಯಾಗ ಮಾಡಿದಂತ ಸನ್ಯಾಸಿಗಳು ಆ ರೀತಿ ಕೂತಲ್ಲಿ ನೀನು ನಾಮಸ್ಮರಣೆ ಮಾಡಿದ್ರೆ ಸಾಕು ಅಂತ ಹೇಳಿ ಹೇಳ್ತಿಲ್ಲ. ನಾವು ನಮ್ಮ ನಿಗದಿತ ಕರ್ತವ್ಯ ಅಂತ ನಮ್ಗೆ ಏನ್ ಕರ್ತವ್ಯಗಳು ಇದೆ ಅದನ್ನ ಮಾಡ್ತಾ ಇರ್ಬೇಕು. ಜೊತೆಯಲ್ಲಿ ಭಗವಂತನ ಸ್ಮರಣೆ ಕೂಡ ಮಾಡ್ಬೇಕು ಅಂತ ಹೇಳಿ ಹೇಳ್ತಾ ಇದಾರೆ. ಭಗವಂತನ ಸ್ಮರಣೆನ ಯಾವ ರೀತಿ ಮಾಡ್ಬೇಕು ಅಂತಂದ್ರೆ, ನಮ್ಮ ನಿತ್ಯದ ಎಲ್ಲ ಕೆಲಸಗಳು ಕೂಡ ಅದರಲ್ಲಿ ಭಗವಂತನನ್ನ ಕೇಂದ್ರೀಕರಿಸ್ಬೇಕು. ಅಂದ್ರೆ ನಾವು ಇಲ್ಲಿ
ಅರ್ಜುನನಿಗೆ ಹೇಳಿರುವಂತಹ ಕೆಲಸ ಅಂದ್ರೆ ಅದು ಯುದ್ಧ ಮಾಡುವಂತದ್ದು. ಆದ್ರೆ ನಮಗೆ ನಮ್ಮದೇ ಆದಂತಹ ಒಂದು ನಿಗದಿತ ಕರ್ತವ್ಯ ಇದೆ, ಅದನ್ನ ನಾವು ಮಾಡ್ತಾ ಇರ್ಬೇಕು. ಅಂದ್ರೆ ಇಲ್ಲಿ ಯಾವುದೇ ಕೆಲಸವನ್ನ ಮಾಡ್ತಾ ಇದ್ರು ಕೂಡ ನಾವು ಭಗವಂತನ ಸ್ಮರಣೆ ಅನ್ನೋದು ಇರ್ಬೇಕು. ಅಂತಂದ್ರೆ ಈಗ ತಂದೆ ತಾಯಿ ಕೂಡ ಅವರು ಹೊರಗಡೆ ಹೋಗಿ ಕೆಲಸ ಮಾಡಿ ಏನೇ ಸಂಪಾದನೆ ಮಾಡಿದ್ರು ಕೂಡ ಅದರ ಮೂಲ ಉದ್ದೇಶ ಏನಿರುತ್ತೆ ಅಂದ್ರೆ ಅವ್ರ ಮಕ್ಕಳನ್ನ ಒಳ್ಳೆ ರೀತಿ ಆ ಏನ್ ಸಂಪಾದನೆ ಮಾಡ್ತಾ ಇದಾರೆ ಅದು ಅವ್ರ ಮಕ್ಕಳಿಗಾಗಿ ಮಾತ್ರನೇ ಇರುತ್ತೆ, ಅವರ ಭವಿಷ್ಯಕ್ಕಾಗಿ ಇರುತ್ತೆ. ಅದೇ ರೀತಿ ನಾವು ಕೂಡ ಏನೇ ಕೆಲಸವನ್ನ ಮಾಡ್ತಾ ಇದ್ರು ಕೂಡ ಅದರಿಂದ ನಾನು ದೇಹ ಪೋಷಣೆ ಮಾಡ್ಬೋದು, ಅದರಿಂದ ನನ್ನ ಮನೆಯಲ್ಲಿರುವವರನ್ನ ನೋಡ್ಕೋಬಹುದು. ಅಂದ್ರೆ ನನ್ನ ದೇಹ ಪೋಷಣೆ ನಾನು ಯಾಕೆ ಮಾಡ್ತೇನೆ ಅಂತಂದ್ರೆ ನಾನು ಭಕ್ತಿಯಲ್ಲಿ ತೊಡಗ್ಬೇಕು. ಮನುಷ್ಯ ಜನ್ಮ ನನಗೆ ಸಿಕ್ಕಿರುವುದು ಅದು ಅಪರೂಪವಾದದ್ದು. ಅದನ್ನ ಅಂದ್ರೆ ಆ ಮನುಷ್ಯ ಜನ್ಮವನ್ನ ಸಾರ್ಥಕಗೊಳಿಸ್ಕೋಬೇಕು ಅಂತಂದ್ರೆ ನಾ ಭಕ್ತಿ ಮಾಡ್ಬೇಕು. ಆ ಭಕ್ತಿಯನ್ನ ಮಾಡೋದಕ್ಕೆ ಈ ದೇಹವನ್ನ ಆ ಉಳಿಸ್ಕೊಳ್ಲಿಕ್ಕೋಸ್ಕರ ನಾ ಕೆಲಸವನ್ನ ಮಾಡ್ತಿದ್ದೀನಿ. ನಾನು ಆಹಾರವನ್ನ ಯಾಕೆ ಸೇವನೆ ಮಾಡ್ತೀನಿ ಅಂತಂದ್ರೆ ನನಗೆ ಶಕ್ತಿ ಬೇಕು. ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗ್ಲಿಕ್ಕೆ ನನಗೆ ಶಕ್ತಿ ಬೇಕು, ಅದಕ್ಕಾಗಿ ಆಹಾರ ಸೇವನೆ ಮಾಡ್ತೀನಿ. ನಾ ನಿದ್ದೆಯನ್ನು ಕೂಡ ಯಾಕೆ ಮಾಡ್ತೀನಿ ಅಂತಂದ್ರೆ ನಾಳೆ ಬೆಳಿಗ್ಗೆ ಎದ್ದು ನಾನು ಭಗವಂತನ ಸೇವೆಯಲ್ಲಿ ತೊಡಗ್ಲಿಕ್ಕೆ ನನಗೆ ಆ ಮನಸ್ಸು ಮತ್ತೆ ದೇಹದಲ್ಲಿ ಆ ಶಕ್ತಿ ಬೇಕು, ಅದಕ್ಕಾಗಿ ನಾನು ನಿದ್ದೆಯನ್ನು ಮಾಡ್ತೀನಿ. ನಾನು ಏನೇ ಮಾಡ್ಲಿ ಅದು ಭಕ್ತಿಗಾಗಿ ಮಾಡ್ತೀನಿ. ನನ್ನ ಮನೆಯಲ್ಲಿರೋರ್ಗೆ ನಾನು ಯಾಕೆ ಎಲ್ಲಾ ರೀತಿಯ ಅವರ ಸೇವೆಯನ್ನು ನಾವು ಮಾಡ್ತೀವಿ. ಯಾಕೆ ಮಾಡ್ತೀವಿ ಅಂತಂದ್ರೆ ಅವರನ್ನ ವೈಷ್ಣವರು ಅಂತ ಮಾಡ್ಬೇಕು. ಅಂದ್ರೆ ನನ್ನ ಕುಟುಂಬದವರು ಕೂಡ ವೈಷ್ಣವರಾಗಿದ್ದಾರೆ, ವೈಷ್ಣವರ ಸೇವೆ ನಡೆಯುತ್ತೆ. ಹಾಗೆ ಮನೆಯಲ್ಲಿ ಇರುವವರನ್ನು ಕೂಡ ಭಗವಂತನ ಭಕ್ತಿಯಲ್ಲಿ ತೊಡಗಿಸ್ಲಿಕ್ಕಾಗಿ ನಾನು ಕೆಲಸವನ್ನ ಮಾಡ್ಬೇಕು. ಈ ರೀತಿ ಭಗವಂತನನ್ನ ಕೇಂದ್ರೀಕರಿಸಿ ನಾವು ನಮ್ಮ ಜೀವನವನ್ನ ರೂಪಿಸ್ಕೊಂಡು ಅದೇ ಸಮಯದಲ್ಲಿ ಭಗವಂತನ ಸ್ಮರಣೆಯಲ್ಲಿ ತೊಡಗಿದ್ರೆ ಮಾತ್ರ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ, ನನಗೆ ಅರ್ಪಿಸಿ ನಿನ್ನ ಮನಸ್ಸನ್ನು ಮತ್ತು ಬುದ್ಧಿಶಕ್ತಿಗಳನ್ನು ನನ್ನಲ್ಲಿ ನೆಲೆಸಿದ್ದರೆ. ಆ ರೀತಿ ನಾವು ಒಂದು ಜೀವನ ಕ್ರಮವನ್ನ ಮಾಡ್ಕೊಂಡ್ವಿ ಅಂತಂದ್ರೆ ಮಾತ್ರ ನಿಸ್ಸಂಶಯವಾಗಿ ನೀನು ನನ್ನನ್ನೇ ಹೊಂದುವೆ. ಅಂದ್ರೆ ಯುದ್ಧ ಮಾಡ್ತಾ ಇದೀಯಾ ಅರ್ಜುನ, ಈ ಸಮಯದಲ್ಲಿ ನೀನ್ ನನ್ನ ಸ್ಮರಣೆಯನ್ನು ಕೂಡ ಜೊತೆಯಲ್ಲಿ ಮಾಡು. ನನ್ನ ಸ್ಮರಣೆ ನಿನ್ನ ಜೊತೆಯಲ್ಲಿ ಇತ್ತಂತಂದ್ರೆ ಹೃದಯದಲ್ಲಿ ಭಗವಂತ ಯಾವಾಗ್ಲೂ ಕೂಡ ನಮ್ಗೆ ಈ ಭಗವಂತನ ಸ್ಮರಣೆ ಅನ್ನುವಂಥದ್ದು ಮತ್ತೆ ಭಕ್ತಿ ಸೇವೆ ಅನ್ನುವಂಥದ್ದು ನಮ್ಮನ್ನ ಸಾವಿನ ಸಂದರ್ಭದಲ್ಲಿ ನಮ್ಮನ್ನ ಧಾಮಕ್ಕೆ ಕೊಂಡೊಯ್ಯೋದಕ್ಕೆ ಮಾತ್ರ ಸಹಾಯ ಮಾಡುತ್ತೆ ಅಂತ ಹೇಳೋದಲ್ಲ. ಪರಮಾತ್ಮ ಜೀವಿತಾವಧಿಯಲ್ಲೂ ಕೂಡ ಅನೇಕ ನಮ್ಮ ಕಷ್ಟಗಳಿಗೆ ಮತ್ತೆ ನಮ್ಮ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಇರ್ತಾನೆ. ಮತ್ತೆ ನಮಗೆ ಯಾವ್ದು ಸರಿ ಯಾವ್ದು ತಪ್ಪು ಅದನ್ನ ದಾರಿ ಅವನೇ ತೋರಿಸ್ತಾ ಇರ್ತಾನೆ. ಹೃದಯದಲ್ಲಿ ಪರಮಾತ್ಮನಾಗಿದ್ಕೊಂಡು ದದಾಮಿ ಬುದ್ಧಿಯೋಗಂ ಅಂತ ನಮಗೆ ಆ ಜ್ಞಾನವನ್ನ ಕೊಡ್ತಾನೆ, ಏನ್ ಮಾಡ್ಬೇಕು ಯಾವ ಸಂದರ್ಭದಲ್ಲಿ. ಪ್ರತಿಯೊಂದು ಈ ಬದುಕಿರುವಾಗ್ಲೂ ಪರಮಾತ್ಮ ನಮ್ಗೆ ಅದಕ್ಕೆ ತಕ್ಕಂತಹ ಸಹಾಯವನ್ನ ಮಾಡ್ತಾನೆ. ಮರಣದ ಸಮಯದಲ್ಲೂ ಪರಮಾತ್ಮನೇ ನಮ್ಮನ್ನ ಅವನ ಧಾಮಕ್ಕೆ ಕರ್ಕೊಳ್ಳೋದಕ್ಕೆ ಸಹಾಯ ಮಾಡ್ತಾನೆ. ಹೀಗೆ ನಮ್ಮ ಇಡೀ ಜೀವನವನ್ನ ಭಗವಂತನ ಭಕ್ತಿಯಲ್ಲಿ ತೊಡಗಿಸ್ಬೇಕಾಗತ್ತೆ. ಅದಕ್ಕೆ ನಾವು ಅದಕ್ಕೆ ತಕ್ಕಂತ ರೀತಿಯಲ್ಲಿ ನಮ್ಮ ಜೀವನ ಕ್ರಮವನ್ನ ರೂಢಿಸ್ಕೋಬೇಕಾಗತ್ತೆ. ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಭಗವಂತ ಒಬ್ಬ ಬಿಸ್ನೆಸ್ ಮ್ಯಾನ್ ಯಾವ ರೀತಿ ಇರ್ತಾನೆ ಅಂದ್ರೆ ಸ್ವಲ್ಪ ಒಂದು ಬಂಡವಾಳ ಹಾಕಿ ಒಂದು ಬಿಸ್ನೆಸ್ ಮಾಡ್ತಾನೆ, ಅದರಿಂದ ಏನ್ ಲಾಭ ಬರುತ್ತೆ ಅದನ್ನ ಮತ್ತೆ ಆ ಬಿಸ್ನೆಸ್ಗೆ ಬಂಡವಾಳ ಮಾಡ್ತಾನೆ. ಹಾಗೆಯೇ ಆ ಬಿಸ್ನೆಸ್ ನ ಚಿಕ್ಕದ್ರಿಂದ ದೊಡ್ಡದ್ ಮಾಡ್ತಾ ಹೋಗ್ತಾನೆ. ಹಾಗೆ ಕೃಷ್ಣ ಭಕ್ತ ಅವನೇನಿದ್ದಾನೆ ಭಗವಂತನ ಭಕ್ತಿಯಲ್ಲಿ ತೊಡಗೋದಿಕ್ಕೆ ಪ್ರಾರಂಭ ಮಾಡಿದ ಕೂಡಲೇ ಭಗವಂತ ಅವನಿಗೆ ಸಹಾಯವನ್ನ ಮಾಡ್ತಾ ಹೋಗ್ತಾನೆ, ಅನುಕೂಲಗಳನ್ನ ಮಾಡ್ತಾ ಹೋಗ್ತಾನೆ. ಇನ್ನಷ್ಟು ಭಕ್ತಿ ಸೇವೆಯಲ್ಲಿ ತೊಡಗೋದಿಕ್ಕೆ ಸಾಧ್ಯ ಒಂದು ಅವಕಾಶಗಳನ್ನ ಒದಗಿಸ್ತಾ ಹೋಗಿ ಭಕ್ತ ಏನ್ ಮಾಡ್ತಾನೆ ಅದನ್ನ ಬಳಸ್ಕೊಂಡು ಇನ್ನಷ್ಟು ಮತ್ತಷ್ಟು ಭಕ್ತಿ ಸೇವೆಯಲ್ಲಿ ಮುಂದುವರಿತಾನೆ. ಆ ರೀತಿ ಮುಂದುವರಿತಾ ಕೊನೆಗೆ ಪರಮಾತ್ಮ ಯಾವ ರೀತಿ ಒಂದು ಅನುಗ್ರಹ ಮಾಡ್ತಾನೆ ಅಂತಂದ್ರೆ ಅವನ ಭೌತಿಕ ಕಾರ್ಯಗಳೆಲ್ಲವೂ ಕೂಡ ಆಧ್ಯಾತ್ಮಿಕವಾದ ಕಾರ್ಯಗಳ ಹಾಗೆ ಆಗುತ್ತೆ. ಅಂದ್ರೆ ಅವನು ಇನ್ನ ಯಾವುದೇ ಭೌತಿಕ ಕೆಲಸ ಕಾರ್ಯಗಳಲ್ಲಿ ತೊಡಗುವಂತಹ ಅವಶ್ಯಕತೆನೆ ಬರೋದಿಲ್ಲ. ಅವನು ಎಲ್ಲ ಸದಾ ಕಾಲ ಭಗವಂತನ ಸೇವೆಯಲ್ಲಿ ತೊಡಗುವಂತಹ ಒಂದು ಭಾಗ್ಯವನ್ನ ಪಡ್ಕೋತಾನೆ. ಆ ರೀತಿ ಪಡ್ಕೊಳ್ಳೋದು ಅದು ಈ ಭೌತಿಕ ಜಗತ್ತಿನಲ್ಲಿ ಇರುವಾಗ ಅವನು ಮಾಡಿರುವಂತಹ ಒಂದು ಮಾನವ ಜನ್ಮದಲ್ಲಿ ಪಡ್ಕೊಂಡಂತಹ ಒಂದು ಸಾರ್ಥಕ ಅಂತ ಹೇಳ್ಬೋದು. ಆ ರೀತಿ ಸಣ್ಣದಾಗಿ ಪ್ರಾರಂಭ ಮಾಡಿದ್ರು ಕೂಡ ಅದಕ್ಕೆ ಭಗವಂತ ಎಲ್ಲಾ ರೀತಿಯಲ್ಲೂ ಕೂಡ ಅನುಕೂಲಗಳನ್ನ ಮಾಡ್ಕೊಡ್ತಾನೆ. ಆದ್ರೆ ನಮಗೆ ಆ ಇಚ್ಛೆ ಇರ್ಬೇಕು. ಆತ್ಮನಿಗೆ ಇರುವಂತಹ ಒಂದೇ ಒಂದು ಸಾಮರ್ಥ್ಯ ಅಂದ್ರೆ ಇಚ್ಛಿಸೋದು ಮಾತ್ರ. ಆದ್ರೆ ಅವನು ಯಾವ ರೀತಿ ಇಚ್ಛಿಸ್ತಾನೆ ಅನ್ನೋದು ಮುಖ್ಯ ಆಗುತ್ತೆ. ಅವನು ಭೌತಿಕವಾಗಿ ಇಚ್ಛೆ ಪಡ್ತಾನೆ ಅಂತಂದ್ರೆ ಅದು ಅವನ ಆತ್ಮವನ್ನ ಅಧೋಗತಿಗೆ ಕರ್ಕೊಂಡು ಹೋಗುತ್ತೆ. ಅದೇ ಅವನು ಭಗವಂತನ ಕಡೆಗೆ ಅವನ ಇಚ್ಛೆಗಳನ್ನ ಇಟ್ಕೊಂಡ ಅಂತಂದಾಗ ಪರಮಾತ್ಮ ಅವನಿಗೆ ಸಹಾಯವನ್ನು ಮಾಡೋದಕ್ಕೆ ಸದಾ ಸಿದ್ಧನಾಗಿರ್ತಾನೆ. ಹಾಗೆ ಅಂತವ್ರು
ಆಶ್ರಯ ಗೋಪಿದೇವಿ ದಾಸಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದ್ಲ ಮಾತಾಜಿ. ಹಾ ಮಾತಾಜಿ, ಓದಿ ಮಾತಾಜಿ. ಮಾಂ ಅನುಸ್ಮರ ಯುದ್ಧ ಚ. ಅರ್ಜುನ ಹೋರಾಡುತ್ತಿದ್ದಾನೆ, ಅದು ಕೂಡ ಕೃಷ್ಣ ಪ್ರಜ್ಞೆ. ಮಾಂ ಅನುಸ್ಮರ ಯುದ್ಧ ಚ. ಕೃಷ್ಣನು ಹೇಳುತ್ತಾನೆ, ನೀನು ಜಪಿಸು, ನೀನು ನನ್ನನ್ನು ಸ್ಮರಿಸು, ಅದೇ ಸಮಯದಲ್ಲಿ ಯುದ್ಧ ಮಾಡು. ಅವನು ಎಂದಿಗೂ ಸುಮ್ಮನೆ ಹೋರಾಡು ಅಥವಾ ಸುಮ್ಮನೆ ಜಪಿಸು ಎಂದು ಹೇಳಲಿಲ್ಲ, ಏಕೆಂದರೆ ಭೌತಿಕ ಜಗತ್ತಿನಲ್ಲಿ ಅದು ಸಾಧ್ಯವಿಲ್ಲ. ಆದ್ದರಿಂದ ಜಪವೂ ಇರಬೇಕು. ಆದರೆ ಅದೇ ಸಮಯದಲ್ಲಿ ಈ ಚಳುವಳಿಯನ್ನು ಮುಂದುವರಿಸುವುದು ಹೇಗೆ ಎಂಬುದರ ಬಗ್ಗೆ ನೀವು ಕೆಲಸ ಮಾಡಬೇಕು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಪ್ರಭುಪಾದರು ನಮ್ಗೆ ಏನ್ ತಿಳಿಸ್ತಾ ಇದಾರೆ ಅಂದ್ರೆ, ನಾನು ಪ್ರತಿದಿನ 16 ಸುತ್ತು ಜಪವನ್ನ ಮಾಡ್ತೀನಿ ಅಷ್ಟೇ. ಭಗವಂತನ ಭಕ್ತಿ ಮಾಡ್ತಾ ಇದ್ದೀನಿ, ಅಲ್ಲಿಗೆ ಇದನ್ನ ನಿಲ್ಲಿಸ್ಕೋಬೇಡಿ. ಭಕ್ತಿ ಸೇವೆ ಅನ್ನೋದನ್ನ ಮುಂದುವರಿಸಿ. ಭಕ್ತಿ ಸೇವೆ ಸ್ಮರಣೆ ಕೂಡ ಬೇಕು, ಭಗವಂತನ ಸ್ಮರಣೆ ಅದು ಬೇಕು. ಅದೇ ಸಮಯದಲ್ಲಿ ಭಕ್ತಿ ಸೇವೆ ಬಾಹ್ಯವಾಗಿ ಭಗವಂತನ ಸೇವೆ ಕೂಡ ಮಾಡ್ಬೇಕು. ಅಂದ್ರೆ ಇಲ್ಲಿ ಚಳುವಳಿ ಅಂತಂದ್ರೆ ಕೃಷ್ಣ ಪ್ರಜ್ಞೆನ ಮುಂದುವರಿಸುವುದು ಹೇಗೆ ಎಂಬುದರ ಬಗ್ಗೆ ನೀವು ಕೆಲಸ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ. ಅಂದ್ರೆ ನೀವು ಶಿಷ್ಯರಿಗೆ ಹೇಳ್ತಿರುವಂತದ್ದು, ನೀವು ಭಗವಂತನ ನಾಮಸ್ಮರಣೆ ಪ್ರತಿದಿನ ತಪ್ಪದೆ ಮಾಡ್ಬೇಕು. ಆ ರೀತಿ ಮಾಡೋದ್ರಿಂದ ನಿಮಗೆ ಭಗವಂತನ ಸ್ಮರಣೆ ಸದಾಕಾಲ ಹೃದಯದಲ್ಲಿ ಆಗ್ತಾ ಇರತ್ತೆ. ಅದೇ ಸಮಯದಲ್ಲಿ ನೀವು ಕೆಲಸವನ್ನು ಮಾಡ್ಬೇಕು, ಕಾರ್ಯವನ್ನು ಮಾಡ್ಬೇಕು. ಇಲ್ಲಿ ಯುದ್ಧವನ್ನ ಮಾಡು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಭಕ್ತರಿಗೆ ಪ್ರಭುಪಾದರು ಕೊಟ್ಟಿರುವಂತದ್ದು ಈ ಕೃಷ್ಣ ಪ್ರಜ್ಞೆ ಚಳುವಳಿ ಅದು ಏನಿದೆ ಅದನ್ನ ಮುಂದುವರಿಸುವುದು ಹೇಗೆ ಅನ್ನೋದನ್ನ ನೀವು ಯೋಚನೆ ಮಾಡ್ಬೇಕು. ಅದನ್ನ ಕೂಡ ನೀವು ಕಾರ್ಯರೂಪಕ್ಕೆ ತರಬೇಕು. ಅಂದ್ರೆ ಈ ಕೃಷ್ಣ ಪ್ರಜ್ಞೆ ಅನ್ನುವಂಥದ್ದು ಅದು ಬರೀ ಒಂದು ಕಡೆ ಕೂತು ಮಾಡುವಂತದ್ದು ಅಲ್ಲ. ಅಂದ್ರೆ ಬರೀ ಭಗವಂತನ ಸ್ಮರಣೆ ಮಾಡುವಂಥದ್ದು, ಅವನ ಜಪ ಮಾಡುವಂಥದ್ದು ಅಷ್ಟೇ ಅಲ್ಲ. ಅಲ್ಲಿ ಕೆಲಸ ಕೂಡ ಇದೆ, ಅಲ್ಲಿ ಸೇವೆ ಅನ್ನೋದು ಕೂಡ ಇದೆ. ಸೇವೆ ಅನ್ನೋದಿರುವಾಗ ಅದನ್ನು ಕೂಡ ನೀವು ಮುಂದುವರಿಸ್ಬೇಕು ಅಂತಲ್ಲಿ ಹೇಳ್ತಿದ್ದಾರೆ. ವಿನೀತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಚೇತಸ ನಾನ್ಯಗಾಮಿನ ಅಭ್ಯಾಸ ಯೋಗ ಯುಕ್ತೇನ ಚೇತಸ ನಾನ್ಯಗಾಮಿನ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನು ಚಿಂತಯನ್. ಪಾರ್ಥನೆ, ದೇವೋತ್ತಮ ಪರಮ ಪುರುಷನೆಂದು ನನ್ನನ್ನು ಯಾರು ಧ್ಯಾನಿಸುತ್ತಾರೋ, ಬೇರೆ ಯಾವ ಕಡೆಗೂ ಮನಸ್ಸು ಚಲಿಸದಂತೆ ಯಾರ ಮನಸ್ಸು ಸದಾ ನನ್ನಲ್ಲಿ ತನ್ಮಯ, ಅಲ್ಲಿ ಕಾಣಿಸ್ತಾ ಇಲ್ಲ ಹ್ಯಾಂಡ್ ರೈಸ್ ತನ್ಮಯವಾಗಿರುವುದು ತನ್ಮಯವಾಗಿರುವುದು ಅವನು ಖಂಡಿತವಾಗಿಯೂ ನನ್ನ ಬಳಿಗೆ ಅಷ್ಟೇ ನನ್ನ ಬಳಿಗೆ ಬರುವನು. ಥ್ಯಾಂಕ್ ಯು ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಾವು ಚೇತಸ ನ ಅನ್ಯಗಾಮಿನ ಅಂತಂದ್ರೆ ಇಲ್ಲಿ ಅಭ್ಯಾಸ ಯೋಗ ಯುಕ್ತೇನ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮ ನಾವು ಭಗವಂತನ ಭಕ್ತಿಯನ್ನ ಹೇಗೆ ಮಾಡ್ಬೋದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಭ್ಯಾಸ ಮಾಡುವ ಮೂಲಕ ಮಾಡ್ಲಿಕ್ಕೆ ಸಾಧ್ಯ. ಅಂದ್ರೆ ಸಾಧಾರಣವಾಗಿ ಸ್ವಾಭಾವಿಕವಾಗಿ ಬದ್ಧಾತ್ಮನಿಗೆ ಭಗವಂತನನ್ನ ಸದಾ ನೆನೆಸು ಅಂತಂದ್ರೆ ಅದು ಹೇಗೆ ಸಾಧ್ಯ ಅಂತ ಅನ್ಸುತ್ತೆ. ಅಂದ್ರೆ ನನಗೆ ಎಷ್ಟೊಂದು ಕೆಲ್ಸ ಇದೆ, ಮತ್ತೆ ನನಗೆ ಹೊರಗೆ ಎಲ್ಲರ ಜೊತೆ ಮಾತಾಡೋದಿರುತ್ತೆ, ಮತ್ತೆ ಏನೋ ಒಂದು ದಿನ ಅವನ ಕೆಲಸದಲ್ಲಿ ಯಾವಾಗ್ಲೂ ಕೂಡ ಭಗವಂತನನ್ನ ಹೇಗೆ ನಾನು ನೆನೆಸೋದಕ್ಕೆ ಸಾಧ್ಯ ಅಂತ ಅವನು ಅನ್ಕೋತಾನೆ. ಅಂದ್ರೆ ಅದನ್ನ ಅಭ್ಯಾಸ ಮಾಡ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಭ್ಯಾಸ ಮಾಡೋ ಮೂಲಕ ಅದನ್ನ ನಾವು ನಮ್ಮಲ್ಲಿ ಬೆಳೆಸ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಅಂದ್ರೆ ಈಗ ಹೇಗೆ ಹೇಳ್ಬೋದು ಅಂತಂದ್ರೆ, ಯಾರಾದ್ರೂ ಒಂದು ಕಾರ್ ಡ್ರೈವ್ ಮಾಡ್ತಾರೆ ಅಂತಂದ್ರೆ ಮೊದಲಿಗೆ ಅವ್ರಿಗೆ ಕಾರ್ ಕೊಟ್ಟ ಕೂಡಲೇ ಅವರು ಅದನ್ನ ಓಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂದ್ರೆ ಅಲ್ಲಿ ಎಷ್ಟೊಂದು ಇರುತ್ತೆ. ಅಂದ್ರೆ ಬ್ರೇಕ್ ಅಂತೆ, ಕ್ಲಚ್ ಅಂತೆ, ಆಮೇಲೆ ಸ್ಟೇರಿಂಗ್ ಇರುತ್ತೆ, ಮತ್ತೆ ಗೇರ್ ಇರುತ್ತೆ, ಎಷ್ಟೊಂದು ಇರುತ್ತೆ. ಅವ್ರಿಗಿರೋದು 2 ಕೈ 2 ಕಾಲ್. ಆದ್ರೆ ಅಷ್ಟೆಲ್ಲ ವಿಷಯಗಳಿರುವಾಗ ಅದೇ ಸಮಯದಲ್ಲಿ ಅವರು ಮುಂದೆ ಗಮನ ಇಟ್ಟು ದೃಷ್ಟಿ ಯಾವಾಗ್ಲೂ ಕೂಡ ಎಲ್ಲಿ ಹೋಗ್ತಾ ಇದೆ, ಹೇಗೆ ಓಡಿಸ್ತಾ ಇದಾರೆ ಅದೆಲ್ಲ ನೋಡ್ಬೇಕು. ಅಷ್ಟೆಲ್ಲ ಇರ್ಬೇಕಾದ್ರೆ ಕೊಟ್ಟ ಕೂಡಲೇ ಯಾರು ಕೂಡ ಅದನ್ನ ಓಡಿಸ್ಲಿಕ್ಕೆ ಸಾಧ್ಯ ಆಗಲ್ಲ, ಕಷ್ಟ ಅನ್ಸುತ್ತೆ. ಆದ್ರೆ ಅದನ್ನ ನಿಧಾನವಾಗಿ ಅಭ್ಯಾಸ ಮಾಡ್ತಾ 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 ಹೇಗಾಗುತ್ತೆ ಅಂತಂದ್ರೆ, ಆಮೇಲೆ ಅವರು ಕಾರ್ ಓಡಿಸ್ತಾ ಫೋನಲ್ಲಿ ಮಾತಾಡ್ತಾರೆ. ಹಾಗೆ ಅಷ್ಟೊಂದು ಅಭ್ಯಾಸ ಆಗುತ್ತೆ. ಅದೇ ರೀತಿ ಅಭ್ಯಾಸ ಮಾಡ್ಬೇಕು. ಭಕ್ತಿ ಅನ್ನೋದು ಕೂಡ ನಾವು ಪ್ರತಿದಿನ ಅದನ್ನ ಗುರುಗಳ ಮೂಲಕ ಯಾವ ರೀತಿ ಸರಿಯಾದ ರೀತಿಯಲ್ಲಿ ನಾವು ಅಭ್ಯಾಸ ಮಾಡಿದ್ರೆ ಮಾತ್ರನೇ ಇಲ್ಲಿ ನಾವು ಅದನ್ನ ಮಾಡ್ಲಿಕ್ಕೆ ಸಾಧ್ಯ.
ಆ ರೀತಿ ನಾವು ಅಭ್ಯಾಸ ಮಾಡ್ಬೇಕಾದ್ರೆ ಮೊದಲಿಗೆ ನಮಗೆ ಗುರುವಿನಲ್ಲಿ ಮತ್ತೆ ಭಗವಂತನಲ್ಲಿ ಶ್ರದ್ಧೆ ಅನ್ನೋದನ್ನ ನಾವು ಬೆಳೆಸ್ಕೋಬೇಕು. ಶ್ರದ್ಧೆ ಬಂದಾಗ ನಾವು ಭಕ್ತರ ಸಂಘಕ್ಕೂ ಕೂಡ ಬರ್ತೀವಿ. ಭಕ್ತರ ಸಂಘದಲ್ಲಿ ನಮಗೆ ಭಗವಂತನ ವಿಷಯವಾಗಿ ಹೆಚ್ಚು ಹೆಚ್ಚು ಕೇಳಲಿಕ್ಕೆ ಹೇಳಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಆ ರೀತಿ ಮಾಡ್ತಾ ಮಾಡ್ತಾ ನಾವು ಆ ರೀತಿ ಅನರ್ಥ ನಿವೃತ್ತಿ ಆದ ನಂತರ ನಮಗೆ ಭಗವಂತನಲ್ಲಿ ಆ ನಿಷ್ಠೆ ಅನ್ನುವಂಥದ್ದು, ರುಚಿ ಅನ್ನುವಂಥದ್ದು, ಅದು ಆಸಕ್ತಿಯಾಗಿ ಭಾವ ಆಗಿ ಪ್ರೇಮ ಆಗತ್ತೆ. ಅಂದ್ರೆ ನಾವು ಭಗವಂತನನ್ನ ಯಾವ ರೀತಿ ಪ್ರೀತಿಸೋದು ಅನ್ನೋದನ್ನ ಅಭ್ಯಾಸ ಮಾಡ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವಂತನನ್ನ ನಾವು ನಿಜವಾಗ್ಲೂ ಪ್ರೀತಿಸಿದ್ರೆ ಅಂದ್ರೆ ಅದನ್ನೇ ಭಕ್ತಿ ಅಂತ ಕರೆಯುವಂಥದ್ದು. ಆ ರೀತಿ ಭಕ್ತಿಯನ್ನ ಅದನ್ನ ನಾವು ಅಭ್ಯಾಸ ಮಾಡುವ ಮೂಲಕ ನಾವು ಭಗವಂತನನ್ನ ಚಿಂತನೆ ಮಾಡ್ಲಿಕ್ಕೆ, ಧ್ಯಾನಿಸೋದಕ್ಕೆ, ಸದಾಕಾಲ ಅವನನ್ನ ನೆನೆಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ಮನಸ್ಸು ಅದು ಯಾವಾಗ್ಲೂ ಕೂಡ ಚಲಿಸ್ತಾ ಇರುತ್ತೆ. ಅಂದ್ರೆ ನಾವು ನೋಡಿದೀವಿ ಅಷ್ಟಾಂಗ ಯೋಗದಲ್ಲಿ ಮನಸ್ಸನ್ನ ನಿಗ್ರಹ ಮಾಡುವಂತದ್ದು ಅದು ತುಂಬಾ ಕಷ್ಟ. ಆದ್ರೆ ಆ ಮನಸ್ಸನ್ನ ನಾವು ಯಾವ ರೀತಿ ಭಗವಂತನಲ್ಲಿ ತೊಡಗಿಸ್ಬೋದು ಅಂತಂದ್ರೆ, ಒಂದು ತಾಯಿ ಹೇಗೆ ಮಗುವನ್ನ ಪೋಷಣೆ ಮಾಡ್ತಾ ಮಾಡ್ತಾ ಮಗುವಿನ ಇದ್ರಲ್ಲಿ ಅವಳು ಯಾವುದೇ ಕೆಲಸ ಮಾಡ್ತಿರ್ಲಿ, ಅವಳು ಎಲ್ಲೇ ಇರ್ಲಿ, ತನ್ನ ಮಗು ಈಗ ನಿದ್ದೆ ಮಾಡ್ತಿದ್ಯಾ, ಅಳ್ತಿದ್ಯಾ, ಅದಕ್ಕೆ ಏನ್ ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಅದೇ ರೀತಿ ಭಕ್ತನಾದವನು ಅವನು ಏನೇ ಕೆಲಸ ಮಾಡ್ತಿರ್ಲಿ, ಅವನು ಎಲ್ಲೇ ಇರ್ಲಿ, ಎಂತದೇ ಸಂದರ್ಭದಲ್ಲಿರ್ಲಿ, ಅವನು ಭಗವಂತನನ್ನ ಸದಾ ನೆನೆಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನ ಅಭ್ಯಾಸ ಮಾಡ್ಕೋಬೇಕು. ಅದನ್ನ ನಿಧಾನವಾಗಿ ಜಪ ಮಾಡುವ ಮೂಲಕ, ಭಗವಂತನ ಆರಾಧನೆ ಮಾಡುವ ಮೂಲಕ, ಮತ್ತೆ ಅವನ ನೈವೇದ್ಯ ಪ್ರಸಾದ ಸ್ವೀಕಾರ ಮಾಡುವ ಮೂಲಕ, ಅವನ ಭಕ್ತರ ಸಂಘದಲ್ಲಿ ಇರುವ ಮೂಲಕ, ನಂತರ ಭಗವಂತ ಅವನ ವಿಶೇಷ ಸಂದರ್ಭಗಳಲ್ಲಿ, ಇವತ್ತು ಕೂಡ ಏಕಾದಶಿ ಇದೆ, ಉಪವಾಸ ಮಾಡುವ ಮೂಲಕ, ಅಂದ್ರೆ ಉಪವಾಸ ಅಂತಂದ್ರೆ ಇವತ್ತು ನಾವು ಭಗವಂತನಿಗೆ ಹತ್ರ ಆಗ್ತೀವಿ ಅಂತ. ಭಗವಂತನಿಗೆ ಹತ್ರ ಆಗ್ತೀವಿ ಅಂದ್ರೆ ಹೆಚ್ಚು ಹೆಚ್ಚು ಜಪ ಮಾಡ್ತೀವಿ, ಹೆಚ್ಚು ಹೆಚ್ಚು ಭಗವಂತನ ವಿಷಯಗಳಲ್ಲಿ ಆಸಕ್ತಿಯನ್ನ ಬೆಳೆಸ್ಕೊಳ್ಳೋದಕ್ಕೆ ಭಗವಂತನ ವಿಚಾರಗಳನ್ನ ಹೇಳ್ತೀವಿ ಅಥವಾ ಕೇಳ್ತೀವಿ. ಈ ರೀತಿ ಮಾಡೋದು ಅಭ್ಯಾಸ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ನಾವು ಭಗವಂತನಿಗೆ ಹತ್ರ ಆದಾಗ ಪರಮಾತ್ಮ ಕೂಡ ನಮ್ಗೆ ಅದಕ್ಕೆ ಸಹಾಯವನ್ನು ಮಾಡ್ತಾನೆ. ಕೃಷ್ಣ. ಸುನೀತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಓದ್ಲಾ? ಹಾ ಮಾತಾಜಿ. ಚೇತಸ ನಾಣ್ಯಗಾಮಿನ, ನೀವು 24 ಗಂಟೆಗಳ ಕಾಲ ಕೃಷ್ಣನ ಬಗ್ಗೆ ಯೋಚಿಸಿದರೆ ನೀವು ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಇರುತ್ತೀರಿ ಹಾಗೂ ನಿಮ್ಮ ಜೀವನ ಯಶಸ್ವಿಯಾಗುತ್ತದೆ. ಯಾವುದನ್ನೂ ಅನುಮತಿಸಬೇಡಿ. ಇದಕ್ಕೆ ಸ್ವಲ್ಪ ಅಭ್ಯಾಸದ ಅಗತ್ಯವಿದೆ. ಅಭ್ಯಾಸ ಯೋಗಯುಕ್ತೇನ ಚೇತಸ ನಾಣ್ಯಗಾಮಿನ, ಕೃಷ್ಣನನ್ನು ಬಿಟ್ಟು ಬೇರೆ ಯಾವುದೇ ವಿಷಯದ ಬಗ್ಗೆ ಯೋಚಿಸಲು ನಮ್ಮ ಮನಸ್ಸನ್ನು ಬಿಡಬಾರದು. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ 24 ಗಂಟೆ ಪ್ರತಿ ನಿಮಿಷ, ಪ್ರತಿ ಸೆಕೆಂಡ್ ಕೂಡ ಪರಮಾತ್ಮನನ್ನ ನಾವು ಅವನ ಬಗ್ಗೆ ಯೋಚನೆಯನ್ನ ಮಾಡ್ಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಆ ರೀತಿ ಮಾಡಿದ್ರೆ ಮಾತ್ರ ನಾವು ಭಗವಂತನನ್ನ ಯಾವಾಗ್ಲೂ ಧ್ಯಾನ ಮಾಡ್ತಾ ಇದ್ರೆ, ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ, ಎಲ್ಲಿ ಭಗವಂತನ ಧ್ಯಾನ ಮಾಡ್ತಾ ಇರ್ತೀವಿ ಅಲ್ಲಿ ಮಾಯೆ ಅವಳ ಒಂದು ನಿಯಂತ್ರಣ ಅನ್ನೋದು ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮಾಯೆ ಎಲ್ಲರನ್ನೂ ಕೂಡ ಯಾವಾಗ್ಲೂ ಸದಾ ನಿಯಂತ್ರಿಸ್ತಾಳೆ, ಬದ್ಧಾತ್ಮರನ್ನ. ಆದ್ರೆ ಭಗವಂತನಿಗೆ ಯಾರು ಶರಣಾಗ್ತಾರೆ, ಯಾರು ಭಗವಂತನ ಸ್ಮರಣೆಯಲ್ಲಿ ಸದಾಕಾಲ ತೊಡಗಿರ್ತಾರೆ, ಅಂತವರಿಗೆ ಆ ಮಾಯೆ, ಆ ತ್ರಿಗುಣಗಳು ಯಾವುದೇ ರೀತಿ ಒಂದು ಅವರನ್ನ ಬಂಧಿಸ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಹಾಗೆ ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಇರುತ್ತೀರಿ ಅಂದ್ರೆ ನಾವು ಅದನ್ನ ಅಭ್ಯಾಸ ಮಾಡ್ಬೇಕಾಗುತ್ತೆ ಅಂತ ಹೇಳ್ತಾರೆ. ಆ ರೀತಿ ಅಭ್ಯಾಸ ಮಾಡೋದ್ರಿಂದ ನಾವು ಆ ಅಭ್ಯಾಸದಿಂದ ಮಾತ್ರನೇ ನಾವು ಭಗವಂತನನ್ನ ಸದಾ ನೆನೆಸ್ಲಿಕ್ಕೆ ಸಾಧ್ಯ. ಅಂದ್ರೆ ನಾವು ಅಭ್ಯಾಸ ಮಾಡ್ಬೇಕು ಅಂತಂದ್ರೆ ಭಗವಂತನಿಗೆ ಸಂಬಂಧಪಟ್ಟದ್ದನ್ನೇ ಜೀವನ ಕ್ರಮವನ್ನ ಮಾಡ್ಕೋಬೇಕು. ಅಂದ್ರೆ ನಾವು ಆಹಾರ, ನಾವು ತಗೊಳ್ಳುವಂತ ಆಹಾರ ಕೂಡ ಭಗವಂತನ ಪ್ರಸಾದವಾಗಿರ್ಬೇಕು. ಭಗವಂತನಿಗೆ ಇಷ್ಟವಾದದ್ದನ್ನೇ ಭಗವಂತನಿಗೆ ನೈವೇದ್ಯ ಮಾಡಿ ಅದನ್ನೇ ನಾವು ಸ್ವೀಕಾರ ಮಾಡ್ಬೇಕು. ಯಾವಾಗ ನಾವು ಭಗವಂತನಿಗೆ ನೈವೇದ್ಯ ಮಾಡಿ ಭಗವಂತನ ಪ್ರಸಾದವನ್ನ ಸ್ವೀಕಾರ ಮಾಡ್ತೀವಿ, ಆಗ ನಾವು ನಮ್ಗೆ ಇಷ್ಟ ಬಂದಿದ್ದನ್ನ ಹೆಚ್ಚೆಚ್ಚು ತಿಂತೀವಿ ಅನ್ನೋ ರೀತಿ ನಾವು ಊಟವನ್ನು ಮಾಡೋದಿಲ್ಲ. ಮತ್ತೆ ಭಗವಂತನೇ ಕಾರ್ಯದಲ್ಲಿ ತೊಡಗೋದಕ್ಕೋಸ್ಕರ ದೇಹಕ್ಕೆ ವಿಶ್ರಾಮ ಕೊಡ್ಬೇಕಂತ ನಿದ್ದೆ ಮಾಡ್ತೀವಿ ಅಂತಂದಾಗ ನಾವು ಹೆಚ್ಚು ಸಮಯ ನಿದ್ದೆ ಮಾಡೋದಕ್ಕೆ ಹೋಗೋದಿಲ್ಲ. ಅದೇ ಕೆಲಸ ಕೂಡ ಅದೇ ರೀತಿ ಇರುತ್ತೆ. ನಾವು ಭೌತಿಕ ಕೆಲಸದಲ್ಲಿ ಹೆಚ್ಚು ಸಮಯವನ್ನ ಕಳೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂದ್ರೆ ನಾನು ಭಕ್ತಿ ಕಾರ್ಯದಲ್ಲಿ ತೊಡಗಬೇಕು, ಈ ಭೌತಿಕ ಕೆಲಸ ಏನಿದೆ ಅದು ನನ್ನ ದೇಹ ಪೋಷಣೆಗಾಗಿ ಮಾತ್ರ ಅಂತಂದಾಗ ನಾನು ಹೆಚ್ಚು ಹೆಚ್ಚು ಈ ರಜೋಗುಣದಲ್ಲಿ ಇರೋರ ಹಾಗೆ ಐಹಿಕ ವಿಚಾರಗಳಲ್ಲಿ ಅದರ ಹಿಂದೆ ಹೋಗುವಂತದ್ದು, ಅದನ್ನ ಪಡ್ಕೊಳ್ಳೋಕೋಸ್ಕರ ಹಂಬಲ ಮತ್ತೆ ತೀವ್ರತೆ ಅನ್ನೋದು ಇರುತ್ತೆ ಅವ್ರಿಗೆ. ಅದಕ್ಕಾಗಿ ಅವರು ಎಷ್ಟು ಸಮಯ ಬೇಕಾದ್ರೂ ಐಹಿಕ ಕೆಲಸಗಳಲ್ಲಿ ಅವರ
ಶ್ರಮವನ್ನ ಅವರ ಶಕ್ತಿಯನ್ನೆಲ್ಲ ಇದ್ ಮಾಡ್ತಾ ಇರ್ತಾರೆ. ಅಂತಹ ಇದಕ್ಕೆ ನಾವು ಹೋಗೋದಿಲ್ಲ. ನಾವೇನ್ ಮಾಡ್ತೀವಿ, ದೇಹ ಪೋಷಣೆಗೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಮಾಡ್ತೀವಿ. ಮತ್ತೆ ಉಳಿದ ಸಮಯವನ್ನ ಭಗವಂತನ ಸೇವೆಯಲ್ಲಿ, ಭಗವಂತನ ಸ್ಮರಣೆಯಲ್ಲಿ, ಭಗವಂತನ ನಾಮಸ್ಮರಣೆಯಲ್ಲಿ ಮತ್ತೆ ಭಗವಂತನ ವಿಷಯಗಳನ್ನ ತಿಳ್ಕೊಳ್ಳೋದ್ರಲ್ಲಿ ನಾವು ಅದನ್ನ ಕಳೀತಾ ಇರ್ತೀವಿ. ಹೀಗೆ ದಿನದ 24 ಗಂಟೆ ಅದನ್ನು ಕೂಡ ಭಗವಂತನ ಬಗ್ಗೆ ಯೋಚನೆ ಮಾಡ್ತಾ ಇದ್ವಿ ಅಂತಂದ್ರೆ ನಾವು ಈ ಐಹಿಕ ವಿಷಯಗಳಿಂದ ನಮ್ಮನ್ನ ನಾವು ದೂರ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆಗ ಮಾತ್ರನೇ ನಾವು ಭಗವಂತನನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಸುನೀತಾ ಮಾತಾಜಿ ಇಲ್ಲ ಅಂದ್ರೆ ಜಯಲಕ್ಷ್ಮಿ ಮಾತಾಜಿ ಹೋಗ್ತೀರಾ? ಹರೇ ಕೃಷ್ಣ ಮಾತಾಜಿ. ಹರೇ ಮನಸ್ಸು ಕೃಷ್ಣ. ಚಂಚಲವಾದದ್ದು, ಆದುದರಿಂದ ಬಲವನ್ನು ಕೃಷ್ಣ ಯೋಚನೆಯಲ್ಲಿ ತೊಡಗಿಸುವುದು ಅಗತ್ಯ. ಮತ್ತೆ ಮತ್ತೆ ಕೊಡುವ ಒಂದು ಉದಾಹರಣೆ ಎಂದರೆ, ಮರಿಗಳು ಚಿಟ್ಟೆಯಾಗಲು ಚಿಂತಿಸುತ್ತದೆ ಮತ್ತು ಅದೇ ಜನ್ಮದಲ್ಲಿ ಚಿಟ್ಟೆಯಾಗಿ ಮಾರ್ಪಡುತ್ತದೆ. ಇದೇ ರೀತಿಯಲ್ಲಿ ನಾವು ಚಿಂತಿಸಿದರೆ ನಮ್ಮ ಜೀವನದ ಕೊನೆಯಲ್ಲಿ ಖಂಡಿತವಾಗಿಯೂ ಕೃಷ್ಣ ದೇಹ ರಚನೆಯನ್ನೇ ಪಡೆಯುತ್ತೇವೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಇಲ್ಲಿ ಒಂದು ಉದಾಹರಣೆಯನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಹೇಗೆ ಒಂದು ಮರಿ ಹುಳು, ಅಂದ್ರೆ ಈ ಚಿಟ್ಟೆ ಆಗೋದಕ್ಕೆ ಮುಂಚೆ ಆ ಹುಳು ಅದು ಯಾವ ರೀತಿ ಚಿಟ್ಟೆ ಆಗ್ಬೇಕು ಅಂತ ಚಿಂತಿಸುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಅದು ಕಕ್ಕೂನ್ ಅಂತಾರೆ, ಅದ್ರ ಸುತ್ತ ಒಂದು ಗೂಡನ್ನ ಕಟ್ಕೊಳ್ಳುತ್ತೆ. ಅದ್ರೊಳಗಡೆ ತಪಸ್ಸಿಗೆ ಕೂತ ಹಾಗೆ ಇರುತ್ತೆ. ಅದು ಒಂದೇ ಸತಿ ಅದರಿಂದ ಹೊರಗಡೆ ಬಂದಾಗ ಅದಕ್ಕೆ ಚಿಟ್ಟೆಯ ರೂಪ ಪಡೆದಿರುತ್ತೆ, ಆ ರೆಕ್ಕೆ ಬಂದಿರುತ್ತೆ. ಹಾಗೆ ನಾವು ಕೂಡ ಸದಾ ಭಗವಂತನ ಚಿಂತನೆಯಲ್ಲಿ ತೊಡಗೋದ್ರಿಂದ ನಾವು ಕೂಡ ಭಗವಂತನಂತಹ ದೇಹ ರಚನೆಯನ್ನ ಪಡಿತೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಮೋಕ್ಷದಲ್ಲಿ 5 ರೀತಿಯ ಮೋಕ್ಷಗಳಿದೆ. ಹರೇ ಕೃಷ್ಣ. ಹೇಳ್ತೀರಾ ಯಾರಾದ್ರೂ ಯಾವ್ದು 5 ರೀತಿಯ ಮೋಕ್ಷಗಳು? ಮಾತಾಜಿ, ಸಾಯುಜ್ಯ, ಸಾರೂಪ್ಯ, ಸಾಲೋಕ್ಯ, ಸಾಮೀಪ್ಯ, ಸಾಷ್ಟಿ. ಧನ್ಯವಾದಗಳು ಮಾತಾಜಿ. ಅಂದ್ರೆ ಸಾಯುಜ್ಯ ಅಂದ್ರೆ ಭಗವಂತನಲ್ಲಿ ಲೀನ ಆಗುವಂತದ್ದು, ಕೈವಲ್ಯ ಅಂತಾರೆ. ನಂತರ ಬರುವಂತದ್ದು ಸಾಷ್ಟಿ ಅಂದ್ರೆ ಭಗವಂತನಲ್ಲಿ ಇರುವಂತಹ ಎಲ್ಲಾ ಏನಂತಾರೆ ಐಶ್ವರ್ಯ, ಅದು ನಮ್ಮಲ್ಲೂ ಇರುವಂತದ್ದು. ಮತ್ತೆ ಸಾಲೋಕ್ಯ ಅಂದ್ರೆ ಭಗವಂತನ ಲೋಕದಲ್ಲಿ ನಾವು ಭಗವಂತನ ಲೋಕಕ್ಕೆ ನಾವು ಹೋಗುವಂಥದ್ದು. ಮತ್ತೆ ಸಾರೂಪ್ಯ ಅಂತಂದ್ರೆ ಭಗವಂತನ ರೀತಿಯಲ್ಲೇ ಒಂದು ರೂಪವನ್ನು ಪಡೆಯುವಂಥದ್ದು. ಅಂದ್ರೆ ಈ ವೈಕುಂಠ ಲೋಕಗಳಲ್ಲಿ ಎಲ್ಲರಿಗೂ ಕೂಡ ಚತುರ್ಭುಜ ಅನ್ನೋದಿರುತ್ತೆ. ಅಂದ್ರೆ ಎಲ್ಲರೂ ಕೂಡ ಭಗವಂತನ ಹಾಗೆಯೇ ಕಾಣಿಸ್ತಾರೆ ಅಂತ. ಅಂದ್ರೆ ಭಗವಂತನಿಗೂ ಜೀವಿಗೂ ವ್ಯತ್ಯಾಸ ಏನಂದ್ರೆ ಕೌಸ್ತುಭ ಮಣಿ ಅನ್ನುವಂಥದ್ದು ಪರಮಾತ್ಮನ ಹತ್ರ ಮಾತ್ರ ಇರುತ್ತೆ ಅಂತ ಹೇಳ್ತಾರೆ. ಹೀಗೆ ಈ ಚಿಟ್ಟೆ ಹೇಗೆ ಸ್ಮರಣೆ ಮಾಡ್ತಾ ಮಾಡ್ತಾ, ಅಂದ್ರೆ ಆ ಹುಳು ಹೇಗೆ ಸ್ಮರಣೆ ಮಾಡ್ತಾ ಇರುತ್ತೆ, ಅಂದ್ರೆ ಹಾರ್ಬೇಕು ನಾನು ಅಂತ ಆಸೆ ಪಡ್ತಿರುತ್ತೆ, ಹಾಗೆ ಅದು ಒಂದು ಚಿಟ್ಟೆಯ ರೂಪವನ್ನ ಪಡೆಯುತ್ತೆ. ಅದೇ ರೀತಿ ನಾವು ಕೂಡ ಜೀವನ ಪರ್ಯಂತ ಭಗವಂತನ ಬಗ್ಗೆ ಸ್ಮರಣೆ ಮಾಡ್ತಾ ಇದ್ವಿ ಅಂತಂದ್ರೆ ಭಗವಂತನ ಗುಣಗಳನ್ನೇ ನಾವು ಹೊಂದುತ್ತೀವಿ. ಮತ್ತೆ ಭಗವಂತನ ಆ ದೇಹ ರಚನೆ, ಆ ರೂಪವನ್ನೇ ನಾವು ಪಡಿತೀವಿ. ಅಂದ್ರೆ ನಾವು ಭಗವಂತನ ವೈಕುಂಠ ಲೋಕಗಳಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿ ನಾವು ಭಗವಂತನ ರೂಪವನ್ನ ಅಂದ್ರೆ ಆ ಚತುರ್ಭುಜವನ್ನ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಈಗ ಅಧ್ಯಾಯ 8ರಲ್ಲಿ ಏನೆಲ್ಲಾ ವಿಷಯಗಳಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಅಧ್ಯಾಯ 8ರಲ್ಲಿ ಪರಮಾತ್ಮನನ್ನ ಸಾಧಿಸುವುದು, ಅಂದ್ರೆ ಈ ಅಕ್ಷರ ಬ್ರಹ್ಮಯೋಗ ಅಂದ್ರೆ ಪರಮಾತ್ಮನನ್ನ ಹೇಗೆ ಪಡ್ಕೊಳ್ಳೋದು ಅನ್ನೋದು ಈ ಅಧ್ಯಾಯದ ಹೆಸರು. ಅರ್ಜುನನ ಪ್ರಶ್ನೆಗಳಿಗೆ ಕೃಷ್ಣನ ಉತ್ತರಿಸ್ತಾನೆ. ಅಂದ್ರೆ ಮೊದಲು 2 ಪ್ರಶ್ನೆ ಅರ್ಜುನ ಕೇಳ್ತಾನೆ, ಅದಕ್ಕೆ 8 ಪ್ರಶ್ನೆಗಳನ್ನ ಮಾಡ್ತಾನೆ. ಅದರಲ್ಲಿ 7 ಪ್ರಶ್ನೆಗಳಿಗೆ ಪರಮಾತ್ಮ ಮುಂದಿನ 3ನೇ ಮತ್ತೆ 4ನೇ ಶ್ಲೋಕದಲ್ಲಿ ಉತ್ತರಗಳನ್ನ ಕೊಡ್ತಾನೆ. ನಂತರ 5ರಿಂದ 9 ಸಾವಿನ ಸಮಯದಲ್ಲಿ ಕೃಷ್ಣನನ್ನ ನೆನಪಿಸಿಕೊಳ್ಳೋದು, ಅದರ ಬಗ್ಗೆಯೇ ಪರಮಾತ್ಮ ತಿಳಿಸ್ಕೊಟ್ಟಿದ್ದಾನೆ. ಅಂದ್ರೆ ಮರಣ ಕಾಲದಲ್ಲಿ ಭಗವಂತನನ್ನ ಹೇಗೆ ಸ್ಮರಣೆ ಮಾಡೋದು ಅನ್ನೋದಕ್ಕೆ 5ರಿಂದ 9 ಶ್ಲೋಕದವರೆಗೂ ಅವರು ತಿಳಿಸಿದ್ದಾನೆ. ಮತ್ತೆ ಯೋಗ ಮಿಶ್ರ ಭಕ್ತಿ, ಇಲ್ಲಿಂದ ಮುಂದೆ ನಾವು ನೋಡ್ತೀವಿ. ಯೋಗ ಮಿಶ್ರ ಭಕ್ತಿ ಅಂದ್ರೆ ಈ ಅಷ್ಟಾಂಗ ಯೋಗ. ಅಷ್ಟಾಂಗ ಯೋಗದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ನಾವು ನೋಡಿದೀವಿ, ಅಷ್ಟಾಂಗ ಯೋಗದಲ್ಲಿ ಪ್ರಾಣಾಯಾಮ ಮಾಡ್ತಾರೆ, ಆಸನ ಇರುತ್ತೆ, ನಂತರ ಮನಸ್ಸನ್ನ ನಿಗ್ರಹ ಮಾಡ್ತಾರೆ, ಪ್ರತ್ಯಾಹಾರ ಅಂತ ಕರೀತಾರೆ, ಇಂದ್ರಿಯಗಳನ್ನ ನಿಗ್ರಹ ಮಾಡ್ತಾರೆ. ಇದೆಲ್ಲ ಮಾಡಿ ಭಕ್ತಿಯನ್ನ ಮಾಡುವಂಥದ್ದು, ಅದನ್ನ ಯೋಗ ಮಿಶ್ರ ಭಕ್ತಿ ಅಂತ ಕರೀತಾರೆ. ನಂತರ ಶುದ್ಧ ಭಕ್ತಿ ಸೇವೆ ಅಂದ್ರೆ ಅನನ್ಯ ಭಕ್ತಿ ಬಗ್ಗೆ ಹೇಳ್ತಾರೆ. ಅದನ್ನ ಏಕ ಭಕ್ತಿ ಅಥವಾ ಕೇವಲ ಭಕ್ತಿ ಅಂತ ಕರೀತಾರೆ. ಆ ರೀತಿ ಶುದ್ಧ ಭಕ್ತಿ ಅಂತಂದ್ರೆ ಭಗವಂತನ ಭಕ್ತಿ ಸೇವೆ ಬಿಟ್ರೆ ಬೇರೆ ಯಾವುದೇ ಇಚ್ಛೆ ಅನ್ನೋದು ಇರೋದಿಲ್ಲ. ಅಂದ್ರೆ ಅವ್ರಿಗೆ ಯಾವುದೇ ಭೌತಿಕ ಆಸಕ್ತಿಗಳು ಇರೋದಿಲ್ಲ. ಆಧ್ಯಾತ್ಮಿಕವಾಗಿ ಕೂಡ ಯಾವುದೇ ಮುಕ್ತಿ ಬೇಡ ಅವ್ರಿಗೆ. ಭಗವಂತನ ಆಧ್ಯಾತ್ಮಿಕ ಜಗತ್ತಿಗೆ ಹೋಗ್ಬೇಕು, ಅವನ ಧಾಮದಲ್ಲಿ ನಾನು ಜಾಗ ಪಡಿಬೇಕು ಅನ್ನೋದು ಕೂಡ ಇಲ್ಲ.
ಅವ್ರಿಗಿರೋದು ಒಂದೇ ಇಚ್ಛೆ ಅಂತಂದ್ರೆ ಭಗವಂತನನ್ನ ಹೇಗೆ ತೃಪ್ತಿಪಡಿಸೋದು, ಭಗವಂತನನ್ನ ಹೇಗೆ ಸಂತೋಷಪಡಿಸೋದು, ಭಗವಂತನನ್ನ ಸದಾ ಕಾಲ ಹೇಗೆ ಅವನ ಸೇವೆಯಲ್ಲಿ ತೊಡಗಿರೋದು, ಅದು ಮಾತ್ರ ಅವರ ಆ ಒಂದು ಸಂತೋಷ ಕೊಡುವಂಥದ್ದು ಅವ್ರಿಗೆ ಅಂತಹ ವಿಷಯ ಆಗಿರುತ್ತೆ. ಆದ ಕಾರಣ ಅದನ್ನ ಶುದ್ಧ ಭಕ್ತಿ ಅದರ ಬಗ್ಗೆ ತಿಳ್ಕೊತೀವಿ. ಮುಂದೆ ನಾವು ಭೌತಿಕ ಮತ್ತು ಆಧ್ಯಾತ್ಮಿಕ ಪ್ರಪಂಚಗಳ ಹೋಲಿಕೆ. ಈಗ ನಾವು ಭೌತಿಕ ಜಗತ್ತನ್ನ ಬಿಟ್ಟು ಆಧ್ಯಾತ್ಮಿಕ ಜಗತ್ತಿಗೆ ಹೋಗ್ಬೇಕು ಅಂತಂದ್ರೆ ಈ ಭೌತಿಕ ಜಗತ್ತಿಗೂ ಮತ್ತೆ ಆಧ್ಯಾತ್ಮಿಕ ಜಗತ್ತಿಗೂ ಏನ್ ವ್ಯತ್ಯಾಸ ಇದೆ ಅನ್ನೋದನ್ನ ನಾವು ಈ ಶ್ಲೋಕಗಳಲ್ಲಿ 17ರಿಂದ 22ನೇ ಶ್ಲೋಕದವರೆಗೆ ತಿಳ್ಕೊತೀವಿ. ಕೊನೆಯಲ್ಲಿ ಪರಮಾತ್ಮನನ್ನ ಹೇಗೆ ಸಾಧಿಸುವುದು, ಪರಮಾತ್ಮನನ್ನ ನಾವು ಹೇಗೆ ಪಡ್ಕೋಬಹುದು ಅನ್ನೋದನ್ನ 23 ಇಂದ 28ನೇ ಶ್ಲೋಕದವರೆಗೂ ತಿಳ್ಕೊಂಡಿದ್ದೀವಿ. ಅನನ್ಯ ಭಕ್ತಿ. ಈಗ ಅನನ್ಯ ಭಕ್ತಿ ಅಂದ್ರೆ ಏನು ಅಂತ ಹೇಳ್ತಾ ಇದ್ದಾರೆ. ಶುದ್ಧ ಭಕ್ತಿ ಸೇವೆ. ಅನ್ಯ ಅಂದ್ರೆ ಭಗವಂತನನ್ನ ಬಿಟ್ಟು ಬೇರೆ ಯಾವುದೇ ವಿಷಯದಲ್ಲಿ ಅವರಿಗೆ ಯಾವುದೇ ರೀತಿಯ ಒಂದು ಆಸಕ್ತಿ ಇರೋದು ಇರೋದಿಲ್ಲ. ಈ ಅನನ್ಯ ಭಕ್ತಿಯ ಬಗ್ಗೆ 14ನೇ ಶ್ಲೋಕದಲ್ಲಿ ಇದೆ ಅಂತ ಹೇಳ್ತಿದ್ದಾರೆ. 14ನೇ ಶ್ಲೋಕದಲ್ಲಿ ಏನಂತ ಕೊಟ್ಟಿದ್ದಾರೆ ಅಂತಂದ್ರೆ, ಮನಸ್ಸಿನ ವಿಚಲತೆ ಇಲ್ಲದೆ, ಅಂದ್ರೆ ಮನಸ್ಸು ಅದು ಅತ್ತಿತ್ತ ಚಲಿಸೋದಿಲ್ಲ, ಬೇರೆ ಯಾವುದು ವಿಷಯದಲ್ಲಿ ಅವ್ರಿಗೆ ಯಾವುದೇ ರೀತಿ ಒಂದು ಆಸಕ್ತಿ ಇಲ್ಲ, ಮನಸ್ಸು ಪರಿಪೂರ್ಣವಾಗಿ ಭಗವಂತನ ಸೇವೆಯಲ್ಲಿ ತೊಡಗಿರುತ್ತೆ. ಭಗವಂತನನ್ನ ಸುಪ್ರೀತಗೊಳಿಸೋದು ಹೇಗೆ, ಭಗವಂತನನ್ನ ಸಂತೋಷ ಪಡಿಸೋದು ಹೇಗೆ ಅನ್ನೋದ್ರಲ್ಲಿ ತೊಡಗಿರುವಂತದ್ದು. 22ನೇ ಶ್ಲೋಕದಲ್ಲೂ ಕೊಟ್ಟಿದ್ದಾರೆ ವಿಚಲಿತ ಇಲ್ಲದ ಭಕ್ತಿ ಅಂತ. ಅನನ್ಯಚೇತ ಸತತ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನ. ಇದು 8.14ನೇ ಶ್ಲೋಕ. ಅದರಲ್ಲಿ ಅನನ್ಯ ಚಿಂತನಾಗಿ ಅಂದ್ರೆ ವಿಚಲಿತ ಇಲ್ಲದೆ, ಮನಸ್ಸು ಅತಿತ್ತ ಚಲಿಸದೆ ಭಗವಂತನ ಸ್ಮರಣೆ ಮಾಡುವಂಥದ್ದು ಭಕ್ತ ಅನನ್ಯ. ಇದು 22ನೇ ಶ್ಲೋಕ. ಪುರುಷಾಸಾಪರ ಪಾರ್ಥ ಭಕ್ತ್ಯ ಲಭ್ಯ ಪಾರ್ಥ ಭಕ್ತ್ಯ ಲಭ್ಯಾತು ಅನನ್ಯಯ ಯಸ್ಯ ಅಂತಸ್ಥಾನಿ ಭೂತಾನಿ ಸರ್ವಂ ಇದಂ ತತಂ. ಅಂದ್ರೆ ಎಲ್ಲರಿಗಿಂತ ಶ್ರೇಷ್ಠವಾದ ದೇವೋತ್ತಮ ಪರಮ ಪುರುಷನನ್ನು ಪರಿಶುದ್ಧ ಭಕ್ತಿಯಿಂದ ಪಡೆಯಬಹುದು. ಪರಿಶುದ್ಧ ಭಕ್ತಿ ಅಂತ ಇಲ್ಲಿ ಅನನ್ಯ ಭಕ್ತಿಯನ್ನ ಹೇಳ್ತಾ ಇದ್ದಾರೆ. ಶುದ್ಧ ಭಕ್ತಿ ಅದು. ಭಜಂತಿ ಅನನ್ಯ ಮನಸ. ಮುಂದೆ ಬರುವಂತ 9ನೇ ಅಧ್ಯಾಯದಲ್ಲೂ ಕೂಡ ಅನನ್ಯ ಭಕ್ತಿಗೆ ಅಂದ್ರೆ ಅನನ್ಯ ಭಕ್ತಿಗೆ ಸಂಬಂಧಿಸಿದಂತ ಶ್ಲೋಕ ಇದೆ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವಿ ಪ್ರಕೃತಿ ಆಶ್ರಿತಃ ಭಜಂತ್ಯಾ ಅನನ್ಯ ಮನಸ್ಸೋ ಜ್ಞಾತ್ವಾ ಭೂತಾದಿ ಅವ್ಯಯಂ. ಭಜಂತ ಅನನ್ಯ ಮನಸ್ಸು. ಅನನ್ಯ ಮನಸ್ಸು ಅಂತಂದ್ರೆ ಇಲ್ಲಿ ವಿಚಲತೆ ಇಲ್ಲದ ಮನಸ್ಸು, ಅಂದ್ರೆ ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ನಿರತರಾಗಿರ್ತಾರೆ. ಸದಾ ಕಾಲ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿರುವಂತವ್ರು. ಅನನ್ಯ ಚಿಂತೆಯಂತಾಮ. ಅನ್ಯ ಚಿಂತೆ ಇಲ್ಲದೆ ಭಕ್ತಿ ಮಾಡುವಂಥದ್ದು, ಬೇರೆ ಯಾವುದೇ ಚಿಂತೆಗಳು ಇಲ್ಲ. ಅಂದ್ರೆ ಇಲ್ಲಿ ಯೋಗ ಮಿಶ್ರಿತ ಭಕ್ತಿ, ಕರ್ಮ ಮಿಶ್ರಿತ ಭಕ್ತಿ ಮತ್ತೆ ಜ್ಞಾನ ಮಿಶ್ರಿತ ಭಕ್ತಿ ಅಂತ ಹೇಳ್ತಾರೆ. ಈ ಮಿಶ್ರ ಆಗಿರುವಂತ ಭಕ್ತಿನಲ್ಲಿ ಏನಿರುತ್ತೆ ಅಂತಂದ್ರೆ, ಕರ್ಮ ಮಿಶ್ರಿತ ಭಕ್ತಿ ಅಂತಂದ್ರೆ ಅವರು ಕೆಲಸವನ್ನು ಮಾಡ್ತಾ ಇರ್ತಾರೆ, ಆ ಕೆಲಸದಲ್ಲಿ ಅವ್ರಿಗೆ ಫಲದ ಮೇಲೆ ಆಸಕ್ತಿನೂ ಇರುತ್ತೆ, ಅದೇ ಸಮಯದಲ್ಲಿ ಭಗವಂತನ ಭಕ್ತಿಯಲ್ಲೂ ಕೂಡ ತೊಡಗ್ತಾ ಇರ್ತಾರೆ. ಮತ್ತೆ ಈ ಜ್ಞಾನ ಮಿಶ್ರಿತ ಭಕ್ತಿ ಅಂತಂದ್ರೆ ಅವರು ಭಗವಂತನ ಜೊತೆ ಒಂದಾಗಬೇಕು, ಐಕ್ಯ ಆಗ್ಬೇಕು, ಆ ಸಾಯುಜ್ಯ ಮೋಕ್ಷ ಬೇಕು ಅನ್ನೋಂತ ಇಚ್ಛೆ ಇಟ್ಕೊಂಡು ಭಕ್ತಿ ಸೇವೆಯಲ್ಲಿ ತೊಡಗ್ತಾ ಇರ್ತಾರೆ. ಮತ್ತೆ ಯೋಗ ಮಿಶ್ರಿತ ಭಕ್ತಿ ಅಂತಂದ್ರೆ ಅವರು ಅಷ್ಟಾಂಗ ಯೋಗವನ್ನು ಮಾಡ್ತಾರೆ, ಅವರಿಗೆ ಸಿದ್ಧಿಗಳಲ್ಲೂ ಕೂಡ ಆಸಕ್ತಿ ಇದೆ, ಭಗವಂತನ ಸೇವೆಯಲ್ಲೂ ಮಾಡುವ ಆಸಕ್ತಿ ಇರುತ್ತೆ. ಆ ರೀತಿ ಮಿಶ್ರ ಭಕ್ತಿ ಅಲ್ದಿರ ಯಾವುದೇ ಒಂದು ಆಸಕ್ತಿ, ಬೇರೆ ಯಾವುದೇ ಒಂದು ಐಹಿಕ ಆಸಕ್ತಿ ಇಲ್ಲ. ಇದೆಲ್ಲವನ್ನು ಕೂಡ ಐಹಿಕ ಆಸಕ್ತಿ ಅಂತ ಕರೀತಾರೆ. ಅಂದ್ರೆ ಊರ್ಧ್ವ ಲೋಕಗಳಿಗೆ ಹೋಗ್ಬೇಕು ಅನ್ನುವಂಥದ್ದು, ಅಥವಾ ಭಗವಂತನಲ್ಲಿ ಲೀನವಾಗ್ಬೇಕು ಅನ್ನುವಂಥದ್ದು, ಇಲ್ಲ ಅಂತಂದ್ರೆ ಸಿದ್ಧಿಗಳನ್ನ ಪಡ್ಕೋಬೇಕು ಅನ್ನುವಂಥದ್ದು, ಇವೆಲ್ಲವೂ ಕೂಡ ಒಂದು ಐಹಿಕ ಇಚ್ಛೆಗಳು. ಇಂಥ ಯಾವುದೇ ಒಂದು ಇಚ್ಛೆಗಳಿಲ್ದಿರ ಭಗವಂತನ ಸ್ಮರಣೆ ಮಾಡ್ಬೇಕು, ಭಗವಂತನ ಸೇವೆ ಮಾಡ್ಬೇಕು, ಭಗವಂತನನ್ನ ತೃಪ್ತಿಪಡಿಸ್ಬೇಕು ಅನ್ನೋದು ಈ ಅನನ್ಯ ಭಕ್ತಿ ಅನ್ನೋದರ ಅರ್ಥ. ಅನನ್ಯ ಭಕ್ತಿ. ಮತ್ತೆ 9ನೇ ಅಧ್ಯಾಯದ 30ನೇ ಶ್ಲೋಕ. ವಿಚಲತೆ ಇಲ್ಲದೆ, ಯಾವುದೇ ರೀತಿಯವರು ಭೌತಿಕವಾಗಿ ಅವ್ರಿಗೆ ಮನಸ್ಸು ತೊಡಗೋದಿಲ್ಲ. ಅವರು ಸದಾಕಾಲ ಭೌತಿಕ ಜಗತ್ತಿನಲ್ಲಿ ಇರುವಾಗ್ಲೂ ಕೂಡ ಅಂದ್ರೆ ಅವರು ಹೇಗೆ ಇರ್ತಾರೆ ಅಂತಂದ್ರೆ, ಅವರಿಗೆ ಪರಮಾತ್ಮನನ್ನ ಏನ್ ಕೇಳ್ಕೋತಾರೆ ಅಂತಂದ್ರೆ, ಪರಮಾತ್ಮ ನನ್ನನ್ನ ನೀನು
ಧಾಮಕ್ಕೆ ಕರ್ಕೊ ಅಂತ ಅವ್ರು ಹೇಳೋದಿಲ್ಲ. ಅವ್ರು ಯಾವ ರೀತಿ ಯೋಚನೆ ಮಾಡ್ತಾರೆ ಅಂದ್ರೆ, ನಾನು ಮಹಾ ಪಾಪಿ, ನನ್ನಂತ ಪಾಪಿಗೆ ಭಗವಂತ ಕರುಣೆ ತೋರಿಸಿ ನಾನು ಮಾಡಿರುವ ಪಾಪಗಳನ್ನ ಕ್ಷಮಿಸಿ ನನ್ಗೆ ಇಷ್ಟೆಲ್ಲ ಒಂದು ಅನುಗ್ರಹ ಮಾಡಿದ್ದಾನೆ. ಆದ್ರೆ ನಾನು ಅದಕ್ಕೆ ಯೋಗ್ಯನಲ್ಲ, ನಾನು ಭಗವಂತನ ಧಾಮಕ್ಕೆ ಹೋಗುವಷ್ಟು ಯೋಗ್ಯ ನಾನು ಯಾವತ್ತೂ ಆಗೋದಿಲ್ಲ. ಆದ್ರೆ ನಾನು ಈ ಐಹಿಕ ಜಗತ್ತಿನಲ್ಲೇ ಹುಟ್ಟಲಿ ಮತ್ತೆ, ಅಥವಾ ಇದಕ್ಕಿಂತ ಕೀಳಾದ ನರಕಲೋಕಗಳಿಗೂ ಕೂಡ ಹೋಗ್ಬೋದು. ಆದ್ರೆ ಪರಮಾತ್ಮ ಭಗವಂತ ನಿನ್ನ ಭಕ್ತಿ ಸೇವೆ ನನಗೆ ಸದಾ ಸಿಗುವಂತಾಗ್ಲಿ, ನಿನ್ನ ಭಕ್ತರ ಮನೆಯಲ್ಲಿ ಒಂದು ಕೀಟವಾಗಿ ನನಗೆ ಜನ್ಮ ಸಿಕ್ಕಿದ್ರು ಸಾಕು ಪರಮಾತ್ಮ ಅಂತ ಯೋಚನೆ ಮಾಡ್ತಾರೆ. ಆ ರೀತಿ ಭಕ್ತಿ ಅಂತ ಮಾಡುವಂತವ್ರನ್ನ ಅನನ್ಯ ಭಕ್ತರು, ಶುದ್ಧ ಭಕ್ತರು ಅಂತ ಕರೀತಾರೆ. ಭಕ್ತಿಯಾತು ಅನನ್ಯ 11ನೇ ಅಧ್ಯಾಯದಲ್ಲೂ ಕೂಡ ಅದರ ಬಗ್ಗೆ ಇದೆ. ಊಹಾತ್ಮಕ ಚಿಂತನೆಗಳಿಂದ ಮಿಶ್ರವಾಗದ, ಅಂದ್ರೆ ಈ ಜ್ಞಾನ ಮಿಶ್ರಿತ ಭಕ್ತಿಯಲ್ಲಿ ಊಹಾತ್ಮಕ ಚಿಂತನೆಗಳು ಅನ್ನೋದು ಇರುತ್ತೆ. ಅಂದ್ರೆ ಅವರು ಈ ನಿರಾಕಾರವಾದಿಗಳು ಮತ್ತೆ ಮಾಯಾವಾದಿಗಳು ಏನಿದ್ದಾರೆ, ಅವರು ಭಗವಂತನ ಬಗ್ಗೆ ಈ ವೇದಗಳಲ್ಲಿ ಅಧ್ಯಯನ ಮಾಡಿ ಅವರು ಭಗವಂತನ ವಿಚಾರವಾಗಿ ಊಹಾತ್ಮಕ ಚಿಂತನೆಗಳನ್ನ ಮಾಡ್ತಾರೆ. ಅಂತಹ ಭಕ್ತಿ ಅದಲ್ಲ, ಊಹಾತ್ಮಕ ಚಿಂತನೆಗಳಿಂದ ಮಿಶ್ರವಾಗದ ಭಕ್ತಿ. ಈಗ ಒಂದು ಗ್ರೂಪ್ ಡಿಸ್ಕಷನ್ ಇದೆ. ಶ್ಲೋಕ 8.14 ಶ್ಲೋಕ ಮತ್ತು ಭಾವಾರ್ಥಗಳನ್ನು ಓದಿ. ಶ್ರೀಲ ಪ್ರಭುಪಾದರ ಮನಸ್ಥಿತಿಯನ್ನು ಪ್ರತಿಬಿಂಬಿಸುವ ಅಂಶಗಳೊಂದಿಗೆ ಜೋಡಿಯಾಗಿ ಚರ್ಚಿಸಿ. ಅಂದ್ರೆ ಆ ಶ್ಲೋಕವನ್ನ ಅದರ ಭಾವಾರ್ಥವನ್ನ ಓದಿ ಇಲ್ಲಿ ಪ್ರಭುಪಾದರು ಅವರ ಮನಸ್ಥಿತಿಯನ್ನ ಹೇಳ್ಬೇಕು ಅಂತ ಹೇಳ್ತಿದ್ರೆ, ಶ್ರೀಲ ಪ್ರಭುಪಾದರ ಮನಸ್ಥಿತಿಯನ್ನ ಇಲ್ಲಿ ತಿಳಿಸಿ. ಅಂದ್ರೆ ಶ್ರೀಲ ಪ್ರಭುಪಾದರ ಶ್ಲೋಕದಲ್ಲಿ ನಮ್ಗೆ ಆ ಭಾವಾರ್ಥದಲ್ಲಿ ಏನ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದಾರೆ ಅನ್ನೋದನ್ನ ತಿಳಿಸ್ಬೇಕು. 32 ಜನ ಇದ್ದೀರಿ. ಅಂದ್ರೆ ನಿಮ್ಗೆ ಈಗ ಪ್ರಶ್ನೆ ಅದು ಅರ್ಥ ಆಗಿದೆ ಅನ್ಕೋತೀನಿ. ಬ್ರೇಕ್ಔಟ್ ರೂಮ್ ಮಾಡ್ಬೋದಲ್ಲ? ಹರೇ ಕೃಷ್ಣ. ಮಾಡಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಮಾತಾಜಿ ಅಂದ್ರೆ ಇದು ಭಾವಾರ್ಥವನ್ನ ಪ್ರಭುಪಾದರ ಮನಸ್ ಭಾವಾರ್ಥದಲ್ಲಿ ಪ್ರಭುಪಾದರು ಏನ್ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅಂತ ಎಕ್ಸ್ಪ್ಲೇನ್ ಮಾಡ್ಬೇಕು ಮಾತಾಜಿ. ಹೌದು. 5 ಗ್ರೂಪ್ಗಳನ್ನ ಮಾಡ್ತಾ ಇದ್ದೀನಿ. ಐದು ನಿಮಿಷ ಸಮಯ ನಿಮ್ಗೆ, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ 2 ನಿಮಿಷ ಕೊಡ್ತೇನೆ. ಹರೇ ಕೃಷ್ಣ. ಐಶ್ವರ್ಯ ಮಾತಾಜಿ. ಹರೇ ಕೃಷ್ಣ. ಎಲ್ಲರೂ ಜಾಯ್ನ್ ಆಗಿ ದಯವಿಟ್ಟು. ಇನ್ನು 4 ಜನ ಇದ್ದೀರಿ. ಮಾತಾಜಿ ಇದೇನು ಕ್ಲಾಸ್ದು ನನ್ಗೆ ಅರ್ಥ ಆಗ್ಲಿಲ್ಲ. ಇವತ್ತೇ ನಾನು ಇದು ಬಂದಿರೋದು.
ಸೆಕೆಂಡ್ ಲೆವೆಲ್ ಅಲ್ಲಿ ಇದ್ದೆ, ಅದ್ ಮುಗೀತು ಮಾತಾಜಿ. ಈ ಕ್ಲಾಸಿಗೆ ನಾನು ಬಂದಿಲ್ಲ, ನನ್ಗೆ ಯಾವ್ದು ಗೊತ್ತಾಗ್ಲಿಲ್ಲ. ಮಾತಾಜಿ ಇದು ಭಕ್ತಿ ಶಾಸ್ತ್ರಿ. ಹ್ಮ್ ಇಲ್ಲಿ 8ನೇ ಅಧ್ಯಾಯ ನಡೀತಿದೆ ಮಾತಾಜಿ. ನೀವು ಈಗ 8ರಿಂದ ಜಾಯ್ನ್ ಆಗಿದ್ದೀರಿ, 7th ಅದು ಆಗೋಗಿದೆ. ಅಂದ್ರೆ ನೀವೀಗ 2ನೇ ಯೂನಿಟ್ ಇಂದ ಸ್ಟಾರ್ಟ್ ಆಗಿದ್ದೀರಿ. ಇದು ಪೂರ್ತಿ ಎಲ್ಲಾ ಕೋರ್ಸ್ ಅದು ಮುಗಿದ್ಮೇಲೆ ಮತ್ತೆ ವಾಪಸ್ ತಿರುಗಿ ಶುರು ಮಾಡ್ತಾರೆ. ಆಗ ನೀವು ಮೊದಲನೇ ಕ್ಯಾಂಟೋ ಅಂದ್ರೆ ಫಸ್ಟ್ ಆ ಯೂನಿಟ್ ಏನಿದೆ ಆ ಮಾಡ್ಯೂಲ್ ಅದು ನೀವು ಎಕ್ಸಾಮ್ ಬರೆದ್ರಿ ಅಂದ್ರೆ ನಿಮ್ದು ಕಂಪ್ಲೀಟ್ ಆಗುತ್ತೆ ಮಾತಾಜಿ. ಸರಿ. ಎಕ್ಸಾಮ್ ಯಾವ್ದ್ರಲ್ಲಿದೆ? ಎಕ್ಸಾಮ್ ಈಗ ಪ್ರತಿಯೊಂದು ಯೂನಿಟ್ ಆದ್ಮೇಲೆ ಇರುತ್ತೆ ಮಾತಾಜಿ. ಅಂದ್ರೆ ಪ್ರತಿ 6 ಅಧ್ಯಾಯ ಆದ್ಮೇಲೆ ಇರುತ್ತೆ. ಅದೇ ನಾನು ಇವತ್ತೇ ಮಾತಾಜಿ ಇದು ಬಂದಿರೋದು. 18 ದಿವಸದಿತ್ತು, ಮುಗೀತದೆ ಸೆಕೆಂಡ್ ಲೆವೆಲ್ದು. ಅದಕ್ಕೆ ಇವತ್ತು ಹಾಕೋಣ ಅಂತ ನೋಡಿದೆ ಯಾವ್ದಾರ ಇದೆ ಅಂತ. ನಿಮ್ದಿತ್ತು, ಕೇಳ್ತಾ ಇದ್ದೆ ಮಾತಾಜಿ. ಅಂದ್ರೆ ನಿಮ್ಗೆ ಲಿಂಕ್ ಸಿಕ್ತಂತ ಮಾತಾಜಿ? ಲಿಂಕ್ ಇವತ್ತು ಸಿಕ್ತು ನನಗೆ. ಇಷ್ಟು ದಿವಸ ಅಂದ್ರೆ ಅದ ಸೆಕೆಂಡ್ ಲೆವೆಲ್ದು ಇತ್ತು ನೋಡಿ, ಅದನ್ನ ಮಾಡ್ತಾ ಇದ್ದೆ. ಹಾ ಮಾತಾಜಿ. ಈಗ ಗ್ರೂಪ್ ಡಿಸ್ಕಷನ್ ಇದ್ದಾಗ ನೀವು ಜಾಯ್ನ್ ಆಗ್ಬೋದು ಮಾತಾಜಿ. ಅದು ಬರುತ್ತಲ್ವಾ ಅಲ್ಲಿ, ಅದು ರೂಮ್ ನೀವು ಚೂಸ್ ಅಂದ್ರೆ ಯಾವ ರೂಮ್ ಇರುತ್ತೆ ಅದು ಓಕೆ ಕೊಟ್ರೆ ನೀವು ಅಲ್ಲಿ ಡಿಸ್ಕಷನ್ ಮಾಡ್ತಾರೆ. ಈಗ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ, ಆಮೇಲೆ ಅದ್ರ ಬಗ್ಗೆ ಮಾತಾಡ್ತಾರೆ. ಆಯ್ತು ಮಾತಾಜಿ. ಹರೇ ಹರೇ ಕೃಷ್ಣ. ಕೃಷ್ಣ.
ಹರೇ ಕೃಷ್ಣ ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ರೂಮ್ ನಂಬರ್ 2 ನಲ್ಲಿ ಇದ್ವಿ. ಅದ್ರಲ್ಲಿ ಮಾತಾಜಿ. ಆಶಾ, ಹೇಮಂತ್, ಕವಿತಾ, ಭವ್ಯ ಮತ್ತೆ ಇನ್ನೊಬ್ರು ಕವಿತಾ, ಮಾಲಾಶ್ರೀ, ಪಲ್ಲವಿ ಕೆಂಪೇಗೌಡ ಇದ್ವಿ ಮಾತಾಜಿ. ನಾವಿಷ್ಟು ಜನನು ಸೇರಿ ಚರ್ಚೆ ಮಾಡಿ ಬರ್ತಿದೀವಿ. ಭಕ್ತ ಅಂದ್ರೆ ಅಂದ್ರೆ ದೇವತಮ ಪರಮ ಪುರುಷನನ್ನು ಸೇವಿಸುವ ಪರಿಶುದ್ಧ ಭಕ್ತನು ಹೇಗೆ ಇರುತ್ತಾನೆ ಅಂತ ಈ ಶ್ಲೋಕದಲ್ಲಿ ವರ್ಣಿಸಿದಾರೆ ಮಾತಾಜಿ. ಮತ್ತೆ ಈ ಶ್ಲೋಕವು ವಿಶೇಷವಾಗಿ ಜ್ಞಾನ, ಕರ್ಮ, ಹಠ ಇವುಗಳ ಮಿಶ್ರಣವಿಲ್ಲದೆ ಪರಿಶುದ್ಧ ಭಕ್ತಿಯನ್ನು ಹೇಳಿದೆ ಮಾತಾಜಿ ಈ ಶ್ಲೋಕದಲ್ಲಿ. ಮತ್ತೆ ಅನನ್ಯ ಚೇತ ಅಂದ್ರೆ ಭಕ್ತನು ಪರಿಶುದ್ಧ ಭಕ್ತಿಯಲ್ಲಿ ಕೃಷ್ಣನನ್ನು ಬಿಟ್ಟು ಬೇರೆ ಏನನ್ನು ಅವನು ಬಯಸೋದಿಲ್ಲ. ಸದಾ ಅವನು ಕೃಷ್ಣನ ಸೇವೆನಲ್ಲೇ ಇರ್ಬೇಕು ಅಂತ ಅವನ ಭಕ್ತಿ, ಅವನ ಸೇವೆನಲ್ಲೇ ಅವನು ನೆನ್ಸ್ಕೊಂಡೇ ಇರ್ಬೇಕು ಅಂತ ಚಿಂತನೆ ಮಾಡ್ತಿರ್ತಾನೆ. ಮತ್ತೆ ಅವನಿಗೆ ಸ್ವಹಿತದಲ್ಲಿ ಆಸಕ್ತಿ ಇರಲ್ಲ ಮಾತಾಜಿ. ಪರಿಶುದ್ಧ ಭಕ್ತನು ತನ್ನ ಬಗ್ಗೆ ತಾನೇನು ಹಿತಾಸಕ್ತಿನ ನೋಡ್ಕೊಳ್ಳಲ್ಲ. ಅವನು ಭಗವಂತನ ಸೇವೆನಲ್ಲೇ ಯಾವಾಗ್ಲೂ ಮಗ್ನನಾಗಿರ್ತಾನೆ. ಮತ್ತೆ ಇದಕ್ಕೆ ಚೈತನ್ಯ ಚರಿತಾಮೃತದಲ್ಲಿ ಇದಕ್ಕೆ ನಿಷ್ಕಾಮ ಎಂದು ಹೇಳಿದ್ದಾರೆ. ಇಲ್ಲಿ ಭಗವಂತನ ಏನ್ ಹೇಳ್ತಾನೆ ಅಂದ್ರೆ ಅವಿಚಲಿತ ಭಕ್ತಿ ಇರಿಸಿದವನಿಗೆ ನಾನು ಸುಲಭವಾಗಿ ಸಿಗ್ತೀನಿ ಅಂತ ಹೇಳ್ತಾ ಇದ್ದಾನೆ ಮಾತಾಜಿ. ಮತ್ತೆ ಪರಮ ಭಕ್ತನು ಒಂದು ಕ್ಷಣವೂ ಅವನು ಮರೆಯಲಾರ. ಪರಮ ಭಕ್ತನು ರಾಮ, ನರಸಿಂಹ, ಕೃಷ್ಣನ ಹಲವು ವೈಯಕ್ತಿಕ ರೂಪಗಳಲ್ಲಿ ಭಕ್ತಿ ಸೇವೆಯಲ್ಲಿ ಸದಾ ನಿರತನಾಗಿರ್ತಾನೆ. ಮತ್ತೆ ಅವನು ಎಲ್ಲರ ವಿಷಯದಲ್ಲಿಯೂ ಭಗವಂತ ಎಲ್ಲರ ವಿಷಯದಲ್ಲಿಯೂ ಕರುಣಾಮಯನೇ. ಆದರೆ ಸದಾ ತನ್ನನ್ನೇ ಪೂಜಿಸುವುದರ ಬಗ್ಗೆ ವಿಶೇಷ ಪ್ರೀತಿ ಅವನಿಗೆ ಇರುತ್ತೆ ಮಾತಾಜಿ. ಅಂತ ಪರಮ ಭಕ್ತನ ಬಗ್ಗೆ. ಮತ್ತೆ ದದಾಮಿ ಬುದ್ಧ ಯೋಗಂ ತಮ್ಮಂದ್ರೆ ಭಗವಂತನೇ ಅವನಿಗೆ ಅವನ ಧಾಮಕ್ಕೆ ಹೋಗಲು ಅಗತ್ಯವಾದ ಬುದ್ಧಿಯನ್ನು ಕೊಡ್ತಾನೆ. ಅಂತ ಪರಿಶುದ್ಧ ಭಕ್ತನಿಗೆ ಭಗವಂತನೇ ಅವನಿಗೆ ಧಾಮಕ್ಕೆ ಬರೋದಕ್ಕೆ ಅವನಿಗೆ ಆ ಬುದ್ಧಿನ ಕೊಡ್ತಾನೆ. ಮತ್ತೆ ಪರಿಶುದ್ಧ ಭಕ್ತನು ಅವನು ಎಲ್ಲಿಯೇ ವಾಸ ಮಾಡಿದ್ರು ತನ್ನ ಪರಿಶುದ್ಧ ಭಕ್ತಿಯಿಂದ ವೃಂದಾವನದ ವಾತಾವರಣವನ್ನೇ ಸೃಷ್ಟಿಸಬಲ್ಲ ಅಂತ ಹೇಳ್ತಾ ಇದ್ದಾರೆ ಮಾತಾಜಿ ಪ್ರಭುಪಾದವರು. ಮತ್ತೆ ಇಲ್ಲಿ ಸತತಂ ಮತ್ತು ನಿತ್ಯಶ ಅಂದ್ರೆ ಸದಾ ಕ್ರಮ ತಪ್ಪಿಸದೆ ಸದಾ ಕೃಷ್ಣನನ್ನು ಸ್ಮರಿಸುತ್ತಾ ಅವನನ್ನೇ ಧ್ಯಾನ ಮಾಡ್ತಾ ಇರ್ತಾನೆ. ಅಂದ್ರೆ ಪರಿಶುದ್ಧ ಭಕ್ತನು ಶಾಂತ, ದಾಸ್ಯ, ಸಾಕ್ಯ, ವಾತ್ಸಲ್ಯ, ಮಾಧುರ್ಯ ಇವುಗಳಲ್ಲಿ ಯಾವ್ದಾದರೂ ಒಂದು ರೀತಿಯಲ್ಲಿ ಪರಮ ಪ್ರಭುವಿನ ಸೇವೆ, ಪ್ರೀತಿ ಪ್ರೇಮ ಪೂರ್ವಕ ಸೇವೆಯಲ್ಲಿಯೇ ನಿರತನಾಗಿರ್ತಾನೆ. ಪರಮ ಪ್ರಭು ಭಗವಂತನನ್ನ ಕೃಷ್ಣನನ್ನು ಮರೆಯಲಾರ. ಹಾಗೆಯೇ ಭಗವಂತನು ತನ್ನ ಭಕ್ತನನ್ನು ಒಂದು ಕ್ಷಣವೂ ಮರೆಯಲಾರ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಜ್ಯೋತಿಶ್ರೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಮ್ದು ರೂಮ್ ನಂಬರ್ 3 ಅದರಲ್ಲಿ ಹರೇ ಕೃಷ್ಣ ಮಾತಾಜಿ. ನಾವು ನಮ್ಮದು ರೂಮ್ ನಂಬರ್ 3 ಮಾತಾಜಿ. ಅದರಲ್ಲಿ 6 ಜನ ಇದ್ವಿ. ಕುಂದಲತಾ ಮಾತಾಜಿ, ಲಕ್ಷ್ಮೀ ಡಿ ಮಾತಾಜಿ, ಪದ್ಮಿನಿ ಮಾತಾಜಿ, ಪ್ರವೀಣ ನಾರಾಯಣ್ ಮಾತಾಜಿ, ಮುನಿರಾಜ್ ಪ್ರಭು ಮತ್ತೆ ನಾನು ಜ್ಯೋತಿಶ್ರೀ. ನಾವು ಎಷ್ಟು ಜನ ಇದರಲ್ಲಿ ಡಿಸ್ಕಸ್ ಮಾಡಿದ್ದು ಅಂದ್ರೆ ಈಗ ಈ ಒಂದು ಪರಿಶುದ್ಧ ಭಕ್ತನ ಭಕ್ತಿ ಯೋಗದಲ್ಲಿ ದೇವೋತ್ತಮ ಪರಮ ಪುರುಷನನ್ನು ಸೇವಿಸಿ ಕಡೆಗೆ ಸೇರುವ ಗುರಿಯ ಬಗ್ಗೆ ಈ ಒಂದು ವಿಶೇಷವಾಗಿ ಈ ಒಂದು ಶ್ಲೋಕ ಹೇಳುತ್ತೆ. ಪ್ರಭುಪಾದರು ಇದನ್ನು ಜ್ಞಾನ ಯೋಗ, ಕರ್ಮಯೋಗ, ಹಠಯೋಗ ಇವುಗಳ ಮಿಶ್ರಣವಿಲ್ಲದ ಪರಿಶುದ್ಧ ಭಕ್ತಿಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅನನ್ಯ ಚೇತಃ ಅಂದ್ರೆ ಈಗ್ಲೇ ನೀವ್ ಹೇಳಿದ್ರಿ ಮನಸ್ಸಿನ ವಿಚಲಿತ ಇಲ್ಲದೆ ಅಂತ. ಅಂದ್ರೆ ಪರಿಶುದ್ಧ ಭಕ್ತಿಯಲ್ಲಿ ಭಕ್ತನು ಕೃಷ್ಣನನ್ನ ಬಿಟ್ಟು ಬೇರೆ ಏನನ್ನ ಬಯಸುವುದಿಲ್ಲ. ಅಂದ್ರೆ ಅವನಿಗೆ ಸ್ವರ್ಗ ಅಪೇಕ್ಷೆ ಇಲ್ಲ, ಬ್ರಹ್ಮ ಜ್ಯೋತಿನಲ್ಲಿ ಲೀನವಾಗ್ಬೇಕನ್ನೋ ಆಸೆ ಇಲ್ಲ, ಮೋಕ್ಷನೂ ಬಯಸೋದಿಲ್ಲ, ಐಹಿಕ ತೊಡಕಿನಿಂದ ಬಿಡುಗಡೆನೂ ಬೇಕಾಗಿಲ್ಲ ಅವನಿಗೆ. ಅವ್ ಬೇರೆ ದೇವೋತ್ತಮ ಪರಮ ಪುರುಷನನ್ನ ಪ್ರಸನ್ನಗೊಳಿಸುವ ಅಪೇಕ್ಷೆ ಬಿಟ್ಟು ಬೇರೆ ಏನು ಅವನಿಗೆ ಆ ಪರಿಶುದ್ಧ ಭಕ್ತನಿಗೆ ಇರೋದಿಲ್ಲ ಅಂತ. ಅಂದ್ರೆ ಭಕ್ತ ಅವನು ಇವನು ವೈಯಕ್ತಿಕ ಲಾಭಕ್ಕಾಗಿ ಶ್ರಮಿಸುವವರಿಗೆ ಶಾಂತಿ ಅಂತೂ ದೊರೆಯೋದಿಲ್ಲ. ಆದ್ರೆ ಅವಿಚಲಿತ ಭಕ್ತಿ ಇರಿಸಿದವನಿಗೆ ತಾನು ಸುಲಭ ಅಂತ ಭಗವಂತನೇ ಹೇಳಿದ್ದಾನೆ. ಪರಿಶುದ್ಧ ಭಕ್ತನ ಈ ಕೃಷ್ಣನ ಹಲವು ವೈಯಕ್ತಿಕ ಅಂದ್ರೆ ಒಂದರ ಭಕ್ತಿಪೂರ್ವಕ ಸೇವೆಯಲ್ಲಿ ತೊಡಗಿರ್ತಾನೆ. ಉದಾಹರಣೆ ಅಂದ್ರೆ ರಾಮನ ಭಕ್ತರು, ನರಸಿಂಹನ ಭಕ್ತರಾಗಿ ನಾವು ಬಹಳ ಜನ ರಾಮನ ಭಕ್ತರನ್ನ ನಾವು ತುಂಬಾ ಕೇಳಿದ್ದೇವೆ, ನರಸಿಂಹ ಭಕ್ತರನ್ನ, ರಾಮನ ಭಕ್ತರನ್ನ. ನಮ್ಮ ಕೃಷ್ಣರ ಭಕ್ತರಿಗಿಂತ ಅವರೇ ಜಾಸ್ತಿ ಇದ್ದಾರೆ. ಆ ಒಂದು ರೂಪದಲ್ಲಿ ಪೂಜೆ ಮಾಡುವಂತವರೇ ಜಾಸ್ತಿ ಇದ್ದಾರೆ.
ಈ ಭಕ್ತಿ ಯೋಗ ಒಂದು ತುಂಬಾ ಸರಳವಾದದ್ದು, ಪರಿಶುದ್ಧವಾದದ್ದು, ಒಂದು ಅಭ್ಯಾಸ ಮಾಡಲು ತುಂಬಾ ಸುಲಭವಾದದ್ದು. ಯಾರೇ ಕೃಷ್ಣ ಮಹಾಮಂತ್ರದಿಂದ ನಾವು ಈ ಭಕ್ತಿ ಯೋಗವನ್ನ ಸ್ಟಾರ್ಟ್ ಮಾಡಬಹುದು. ಭಗವಂತ ಎಲ್ಲರ ವಿಷಯದಲ್ಲೂ ಅವನು ಏನು ವ್ಯತ್ಯಾಸ ತೋರಿಸೋದಿಲ್ಲ. ಅವನು ಎಲ್ಲರ ವಿಷಯದಲ್ಲಿ ಸಹ ಕರುಣಾಮಯಿ, ಆದ್ರೆ ಸ್ವಲ್ಪ ಭಕ್ತರ ವಿಷಯದಲ್ಲಿ ಸ್ವಲ್ಪ ವಿಶೇಷ ಬಲವನ್ನು ಅವನು ತೋರಿಸ್ತಾನೆ ಅಂತ. ಅಂದ್ರೆ ಕಠೋಪನಿಷತ್ನಲ್ಲಿ ಹೇಳಿರಂದ್ರೆ ಯಂ ಏವೈಷನುತೆ ತೇನ ಲಭ್ಯ ತಸ್ಮೈವ ಆತ್ಮ ವಿವೃಣುತೆ ತನು ಸ್ವಾಮ್. ಅಂದ್ರೆ ಸಂಪೂರ್ಣವಾಗಿ ಶರಣಾಗತನಾಗಿರುವಂತಹ ಪರಪ್ರಭು ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತನಾದವನಿಗೆ ಪರಮಪ್ರಭುವನ್ನು ವಾಸ್ತವವಾಗಿ ಅವನಿರುವಂತಹ ಅವನು ಇರೋ ಹಾಗೇನೆ ಅರಿಯಬಲ್ಲ. ಯಾವುದು ಪರಿಶುದ್ಧ ಭಕ್ತ ಭಗವಂತನನ್ನ ಅವನಿರೋ ಹಾಗೆ ಅರಿಯಬಲ್ಲ ಅಂತ. ಭಗವದ್ಗೀತೆ 10.10 ಹೇಳಿರುವಂತೆ ದದಾಮಿ ಬುದ್ಧಿ ಯೋಗಂ ತಮ್, ಅಂದ್ರೆ ಅಂತಿಮವಾಗಿ ತನ್ನ ದಿವ್ಯ ರಾಜ್ಯದಲ್ಲಿ ಸೇರುವಂತೆ ಭಗವಂತನು ಇಂತಹ ಭಕ್ತನಿಗೆ ಅವನು ಬುದ್ಧಿಯನ್ನ ಕೊಡ್ತಾನೆ, ಅಗತ್ಯವಾದ ಬುದ್ಧಿಯನ್ನ ಸಹ ಭಗವಂತ ದಯಪಾಲಿಸ್ತಾನೆ ಅಂತ. ಪರಿಶುದ್ಧ ಭಕ್ತರಿಗೆ ಇರ್ಬೇಕಾದ ವಿಶೇಷ ಅರ್ಹತೆ ಏನು ಅಂದ್ರೆ ಒಂದು ನಿಶ್ಚಯವಾಗಿರೋದು, ಮತ್ತೆ ಎಲ್ಲ ಕಾಲ ದೇಶ ಯಾವುದನ್ನು ಗಮನಿಸದೆ ಕೃಷ್ಣನನ್ನು ಸದಾ ಕೃಷ್ಣನ ಬಗ್ಗೆ ಕುರಿತು ಒಂದು ಯೋಚನೆಯನ್ನ ಮಾಡೋದು ಅಂತ. ಸತತಂ ಅಂದ್ ನಿತ್ಯಶಃ ಅಂದ್ರೆ ಸದಾ ಮತ್ತು ಕ್ರಮ ತಪ್ಪಿಸದೆ ಪ್ರತಿನಿತ್ಯವು ಅಥವಾ ಪ್ರತಿನಿತ್ಯ ಎಂದರ್ಥ. ಅಂದ್ರೆ ಪರಿಶುದ್ಧ ಭಕ್ತನು ಸದಾ ಕೃಷ್ಣನನ್ನ ಸ್ಮರಿಸುತ್ತಾ ಅವನನ್ನೇ ಧ್ಯಾನ ಮಾಡ್ತಾನೆ ಅಂತಂದು. ಈ ಭಕ್ತಿ ಯೋಗಗಳಲ್ಲಿ ಆಗ್ಲೇ ಮಾತಾಜಿ ಅವರು ಲತಾಮಣಿ ಮಾತಾಜಿ ಹೇಳಿದ್ರೆ ಭಕ್ತಿ ಯೋಗಗಳಲ್ಲಿ 5 ರೀತಿಗಳಲ್ಲಿ ತೊಡಗಿರ್ತಾರೆ ಅಂತ. ಶಾಂತ ಭಕ್ತ, ದಾಸ್ಯ ಭಕ್ತ, ಸಖ್ಯ ಭಕ್ತ, ವಾತ್ಸಲ್ಯ ಭಕ್ತ ಮತ್ತು ಮಾಧುರ್ಯ ಭಕ್ತ ಅಂತ. ಇವುಗಳಲ್ಲಿ ಯಾವುದಾದ್ರೂ ಒಂದರಲ್ಲಿ ಪರಮಪ್ರಭುವಿನ ದಿವ್ಯ ಪ್ರೇಮಪೂರ್ವಕ ಸೇವನಲ್ಲಿ ನಿರತನಾಗಿರ್ತಾನೆ ಭಕ್ತ. ಅವನು ಪರಮಪ್ರಭುವನ್ನು ಮರಿಲಾರ, ಒಂದು ಕ್ಷಣ ಸಹ ಅವನು ಭಗವಂತನನ್ನ ಮರಿಲಾರ, ಹಾಗೆ ಭಗವಂತ ಸಹ ಆ ಭಕ್ತನನ್ನ ಮರೆಯಲಾರ ಅಂತ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಮಧುರಾ ಮಾತಾದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪ್ರಭುಪಾದರು ಅಂತ ಹೇಳಿದ ತಕ್ಷಣ ನನ್ನ ಪ್ರಭುಪಾದರ ಒಂದು ಹಾಡು ಜ್ಞಾಪಕ ಬರ್ತದೆ. ಗೋರೋ ಕೃಪಾ ಕೊಯ್ಲೆ ಕೃಷ್ಣ ಅಧ ಮೇರ ಗತಿ के लागी अनेकता गोरो ए बेगति गोरो कृपा कोइले कृष्ण ಅದ ಮೇರ ಪ್ರತಿ. ರೂಪಾದ್ರು ಹೇಗೆ ಎಣಿಸಿದ್ರು, ನಾನು ಒಂದು ಅಧಮ, ಹಾಗೆ ನಾವು ಕೂಡ ಅಹಂಕಾರ ಇಲ್ಲದೆ ಪ್ರಭುಪಾದ ತರ ನಾನು ತುಂಬಾ ಅಧಮ, ನಾನು ತುಂಬಾ ನೀಚ ಅಂತ ಆ ಭಾವನೆ ಇದ್ರೆ ಮಾತ್ರ ನಮ್ಗೆ ಕೃಷ್ಣ ಭಕ್ತಿ ಸದಾ ಕಾಲ ಮಾಡ್ಲಿಕ್ಕೆ ಆಗ್ತದೆ ನಿಶ್ಚಲವಾಗಿ. ಮತ್ತೆ ಪ್ರಭುಪಾದರು ಏನ್ ಹೇಳ್ತಾರೆ ಅದರಲ್ಲಿ, ಯಾವ ಪರಿಸ್ಥಿತಿಯಲ್ಲೂ ನಾವು ಭಕ್ತಿ ಮಾಡ್ಬೇಕು. ನೆಕ್ಸ್ಟ್ ಸ್ಟಾಂಜದಲ್ಲಿ ಹೇಳ್ತಾರೆ, ಆಚೆ ಕಿಚುಕ ಜಾತಬಾ ಯಹಿ ಅನುಮಾನೆ ನಾಹಿ ಕೇನು ಆನಿ ಬಿನ ಏ ಉಗ್ರಸ್ಥಾನೆ. ಅಂದ್ರೆ ಈ ಪ್ರಾಪಂಚಿಕ ಪ್ರಪಂಚ ಒಂದು ಉಗ್ರಸ್ಥಾನವಾಗಿದೆ. ಈಗ ನಾವು ಹೇಳ್ತೇವೆ ನಮ್ಮ ಜೀವನದಲ್ಲಿ ತುಂಬಾ ಕಷ್ಟಗಳಿದೆ, ಅಯ್ಯೋ ಮಕ್ಕಳಿದೆ, ರೋಗ ಇದೆ, ನೋವಿದೆ. ಹಾಗೆ ಪ್ರಭುಪಾದರು ಹಾಗೆ ಎಣಿಸ್ಲಿಲ್ಲ. ಅವರು ನೋವು ವಯಸ್ಸು ಕಡೆಗಣಿಸಿ ಪಾಶ್ಚಾತ್ಯ ದೇಶಕ್ಕೆ ಹೋಗಿ ಪ್ರಚಾರ ಮಾಡ್ಬೇಕು, ಕೃಷ್ಣನ ತೃಪ್ತಿಗೋಸ್ಕರ ಸಂತೋಷಿ ಗುರುವಿನ ಆಜ್ಞೆ ಪಾಲನೆ ಮಾಡ್ಬೇಕಂತ ಹೋದ್ರು. ನಾವು ಕೂಡ ಹಾಗೆ ಎಣಿಸ್ಬೇಕು. ನಾವು ಯಾವಾಗ್ಲೂ ನಮ್ಮ ಗುರುತನ್ನು ಕೃಷ್ಣ ಭಕ್ತರನ್ನಾಗಿ ತೋರಿಸ್ಬೇಕು, ಇಲ್ವಾ ಇಸ್ಕಾನ್ ಒಂದು ಸದಸ್ಯರನ್ನಾಗಿ ನಾವು ತೋರಿಸ್ಬೇಕಂದ್ರೆ ನಾವು ಪ್ರಭುಪಾದರಂತೆ ವರ್ತಿಸ್ಬೇಕು. ಅಂದ್ರೆ ನಮ್ಮ ಗುರುತನ್ನು ಯಾವಾಗ್ಲೂ ನಾವು ಇಸ್ಕಾನ್ ಭಕ್ತರು ಅಂತ ನಾವು ಹೇಳ್ತಿರಾದ್ರೆ ನಾವು ಹಾಗೆ ನಡಿಬೇಕು. ಪ್ರಭುಪಾದರು ಹೇಗೆ ನಡೆದಿದ್ದಾರೆ, ಒಂಚೂರು 1% ಆದ್ರೂ ನಡಿಲಿಕ್ಕೆ ಪ್ರಯತ್ನಿಸ್ಬೇಕು. ಅಂದ್ರೆ ಯಾರನ್ನು ದೂಷಿಸುವುದು, ಯಾರನ್ನು ತಪ್ಪುಗಳು ಹುಡುಕುವುದು, ಯಾರ ಬಗ್ಗೆ ಏನೇನು ಮಾತನಾಡದೆ ಇರುವುದು, ಆಗ್ಲೇ ನಾವು ಪ್ರಭುಪಾದರಂತೆ ನಡೆದ. ಮತ್ತೆ ಇನ್ನು ಹೇಳ್ತಾರೆ, ಅಕಾಮ ಸರ್ವಕಾಮ ಮೋಕ್ಷ ಕಾಮ ಉದಾರದಿ ತ್ರಿವೇಣ ಭಕ್ತಿ ಯೋಗೇನ ಯಜೇತು ಪರಮಪುರುಷ. ಯಾವಾಗ್ಲೂ ಇಲ್ಲಿ ಪ್ರಭುಪಾದ ಹೇಳ್ತಾರೆ, ಯಾವ ಆಶೆಗಳಿದ್ರು ಏನಿದ್ರು ನಾವು ಭಗವಂತನೇ ಮೊರೆ ಹೋಗ್ಬೇಕು, ಭಗವಂತನೇ ಜ್ಞಾನಿಸ್ಬೇಕು.
ನಾವು ಅಷ್ಟೇ ಇದೇ ನಾವು ಈ ಪ್ರಪಂಚದಲ್ಲಿ ಸಂಸಾರದಲ್ಲಿ ಬಂಧನದಲ್ಲಿ ಇದ್ದಾಗ ನಾವು ಅದು ಬೇಕು ಇದು ಬೇಕು ಅದು ಬೇಕು ಇದು ಬೇಕು ಏನೇನು ಕಷ್ಟಗಳು ಭಗವಂತನ ಕೇಳ್ಬೇಕು. ಒಂದು ನಾನು ಭಗವಂತನ ಹತ್ರ ಕೇಳ್ತೇನೆ, ಏನು ಭಗವಂತ ಯಾವ ಕಷ್ಟ ಇರ್ಲು ಅದನ್ನು ನೀ ಎದುರಿಸುವ ನಂಗೆ ಜ್ಞಾನ ಕೊಡು, ನಂಗೆ ಶಕ್ತಿ ಕೊಡು ಅಂತ ಕೇಳ್ತೇನೆ ವಿನ ನಂಗೆ ಅದ್ ಬೇಕು ಇದು ಬೇಕು ಅದ್ ಬೇಕು ಇದು ಬೇಕು ಅಂತ ನಾನು ಕೇಳುದಿಲ್ಲ. ಅದನ್ನು ಎದುರಿಸುವ ಜ್ಞಾನ, ಅದನ್ನು ಸಾಲ್ವ್ ಮಾಡುವ ಈ ಜ್ಞಾನ ನಂಗೆ ಕೊಡು ಭಗವಂತ ಅಂತ ಕೇಳಿದ್ರೆ ರೂಪಾದ್ರೆ ಹೇಳಿದ ಮಾತಿಗೂ ನಾವು ಸರಿಯಾಗಿ ನಡೆದಿದೀವಿ ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ರೂಪಾದ್ರೆ ಹೇಳ್ತಾರೆ ಏನಂದ್ರೆ ಇದು ಚೈತನ್ಯ ಚರಿತಾಮೃತ ಹೇಳಿದರು, ನಾಮಸ್ಮರಣ, ವೈಷ್ಣವ ಸೇವಾ, ಧಾಮವಾಸ ಮತ್ತೆ ಭಾಗವತ ಶ್ರವಣ. ಇದು ನಾಲ್ಕಲ್ಲಿ ನಾವು ನಾಮಸ್ಮರಣೆ ಮಾಡ್ತೇವೆ, ವೈಷ್ಣವ ಸೇವಾ ದೇವಸ್ಥಾನಕ್ಕೆ ಹೋಗಿ ವೈಷ್ಣವ ಸೇವೆ ಮಾಡ್ಬೇಕು, ಭಾಗವತ ಶ್ರವಣ ಮಾಡ್ತೇವೆ. ಧಾಮವಾಸ, ಎಲ್ಲಿ ಭಗವಂತ ನಾಮಸ್ಮರಣೆ ಇದೆ, ಎಲ್ಲಿ ಭಗವಂತ ಪ್ರಸಾದ, ಭಗವಂತನ ಭಾಗವತ ಶ್ರವಣ ಕೀರ್ತನ ನಡೀತದೆ, ಧಾಮವಾಗ್ತದೆ. ಅಯ್ಯೋ ನಂಗೆ ಧಾಮಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲಮ್ಮ ಹಾಗಂತ ಬೇಜಾರು ಪಡಬಾರ್ದು. ಪ್ರಭುಪಾದ್ರು ಹೇಳಿದ್ದಾರೆ ನಿಜ, ನಿಮ್ ಮನೇನೆ ಧಾಮ ಮಾಡಿ ಅಂತ ಹೇಳಿದ್ದಾರೆ. ಹಾಗಿರೋ ಎಷ್ಟೋ ಪ್ರಭುಪಾದ್ರ ಬಗ್ಗೆ ಹೇಳಿ ನಾವು ಅದನ್ನ ಆ ಮಾತನ್ನು ನಮ್ಮ ಜೀವನದಲ್ಲಿ ಹೇಗ್ ಮಾಡ್ಬೋದು ಅಂತ ಹೇಳ್ಬೋದು. ಮಾತಾಡಿ ಇನ್ನು ಬೇರೆಯವ್ರು ಮಾತಾಡ್ಬೇಕು. ಹರೇ ಕೃಷ್ಣ. ಥ್ಯಾಂಕ್ ಯು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ, ಚೆನ್ನಾಗಿ ಹೇಳಿದ್ರಿ. ಗೌರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. 14 ಅನನ್ಯ ಚೇತಃ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭಂ ಪಾತ ನಿತ್ಯಯುಕ್ತಸ್ಯ ಯೋಗಿನಃ. ಪಾರ್ಥ, ಅನನ್ಯ ಚಿತ್ತನಾಗಿ ಸದಾ ನನ್ನನ್ನು ಸ್ಮರಿಸುವವನಿಗೆ ನಾನು ಸುಲಭವಾಗಿ ಲಭ್ಯನು. ಭಕ್ತಿ ಸೇವೆಯಲ್ಲಿ ಅವನು ಸದಾ ನಿರತನಾಗಿರುವುದಕ್ಕೆ ಇದಕ್ಕೆ ಕಾರಣ. ಸೊ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾರೆ, ಅನನ್ಯ ಚಿತ್ತವಾಗಿ ಏಕ ಮನಸ್ಸಿನ ವಿಚಲತೆ ಇಲ್ಲದೆ ಭಗವಂತನನ್ನು ಯಾರು ಸ್ಮರಿಸ್ತಾರೋ ಅವರಿಗೆ ಭಗವಂತನು ಸುಲಭವಾಗಿ ಲಭ್ಯ ಆಗ್ತಾನೆ. ಅದಕ್ಕೆ ಕಾರಣ ಏನು ಅಂತಂದ್ರೆ ಅವನು ಸದಾ ಭಕ್ತಿ ಸೇವೆಯಲ್ಲಿ ನಿರತರಾಗಿರೋದು. ಭಕ್ತಿ ಸೇವೆ ಅಂತಂದ್ರೆ ಈಗ ನಾವು ನೋಡಿದ್ವಿ, 4 ತರಹದ ಜನರು ಯಾರು ಭಕ್ತಿಗೆ ಬರ್ತಾರೆ ಅಂದ್ರೆ ಸಂಕಟದಲ್ಲಿರೋರು, ಕುತೂಹಲಿಗಳು, ಪ್ರಾಪಂಚಿಕ ಲಾಭವನ್ನು ಬಯಸರು ಮತ್ತು ಊಹಾತ್ಮಕ ಚಿಂತನೆಯಲ್ಲಿ ತೊಡಗುವಂತ ತತ್ವಶಾಸ್ತ್ರಜ್ಞರು ಬರ್ತಾರೆ. ಸೊ ಅವರಿಗೆ ಒಂದು ಏನಿರುತ್ತೆ ಅಂತಂದ್ರೆ ಒಂದು ಆಸೆ ಅಂತ ಇರುತ್ತೆ. ಸೊ ಮತ್ತೆ ಈಗ ಬೇರೆ ಬೇರೆ ಇದ್ರಲ್ಲಿ ನೋಡ್ತೀವಿ, ಮುಖ್ಯ ಪ್ರಕ್ರಿಯೆಗಳಲ್ಲಿ ನೋಡ್ತೀವಿ, ಕರ್ಮಯೋಗ, ಜ್ಞಾನ ಯೋಗ ಮತ್ತೆ ಹಠಯೋಗ, ಇಂಥ ಯೋಗ ಪದ್ಧತಿಗಳನ್ನ ಸ್ವಲ್ಪ ಮಟ್ಟಿಗೆ ಸೇರಿಸ್ಬಿಟ್ಟು ಅವರು ಕೂಡ ಏನ್ ಮಾಡ್ತಾರೆ, ಅವರು ಭಗವಂತನ ಪಡ್ಕೊಳ್ಳಕ್ಕೆ ಬರ್ತಾರೆ. ಆದ್ರೆ ಇದ್ರಲ್ಲಿ ಏನಿದೆ ಅಂದ್ರೆ ವೈಯಕ್ತಿಕ ಲಾಭದ ಒಂದು ಏನಿದೆ ಅಂತಂದ್ರೆ ಅಂಶ ಇರುತ್ತೆ. ಆದ್ರೆ ಇದ್ರಲ್ಲಿ ಅನನ್ಯ ಚೇತಸಃ ಇದು ಏನಂದ್ರೆ ಪರಿಶುದ್ಧ ಭಕ್ತಿಯನ್ನು ಮಾಡುವಂತಹ ಭಕ್ತನು ಕೃಷ್ಣನ ಬಿಟ್ಟು ಬೇರೆ ಏನು ಕೇಳುವುದಿಲ್ಲ, ಅವನು ಬೇರೇನು ಬಯಸುವುದಿಲ್ಲ ಅಂತ ಹೇಳ್ತಾ ಇದ್ರೆ. ಪರಿಶುದ್ಧ ಭಕ್ತನು ಸ್ವರ್ಗ ಲೋಕದಲ್ಲಿ ಇರ್ಬೇಕು, ಆ ಲೋಕ ಬೇಕು ಈ ಲೋಕ ಬೇಕು ಅಂತ ಕೇಳೋದಿಲ್ಲ. ಅವನು ಎಲ್ಲಾದ್ರೂ ಇರ್ಲಿ, ನನ್ಗೆ ಭಗವಂತನ ಸೇವೆ ಎಂದು ಸಿಗ್ಲಿ ಅಂತ ಕೇಳ್ತಾ ಇದಾರೆ. ಗೋಪಿಯರು ಇಂತ ಅನನ್ಯ ಚೇತಃ ಭಕ್ತಿಲಿ ಗೋಪಿಯರು ನಾವು ಎಕ್ಸಾಂಪಲ್ ತೊಗೊಳ್ಬಹುದು. ಗೋಪಿಯರು ಹೇಗೆ ಭಗವಂತನಿಗೆ ತಲೆನೋವು ಬಂದಿದೆ ಅಂತಂದ್ರೆ ತಮ್ಮ ಕಾಲಿನ ಧೂಳು ಕೊಟ್ರು, ಬೇರೆ ಯಾರು ಕೊಡ್ಲಕ್ಕಾಗಿಲ್ಲ. ಯಾಕಂದ್ರೆ ಗೋಪಿಯರಿಗೆ ಅವರು ಭಗವಂತನ ಅಂತಹ ಅನನ್ಯ ಭಕ್ತಿಯ ಸೇವೆಯಲ್ಲಿದ್ರು. ಸೊ ಇಲ್ಲಿ ಮುಂದೆ ಹೇಳ್ತಾ ಇದಾರೆ, ಯಾರು ಭಕ್ತಿಯನ್ನು ಮಾಡ್ತಾರೆ ಭಗವಂತನ ಅವರಿಗೆ ಅಗತ್ಯವಾದ ಬುದ್ಧಿಯನ್ನು ದಯಪಾಲಿಸ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಪರಿಶುದ್ಧ ಭಕ್ತನಿಗೆ ಇರ್ಬೇಕಾದ ವಿಶೇಷ ಅರ್ಹತೆ ಅಂದ್ರೆ ನಿಶ್ಚಲವಾದ ಮತ್ತು ಕಾಲ ಮತ್ತೆ ದೇಶ ಪಾತ್ರಗಳ ಗಮನಿಸದೆ ಸದಾ ಕೃಷ್ಣನ ಕುರಿತು ಯೋಚನೆ ಮಾಡುವುದು. ಸೊ ಯಾವುದೇ ಕಾಲದಲ್ಲಿ ಆಗ್ಲಿ ಭಗವಂತನ ಬಗ್ಗೆ ಯೋಚನೆ ಮಾಡುದು, ಮತ್ತೆ ಯಾವುದೇ ಸ್ಥಳದಲ್ಲಿ ಇರಲಿ ಆ ಸ್ಥಳದಲ್ಲಿ ಈ ರೆಗ್ಯುಲೇಟಿವ್ ಪ್ರಿನ್ಸಿಪಲ್ ನ ಫಾಲೋ ಮಾಡ್ತಾ ಸೊ ಇಂತಹ ಒಂದೆಲ್ಲ ಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗಿದಂತಹ ಭಕ್ತರ ಜೊತೆ ಕೂತ್ಕೊಂಡ್ಬಿಟ್ಟು ಭಕ್ತಿಯ ಒಂದು ಅಭ್ಯಾಸವನ್ನು ಮಾಡುವುದು ಅಂತ ಇಲ್ಲಿ ಹೇಳ್ತಾ ಇದ್ರೆ. ಮತ್ತೆ ನಾವು ಭಗವಂತನನ್ನ 5 ರೀತಿಯಲ್ಲಿ ಪರಿಶುದ್ಧವಾದ ಭಗವಂತನ ಜೊತೆ ಪ್ರೇಮಪೂರ್ವಕ ಸಂಬಂಧವನ್ನ ಇಟ್ಕೊಳ್ಬಹುದು. ಶಾಂತ, ದಾಸ್ಯ, ವಾತ್ಸಲ್ಯ, ಸಾಖ್ಯ, ಮಾಧುರ್ಯ ಭಾವದಲ್ಲಿ ನಾವು ಭಗವಂತನ ಜೊತೆ ಕನೆಕ್ಟ್ ಆಗ್ಬಹುದು ಅಂತ ಹೇಳ್ತಾ ಇದ್ರೆ. ಪರಿಶುದ್ಧ ಭಕ್ತ ಪರಮಪ್ರಭುವನ್ನು ಒಂದು ಕ್ಷಣವೂ ಮರೆಯಲಾರ, ಹಾಗೆ ಪರಮಪ್ರಭು ಪರಿಶುದ್ಧ ಭಕ್ತನನ್ನು ಒಂದು ಕ್ಷಣವೂ ಮರೆಯಲಾರ ಅಂತ ಹೇಳ್ತಾರೆ. ಇದು ಬಂದ್ಬಿಟ್ಟು ಅನನ್ಯ ಭಕ್ತಿ, ಅನನ್ಯ ಚೇತಃ ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಸೊ ಹೀಗೆ ಅನನ್ಯ ಭಕ್ತಿ ಅಂದ್ರೆ ಏನು ಅಂತ ಇಲ್ಲಿ ತಿಳ್ಕೊಂಡ್ವಿ. ಅನನ್ಯ ಭಕ್ತಿ ಅಂತಂದ್ರೆ ಶುದ್ಧ ಭಕ್ತ, ಉತ್ತಮ ಭಕ್ತ ಅಂದ್ರೆ 3 ದರ್ಜೆಗಳಿದೆ ಅಂತ ಹೇಳ್ತಾರೆ, ಕನಿಷ್ಠ, ಮಧ್ಯಮ, ಉತ್ತಮಾಧಿಕಾರಿ ಅಂತ. ಹೀಗೆ ಯಾರು ಅನನ್ಯ ಭಕ್ತಿಯಲ್ಲಿ ತೊಡಗಿರ್ತಾರೆ ಅವರು ಶುದ್ಧ ಭಕ್ತರಾಗಿರ್ತಾರೆ, ಉತ್ತಮ ಅಧಿಕಾರಿಗಳಾಗಿರ್ತಾರೆ. ಅವರು ಯಾವ ರೀತಿ ಅಂತಂದ್ರೆ ಅವ್ರು ಯಾವಾಗ್ಲೂ ಕೂಡ ಈ ಕನಿಷ್ಠಾಧಿಕಾರಿಗಳು ಯಾರಿರ್ತಾರೆ ಅವರು ಭಗವಂತನ ದೇವಸ್ಥಾನಕ್ಕೆ ಬರ್ತಾರೆ. ಅವ್ರಿಗೆ ಏನಾದ್ರೂ ಅಗತ್ಯತೆ ಇದೆ ಅಂದಾಗ ಭಗವಂತನನ್ನ ಹುಡುಕ್ತಾರೆ ಅಂದ್ರೆ ಭಗವಂತನ ಹತ್ರ ಬಂದು ಬೇಡ್ಕೋತಾರೆ. ನಂತರ ಮಧ್ಯಮಾಧಿಕಾರಿಗಳಂದ್ರೆ ಅವ್ರಿಗೆ ಭೇದ ಮಾಡಕ್ಕೆ ಗೊತ್ತಿದೆ, ಅಂದ್ರೆ
ಭಗವಂತನ ಜೊತೆ ಭಕ್ತಿ ಮಾಡ್ತಾರೆ, ಭಗವಂತನ ಯಾರು ಭಕ್ತರಿದ್ದಾರೆ ಅವರನ್ನ ಜೊತೆ ಸಂಘ ಮಾಡ್ತಾರೆ, ಮತ್ತೆ ಭಗವಂತನ ಯಾರು ಕನಿಷ್ಠಾಧಿಕಾರಿಗಳು ಯಾರು ಈಗ ತಾನೇ ಬರ್ತಿದ್ದಾರೆ ಭಕ್ತಿ ಮಾರ್ಗಕ್ಕೆ ಅಂತವ್ರಿಗೆ ಅವರು ಸಹಾಯ ಮಾಡ್ತಾರೆ. ಮತ್ತೆ ಯಾರು ಭಗವಂತನನ್ನ ಧಿಕ್ಕರಿಸಿ ಹೋಗ್ತಾರೆ, ನಿರಾಕಾರವಾದಿಗಳು ಮತ್ತೆ ಯಾರು ಈ ನಾಸ್ತಿಕರು ಇರ್ತಾರೆ ಅಂತವರಿಂದ ಅವರು ದೂರ ಇರ್ತಾರೆ. ಆದ್ರೆ ಈ ಉತ್ತಮಾಧಿಕಾರಿಗಳು ಹೇಗಿರ್ತಾರೆ ಅಂತಂದ್ರೆ ರಾಧಾರಾಣಿ ತರ ಇರ್ತಾರೆ ಅಂತಾರೆ. ರಾಧಾರಾಣಿ ಏನ್ ಹೇಳ್ತಾರೆ ಅಂದ್ರೆ ಸದಾ ಕೃಷ್ಣನಿಗೆ ಹೇಳ್ತಾರಂತೆ, ನಿನ್ನ ಒಂದು ಉತ್ತಮ ಭಕ್ತ ಬಂದಿದ್ದಾನೆ ನೋಡು ಅಂತ. ಅಂದ್ರೆ ಅವ್ರನ್ನ ಅವ್ರು ಏನ್ ಅನ್ಕೋತಾರೆ ಅಂದ್ರೆ ಎಲ್ಲರೂ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಭಗವಂತನ ಭಕ್ತರು, ನಾನು ಎಲ್ಲರಿಗಿಂತ ಅಧಮರು ಅಂತ ಅನ್ಕೋತಾರೆ, ಅಂದ್ರೆ ಎಲ್ಲರಿಗಿಂತ ಕಡಿಮೆ ಅಂತ ಅಂತಾರೆ. ಅಷ್ಟು ಆ ರೀತಿ ಒಂದು ನಮ್ರತೆ ಅನ್ನೋದು ಆ ಶುದ್ಧ ಭಕ್ತರಲ್ಲಿ ಇರುತ್ತೆ. ಅಂದ್ರೆ ಇಲ್ಲಿ ಇನ್ನೊಂದು ಮಾತು ಹೇಳ್ತಾರೆ ಅಂದ್ರೆ ಭಾವಾರ್ಥದಲ್ಲಿ ತೀರ್ಥಂ ಕುರುವಂತಿ ತೀರ್ಥಾನಿ ಅಂತಾರೆ. ಅಂದ್ರೆ ಯಾರು ಶುದ್ಧ ಭಕ್ತರು ತೀರ್ಥಕ್ಷೇತ್ರಗಳಿಗೆ ಅವರು ಹೋಗುವ ಅವಶ್ಯಕತೆ ಇಲ್ಲ. ತೀರ್ಥಕ್ಷೇತ್ರಗಳು ಆದ್ರೆ ಏನಂದ್ರೆ ಅಲ್ಲಿ ಅನೇಕ ಜನ ಹೋಗಿ ಅವರ ಪಾಪಗಳನ್ನ ಬಿಟ್ಟು ಬರ್ತಾರೆ ಅಂತಾರೆ. ಆ ತೀರ್ಥಕ್ಷೇತ್ರದಲ್ಲಿ ಸ್ನಾನ ಮಾಡಿ ಅಲ್ಲಿ ಬರುವಾಗ ಅವರ ಕರ್ಮಗಳನ್ನ ಪಾಪಗಳನ್ನೆಲ್ಲ ಬಿಟ್ಟು ಬರ್ತಾರೆ ಅಂತ. ಆದ್ರೆ ಯಾರು ಶುದ್ಧ ಭಕ್ತರು ಅಂತಹ ಸ್ಥಳಗಳಿಗೆ ಹೋಗ್ತಾರೆ ಆಗ ಅಲ್ಲಿ ನಿಜವಾಗ್ಲೂ ಆ ತೀರ್ಥಕ್ಷೇತ್ರದಲ್ಲಿರುವಂತಹ ಪಾಪ ಅನ್ನೋದೇನಿದೆ ಅದು ಹೋಗುತ್ತೆ ಅಂತ. ಹಾಗೆ ಶುದ್ಧ ಭಕ್ತರು ಯಾವಾಗ ಎಲ್ಲಿ ಇರ್ತಾರೆ ಅದೇ ಒಂದು ತೀರ್ಥಕ್ಷೇತ್ರವಾಗಿ ಮಾರ್ಪಡುತ್ತೆ ಅಂತ. ಹಾಗೆ ಇಲ್ಲಿ ಶುದ್ಧ ಭಕ್ತರ ಬಗ್ಗೆ ಪ್ರಭುಪಾದರು ಅನನ್ಯ ಭಕ್ತಿಯ ಬಗ್ಗೆ ಈ ಭಾವಾರ್ಥದಲ್ಲಿ ಹೆಚ್ಚು ಹೆಚ್ಚು ತಿಳಿಸಿದ್ದಾರೆ. ಮುಂದೆ ಹೋಗೋಣ. ಹರೇ ಕೃಷ್ಣ. ಓದುವವರು ಕೈ ಎತ್ಬೋದು. ಹರೇ ಕೃಷ್ಣ. ಭವ್ಯ ಮಾತಾಜಿ ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸತತ ಎಂದರೆ ಎಲ್ಲಿಯಾದರೂ ಮತ್ತು ಯಾವುದೇ ಸಮಯ. ನನ್ನ ವಾಸ ಬೃಂದಾವನದಲ್ಲಿ ಇದ್ದಂತೆ, ಅದು ಕೃಷ್ಣನ ಸ್ಥಳ. ಹಾಗಾಗಿ ಈಗ ನಾನು ಅಮೆರಿಕ ನಿಮ್ಮ ದೇಶದಲ್ಲಿ ಇದ್ದೇನೆ, ಆದರೆ ವೃಂದಾವನದಿಂದ ಹೊರಗಿದ್ದೇನೆ ಎಂದು ಅರ್ಥವಲ್ಲ. ಏಕೆಂದರೆ ನಾನು ಯಾವಾಗಲೂ ಕೃಷ್ಣನ ಬಗ್ಗೆ ಯೋಚಿಸಿದರೆ ನಾನು ಭಾರತದಲ್ಲಿ ವೃಂದಾವನದಲ್ಲಿ ಇದ್ದಂತೆ. ಭಗವದ್ಗೀತಾ 8.12-13 ನ್ಯೂಯಾರ್ಕ್ ನವೆಂಬರ್ 15, 1966. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಇಲ್ಲಿ ಪ್ರಭುಪಾದರು ಅದನ್ನೇ ಹೇಳ್ತಿದ್ದಾರೆ. ಏನಂದ್ರೆ ಎಲ್ಲಿಯೇ ಇರ್ಲಿ ಸ್ಥಾನೇ ಸ್ಥಿತ ಚೈತನ್ಯ ಮಹಾಪ್ರಭುಗಳು ಕೂಡ ಹೇಳ್ತಾರೆ, ನೀವು ವೃಂದಾವನಕ್ಕೆ ಬನ್ನಿ ಅಥವಾ ಭಗವಂತನ ಮಾಯಾಪುರಕ್ಕೆ ಬನ್ನಿ, ಅಲ್ಲೇ ಬಂದು ಭಗವಂತನ ಭಕ್ತಿ ಮಾಡ್ಬೇಕು ಅಂತ ಏನಿಲ್ಲ. ಭಕ್ತರು ಆದವರು ಎಲ್ಲಿಯೇ ಇರ್ಲಿ. ಇಲ್ಲಿ ನಾವು ನೋಡ್ತೀವಿ ಪ್ರಭುಪಾದರು ಅವರು ಅಮೆರಿಕದಲ್ಲಿ ಇರ್ತಾರೆ. ಅಂದ್ರೆ ಅದನ್ನ ಆಧ್ಯಾತ್ಮಿಕವಾಗಿ ಪ್ರಭುಪಾದರ ದೃಷ್ಟಿಯಿಂದ ನೋಡಿದ್ರೆ ನರಕ ಸದೃಶ್ಯವಾದಂತಹ ಒಂದು ದೇಶ ಅಂತ ಅನಿಸ್ಬೋದು ಅವ್ರಿಗೆ. ಅಂದ್ರೆ ಏನೆಲ್ಲ ಬೇಡದ್ದಿದೆ ಅದೆಲ್ಲವನ್ನು ಮಾಡ್ತಾ ಇದ್ದಾರೆ ಜನ. ಅಂತಹ ಜನರ ಮಧ್ಯೆ ಇವರು ಅಲ್ಲಿ ಯಾವುದೇ ಒಂದು ಏನಂತೀವಿ ಅವರಿಗೆ ಯಾರು ಅಲ್ಲಿ ಆಶ್ರಯ ಕೊಡುವಂತವ್ರಾಗ್ಲಿ ಅಥವಾ ಅಲ್ಲಿ ಅವ್ರಿಗೆ ಸಹಾಯ ಮಾಡುವಂತವ್ರಾಗ್ಲಿ ಅಪರೂಪ. ಅಲ್ಲಿ ಯಾರು ಸಿಗೋದು ಕಷ್ಟ. ಅಂತಹ ಜಾಗದಲ್ಲಿ ಅವರು ಭಕ್ತಿಯಲ್ಲಿ ಹೇಗೆ ಎಲ್ಲರನ್ನು ತೊಡಗಿಸ್ತಾರೆ ಅನ್ನೋದನ್ನ ನಾವು ನೋಡ್ತೀವಿ. ಅದಕ್ಕೆ ಅಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಏನಂತ, ನ್ಯೂಯಾರ್ಕ್ ಅಲ್ಲಿ ಹೇಳ್ತಾ ಇದ್ದಾರೆ, ನಾನು ಯಾವಾಗ್ಲೂ ಕೂಡ ಅಮೆರಿಕದಲ್ಲಿದ್ದೀನಿ ಅಂತಲ್ಲ, ಯಾವಾಗ ಭಕ್ತಿಯಲ್ಲಿ ತೊಡಗಿದ್ದೀನಿ, ಯಾವಾಗ ಭಗವಂತನ ಸ್ಮರಣೆ ಮಾಡ್ತಾ ಇದ್ದೀನಿ, ಆಗ ನಾನು ಬೃಂದಾವನದಲ್ಲಿ ಇದ್ದ ಹಾಗೇನೆ ಅಂತ ಹೇಳ್ತಾರೆ. ಅಂದ್ರೆ ಅವರು ಯಾವುದೇ ಜಾಗದಲ್ಲಿರ್ಲಿ ಭಕ್ತರು ಅವ್ರು ಇರುವಂತ ಜಾಗವನ್ನ ಅವರು ಧಾಮವನ್ನಾಗಿಸ್ಬಿಡ್ತಾರೆ. ಅಂದ್ರೆ ಅವ್ರು ಎಲ್ಲಿದ್ರು ಕೂಡ ಅದನ್ನ ಅವರು ಬೃಂದಾವನ ಮಾಡಿದ್ದಾರೆ ಅಂತ ನಾವು ಇಲ್ಲಿ ತಿಳ್ಕೊಬಹುದು. ಆಶಾ ಹೇಮಂತ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಎಸ್ ಮಾತಾಜಿ. ಅದು ನಮ್ಮ ಕೃಷ್ಣ ಪ್ರಜ್ಞೆಯ ಜೀವನ. ಕೃಷ್ಣನಿಗೆ ಅದು ಬೇಕು, ನಾನು ಅದನ್ನು ಮಾಡಬೇಕು. ನನಗಾಗಿ ನಾನು ಏನನ್ನೂ ಮಾಡುವುದಿಲ್ಲ. ಅದು ವೃಂದಾವನ. ವೃಂದಾವನದ ನಿವಾಸಿಗಳೆಲ್ಲರೂ ಕೃಷ್ಣನ ಆಸೆಯನ್ನು ಪೂರೈಸಲು ಪ್ರಯತ್ನಿಸುತ್ತಿದ್ದರು. ಗೋಪಾಲಕರು, ಕರುಗಳು, ಹಸುಗಳು, ಮರಗಳು, ಹೂವುಗಳು, ಜಲ, ಗೋಪಿಯರು, ಹಿರಿಯ ನಿವಾಸಿಗಳು, ತಾಯಿ ಯಶೋಧ, ನಂದ ಅವರೆಲ್ಲರೂ ಕೃಷ್ಣನ ಆಸೆಯನ್ನು ಪೂರೈಸುವಲ್ಲಿ ನಿರತರಾಗಿದ್ದರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಈಗ ಮಾತಾಜಿ ಒಬ್ರು ಹೇಳಿದ್ರು ಅಂದ್ರೆ ಹೇಗೆ ಗೋಪಿಕಾ ಸ್ತ್ರೀಯರು ಅಂದ್ರೆ ಒಂದು ಸತಿ ಏನಾಗುತ್ತೆ ಅಂದ್ರೆ ನಾರದರು ಕೃಷ್ಣ ಯಾರು ಉತ್ತಮ ಭಕ್ತರು ಅಂತ ತೋರ್ಸೋದಕ್ಕೆ ನಾರದರಿಗೆ ಹೇಳ್ತಾರೆ, ನೀನು ಹೋಗಿ ನನಗೆ ತುಂಬಾ ತಲೆನೋವು ಆಗ್ತಿದೆ, ಆ ತಲೆನೋವು ನಿವಾರಣೆಗೆ ಅವರ ಪಾದದ ಅಡಿಯಲ್ಲಿರುವಂತಹ ಧೂಳನ್ನ ಕೊಟ್ರೆ ಮಾತ್ರನೇ, ಅದನ್ನ ಹಚ್ಚಿದ್ರೆ ಮಾತ್ರನೇ ನನ್ನ ತಲೆನೋವು ಹೋಗೋದು ಅಂತ ಹೋಗಿ ಹೇಳು. ಯಾರು ಕೊಡ್ತಾರೆ ಅವರೇ ನನ್ನ
ನಿಜವಾದ ಭಕ್ತರು ಅಂತ ಹೇಳ್ತಾರೆ. ಆಗ ನಾರದರು ಹೋಗಿ ಬ್ರಾಹ್ಮಣರನ್ನ ಕೇಳ್ತಾರೆ. ಆಗ ಬ್ರಾಹ್ಮಣರು ಹೇಳ್ತಾರೆ, ಅಯ್ಯೋ ಎಂತ ಮಾತು ಹೇಳಿದ್ರಿ, ನಮ್ಮ ಪಾದದ ಧೂಳನ್ನ ಕೊಟ್ವಿ ಅಂತಂದ್ರೆ ನಾವು ನರಕಲೋಕಗಳಿಗೆ ಹೋಗ್ತೀವಿ, ನಾವು ಕೊಡೋದಿಲ್ಲ ಅಂತಾರೆ. ಆದ್ರೆ ಗೋಪಿಯರು ಅವರ ಪ್ರೀತಿ ಅನ್ನೋದು ಎಷ್ಟರ ಮಟ್ಟಿಗೆ ಇರುತ್ತೆ ಅಂತಂದ್ರೆ ಅವರು ಹೇಳ್ತಾರೆ, ನಾವು ಕೊಡ್ತೀವಿ ಅಂತ ಆ ನಿಮಿಷನೇ ಎತ್ತು ತೆಗೆದು ಕೊಡ್ತಾರೆ. ಆಗ ನಾರದ್ರು ಹೇಳ್ತಾರೆ, ನೀವ್ ಎಂತ ಕೆಲಸ ಮಾಡ್ತಾ ಇದೀರಿ, ನಿಮ್ಗೆ ಗೊತ್ತಿದ್ಯಾ, ನೀವ್ ಈ ರೀತಿ ಮಾಡೋದ್ರಿಂದ ನರಕಕ್ಕೆ ಹೋಗ್ತೀರಿ ಅಂತಂದ್ರೆ ಆ ಗೋಪಿಕೆಯರು ಹೇಳ್ತಾರೆ, ಅಯ್ಯೋ ಈ ನರಕಕ್ಕೆ ಹೋಗೋದು ಆಮೇಲೆ, ನರಕಕ್ಕೆ ಹೋದ್ರೂ ಪರವಾಗಿಲ್ಲ, ಭಗವಂತನ ತಲೆನೋವು ಹೋಗುತ್ತೆ ಅಂತಂದ್ರೆ ನಾವು ನರಕಕ್ಕೂ ಹೋಗೋಕ್ಕೂ ಕೂಡ ಸಿದ್ಧರಿದ್ದೀವಿ ಅಂತ ಹೇಳ್ತಾರೆ. ಹಾಗೆ ಏನನ್ನೇ ಮಾಡ್ಲಿ ಅವರು ಭಗವಂತನಿಗೋಸ್ಕರ ಮಾಡುವಂತದ್ದು, ಅದರಿಂದ ಅವ್ರಿಗೆ ಏನು ಕಷ್ಟ ಬರುತ್ತೆ, ಏನದ್ರಿಂದ ನಷ್ಟ ಆಗುತ್ತೆ ಯೋಚನೆ ಮಾಡೋದಿಲ್ಲ. ಇಲ್ಲಿ ಪ್ರಭುಪಾದ್ರು ಕೂಡ ನಾವು ನೋಡ್ತೀವಿ, ಅವರು ಅಷ್ಟು ಇಳಿ ವಯಸ್ಸಿನಲ್ಲಿ ಪಾಶ್ಚಾತ್ಯ ದೇಶಗಳಿಗೆ ಹೋಗಿ ಅಂದ್ರೆ ನಾವ್ಯಾರಾದ್ರೂ ಆಗಿದ್ರೆ ಹರೇ ಕೃಷ್ಣ ಮಂತ್ರ ಜಪ ಮಾಡ್ತಾ ಇದೀವಿ, ಭಗವದ್ಗೀತೆ ಭಾಗವತ ಓದ್ತಾ ಇದೀವಿ, ಶ್ರವಣ ಮಾಡ್ತಾ ಇದೀವಿ, ವೃಂದಾವನದಂತಹ ಒಂದು ಜಾಗದಲ್ಲಿದ್ದೀವಿ, ಅಲ್ಲಿ ನಾವು ಪ್ರವಚನ ಮಾಡ್ತಾ ಇದೀವಿ, ವಾನಪ್ರಸ್ಥಾಶ್ರಮದಲ್ಲಿದ್ದೀವಿ, ಇದಕ್ಕಿಂತ ಹೆಚ್ಚಿಗೆ ಇನ್ನೇನಿದೆ ಮಾಡೋದಕ್ಕೆ ಜೀವನದಲ್ಲಿ, ಆಯ್ತು ನಮ್ಮ ಜೀವನ ಪಾವನ ಆಯ್ತು ಸಾಕು ಅಂತ ಸುಮ್ನಾಗ್ಬಿಡ್ತಾ ಇದ್ವಿ. ಆದ್ರೆ ಪ್ರಭುಪಾದ್ರು ಆ ರೀತಿ ಯೋಚನೆ ಮಾಡ್ಲಿಲ್ಲ. ಅವರು ಅಷ್ಟು ವಯಸ್ಸಾದ ಕಾಲದಲ್ಲೂ ಕೂಡ ಇನ್ನು ಸಾಯುವ ಸಮಯದವರೆಗೂ ಕೂಡ ಭಾಗವತ ಪ್ರವಚನ ಅದು ಟ್ರಾನ್ಸ್ಲೇಟ್ ಮಾಡುವಂತದ್ದು, ಅದನ್ನ ಪ್ರವಚನ ಮಾಡುವಂತದ್ದು, ಅದ್ರಲ್ಲೇ ಅವರು ಇಡೀ ಜೀವನವನ್ನ ಯಾವ ರೀತಿ ತೊಡಗಿಸಿದ್ರು ಅಂತ ನೋಡ್ತೀವಿ. ಅಂದ್ರೆ ಅವರು ನಾನು ಅಲ್ಲಿಗೆ ಹೋದ್ರೆ ನನ್ಗೆ ಏನಾಗ್ಬೋದು ಅಂದ್ರೆ, ಅವರು ಹೋಗುವಾಗ್ಲೂ ಕೂಡ ಜಲದೂತದಲ್ಲಿ ಅವ್ರಿಗೆ 2 ಬಾರಿ ಹೃದಯಾಘಾತ ಕೂಡ ಆಗುತ್ತೆ, ಆಗ್ಲೂ ಕೂಡ ಅವರು ಲೆಕ್ಕಿಸೋದಿಲ್ಲ. ಅಂದ್ರೆ ಅವ್ರಿಗೆ ಏನು ಕಷ್ಟ ಆಗ್ತಿದೆ, ನಮ್ಗೆ ಸ್ವಲ್ಪ ಏನಾನ ಕಷ್ಟ ಅಂದ್ರೆ ಕೂಡ ಇವತ್ತು ಭಕ್ತಿ ಸೇವೆ ನಾನ್ ಮಾಡಕ್ ಆಗೋದಿಲ್ಲ ಅಂತ ಹೇಳ್ಬಿಡ್ತೀವಿ. ಆದ್ರೆ ಅವ್ರು ಆ ರೀತಿ ಯೋಚನೆ ಮಾಡ್ಲಿಲ್ಲ. ಅವ್ರ ಇಡೀ ಜೀವನವನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸ್ತಾರೆ. ಅಂದ್ರೆ ಅವರಿಗಾಗಿ ಏನನ್ನು ಅವ್ರು ಮಾಡ್ಕೊಳ್ಳೋದಿಲ್ಲ, ಎಲ್ಲವನ್ನು ಕೂಡ ಭಗವಂತನಿಗಾಗಿ ಮಾಡ್ತಾರೆ. ಹೀಗೆ ಶುದ್ಧ ಭಕ್ತರು ಅನ್ನೋದು ಇರ್ತಾರೆ. ಅದಕ್ಕೆ ಇಲ್ಲಿ ಉದಾಹರಣೆ ಕೊಡ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಭಗವಂತನ ನಿಜವಾದ ಶುದ್ಧ ಭಕ್ತರು ಆದ ಕಾರಣ ಭಗವಂತ ಗೋಲೋಕ ವೃಂದಾವನದಲ್ಲಿ ನಿಜವಾಗ್ಲೂ ಇವರು ಅಲ್ಲೇ ಇದ್ದಾರೆ. ಅಂದ್ರೆ ಪರಮಾತ್ಮ ಇವರನ್ನೇ ಅಲ್ಲಿಂದ ತಂದ, ಮತ್ತೆ ಅವರೇ ಇಲ್ಲಿಗೂ ಬಂದ್ರು ಅಂತ ಹೇಳ್ಬೋದು. ಈ ಮಥುರೆ ವೃಂದಾವನದಲ್ಲಿ ಅಲ್ಲಿದ್ದಂತಹ ನಂದ ಮಹಾರಾಜ ಮತ್ತೆ ಯಶೋದೆ, ಗೋಪಿಯರು, ಹಸುಗಳು, ಕರುಗಳು ಎಲ್ಲವೂ ಕೂಡ ಭಗವಂತನ ಶುದ್ಧ ಭಕ್ತರು. ಇವರನ್ನ ಏನಂತ ಹೇಳ್ತಾರೆ, ರಾಗಾತ್ಮಿಕ ಭಕ್ತರು ಅಂತ ಕರೀತಾರೆ. ಇವರನ್ನ ನಾವು ಅನುಸರಣೆ ಮಾಡ್ಬೋದೇ ಹೊರತು ಅನುಕರಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಅನನ್ಯ ಭಕ್ತರು ಅನ್ನೋದಕ್ಕೆ ಒಂದು ಉದಾಹರಣೆ ಅಂದ್ರೆ ಅದು ಇವ್ರು ಮಾತ್ರನೇ. ಅದು ವೃಂದಾವನ. ಆದ್ದರಿಂದ ನೀವು ಕೃಷ್ಣನ ಆಸೆಗಳನ್ನು ಪೂರೈಸಲು ಒಪ್ಪಿದರೆ ನೀವು ಈ ಭೌತಿಕ ಜಗತ್ತನ್ನು ವೃಂದಾವನವನ್ನಾಗಿ ಮಾಡಬಹುದು. ಅದು ವೃಂದಾವನ. ಅಂದ್ರೆ ನಾವು ಕೂಡ ಎಲ್ಲಿ ಭಗವಂತನ ಸೇವೆಯಲ್ಲಿ ತೊಡಗಿದೀವಿ, ಭಗವಂತನ ಮತ್ತೆ ಅವನ ಭಕ್ತರು ಯಾರಿದ್ದಾರೆ ಅವರ ಒಂದು ಗುರುಗಳ ವಾಣಿ ಸೇವೆ ಮತ್ತೆ ವಪು ಸೇವೆ ಅಂತ ಹೇಳ್ತಾರೆ. ಅಂದ್ರೆ ಅವರ ವಪು ಸೇವೆ ಅಂತಂದ್ರೆ ಅವರು ನೇರವಾಗಿ ನಾವು ಗುರುಗಳನ್ನ ಸದಾಕಾಲ ಅವರ ಸೇವೆ ಮಾಡೋದು ಕಷ್ಟ ಆಗ್ಬೋದು. ಆದ್ರೆ ಪ್ರಭುಪಾದ್ರು ಕೂಡ ಮಾಡಿದ ಹಾಗೆ, ಅವರು ಗೃಹಸ್ಥರಾಗಿದ್ರು, ಅವರು ಭಗವಂತನ ಅಂದ್ರೆ ಅವರ ಗುರುಗಳ ವಾಣಿ ಸೇವೆಯನ್ನ ಮಾಡ್ತಾರೆ. ಕೊನೆಯ ಉಸಿರಿರುವವರೆಗೂ ಅವರ ಗುರುಗಳು ಏನ್ ಹೇಳಿದ್ರು ಅದನ್ನ ಅವರು ಮಾಡ್ತಾರೆ. ಹೀಗೆ ನಾವು ಎಲ್ಲಿ ಭಗವಂತನ ಮತ್ತೆ ಅವನ ಶುದ್ಧ ಭಕ್ತರ ಸೇವೆನ ಮಾಡ್ತೀವಿ, ಆ ಜಾಗವನ್ನ ನಾವು ವೃಂದಾವನವನ್ನಾಗಿ ಮಾಡಬಹುದು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಭಗವಂತನು ಎಲ್ಲರ ವಿಷಯದಲ್ಲಿಯೂ ಕರುಣಾಮಯನು. ಆದರೆ ನಾವು ಆಗಲೇ ವಿವರಿಸಿದಂತೆ ಅತ್ತಿತ್ತ ಚಲಿಸದೆ ಸದಾ ತನ್ನನ್ನೇ ಸೇವಿಸುವವರ ವಿಷಯದಲ್ಲಿ ಆತನಿಗೆ ವಿಶೇಷ ಒಲವು. ಅಂದ್ರೆ ಭಗವಂತ ಎಲ್ಲರಿಗೂ ಕೂಡ ಪಕ್ಷಪಾತ ಯಾರಿಗೂ ಮಾಡುವುದಿಲ್ಲ. ಆದ್ರೆ ಅವನು ವಿಶೇಷ ಒಲವನ್ನ ಯಾರು ಶುದ್ಧ ಭಕ್ತರಿದ್ದಾರೆ ಅವರಿಗೆ ಅವನು ತೋರಿಸ್ತಾನೆ. ಅಂದ್ರೆ ಯಾವಾಗ ಒಬ್ಬ ಭಕ್ತ ಸದಾಕಾಲ ಭಗವಂತನನ್ನ ನೆನೆಸ್ತಾನೆ, ಅಂತಹ ಭಕ್ತರನ್ನ ಭಗವಂತ ಕೂಡ ಸದಾಕಾಲ ನೆನೆಸ್ತಾ ಇರ್ತಾನೆ ಅಂತಲ್ಲಿ ತಿಳಿಸ್ತಾ ಇದ್ದಾನೆ. ಅವನು ಕೂಡ ಭಕ್ತ ವತ್ಸಲ, ಭಕ್ತ ಪರಾಧೀನ, ಅವನನ್ನ ಅವನು ಮರೆಯಕ್ಕೆ ಸಾಧ್ಯ ಆಗಲ್ಲ. ಹರೇ ಕೃಷ್ಣ. ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಓದುವ ಮಾತಾಜಿ. ಹಾ ಮಾತಾಜಿ. ಆ ಬ್ರಹ್ಮಭುವನ ಲೋಕಃ ಪುನರಾವರ್ತಿನೋ ಅರ್ಜುನ ಮಾಮುಪೇತ್ಯ ತು ಕೌಂತೆಯ ಪುನರ್ಜನ್ಮನ ವಿದ್ಯತೆ. ಐಹಿಕ ಜಗತ್ತಿನ ಅತ್ಯುನ್ನತ ಲೋಕದಿಂದ ಅತಿ ಕೆಳಗಿನ ಲೋಕದವರೆಗೆ ಎಲ್ಲ ಲೋಕಗಳು ದುಃಖದ ಆವಾಸಗಳೇ. ಇವುಗಳಲ್ಲಿ ಜನನ ಮರಣಗಳು ಮತ್ತೆ ಮತ್ತೆ ಆಗುತ್ತವೆ. ಆದರೆ ಕುಂತಿಯ ಪುತ್ರನಾದ ಅರ್ಜುನನೇ ನನ್ನ ನಿವಾಸವನ್ನು ಸೇರಿದವನಿಗೆ ಪುನರ್ಜನ್ಮವಿಲ್ಲ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು.
ಇಲ್ಲಿ ಆ ವ್ಯತ್ಯಾಸವನ್ನ ತಿಳಿಸ್ತಾ ಇದ್ದಾರೆ. ಈಗ ನಾವು ಅನನ್ಯ ಭಕ್ತಿ ಬಗ್ಗೆ ತಿಳ್ಕೊಂಡ್ವಿ. ಈಗ ಐಹಿಕ ಜಗತ್ತು ಮತ್ತೆ ಆಧ್ಯಾತ್ಮಿಕ ಜಗತ್ತಿಗೆ ಹೋಲಿಕೆಯನ್ನ ಹೇಳ್ತಾ ಇದ್ದಾರೆ. ಐಹಿಕ ಜಗತ್ತು ಯಾವ ರೀತಿ ಇರುತ್ತೆ, ಆಧ್ಯಾತ್ಮಿಕ ಜಗತ್ತು ಯಾವ ರೀತಿ ಇರುತ್ತೆ ಅಂತ. ಐಹಿಕ ಜಗತ್ತು ಅಂದ್ರೆ ಅದು ಅತ್ಯುನ್ನತ ಲೋಕ ಅಂದ್ರೆ ಊರ್ಧ್ವ ಲೋಕಗಳು 7 ಮತ್ತೆ ಅಧೋಲೋಕಗಳು 7. ಹೀಗೆ ಎಲ್ಲಾ ಲೋಕಗಳು ಕೂಡ ದುಃಖದ ಆವಾಸ ಸ್ಥಾನಗಳು ಅಂತ ಹೇಳ್ತಾ ಇದಾರೆ. ಯಾಕೆ ಇದನ್ನ ದುಃಖದ ಆವಾಸ ಸ್ಥಾನಗಳು ಅಂತ ಹೇಳ್ತಾ ಇದಾರೆ ಅಂದ್ರೆ, ಇಲ್ಲಿ ಜನ್ಮ ಮೃತ್ಯು ಜರಾವ್ಯಾಧಿ ಅನ್ನೋದು ಸದಾ ಇರುತ್ತೆ. ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸ್ವರ್ಗಕ್ಕೆ ಹೋದ್ರು ಸರಿ, ಬ್ರಹ್ಮ ಲೋಕಕ್ಕೆ ಹೋಗ್ಬಿಟ್ರು ಸರಿ, ಸತ್ಯಲೋಕ ಯಾವುದೇ ಲೋಕಕ್ಕೆ ಹೋದ್ರು ಸರಿ, ಅಲ್ಲಿ ನಮಗೆ ಆ ಜನ್ಮ ಮೃತ್ಯು ಜರಾವ್ಯಾಧಿ ಅನ್ನೋದು ಇರುತ್ತೆ. ಅದು ಸ್ವತಃ ಬ್ರಹ್ಮನನ್ನೇ ಬಿಟ್ಟದ್ದಲ್ಲ. ಹಾಗಿರುವಾಗ ನಾವು ಈ ಲೋಕಗಳಲ್ಲಿ ಇರುವ ಸಮಯದಲ್ಲಿ ಅದಕ್ಕೆ ಕರಿತಾ ಇದ್ದಾರೆ. ಏನಂತ ಕರಿತಾ ಇದ್ದಾರೆ ಅಂದ್ರೆ, ಇದು ದುಃಖಾಲಯ, ಶಾಶ್ವತ ಅಂತ ಹೇಳಿ ತಿಳಿಸ್ತಾರೆ. ಮತ್ತೆ ನನ್ನ ನಿವಾಸ, ಯಾರು ಭಗವಂತನ ಧಾಮಕ್ಕೆ ಹೋಗ್ತಾರೆ ಅಂತವರಿಗೆ ಪುನರ್ಜನ್ಮ ಅನ್ನೋದು ಇರೋದಿಲ್ಲ. ಭಗವಂತನ ನಿವಾಸಕ್ಕೆ ಹೋದ್ರೆ ಅಲ್ಲಿ ಜನ್ಮ ಮೃತ್ಯು ಜರಾವ್ಯಾಧಿ ಅನ್ನೋದು ಇರೋದಿಲ್ಲ. ರಾಜೇಶ್ವರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪುನರಾವರ್ತನೆ ಪುನಃ ಹಿಂತಿರುಗುವುದು. ಹಗಲಿನಲ್ಲಿ ಐಹಿಕ ಚಟುವಟಿಕೆಗಳನ್ನು ನಡೆಸಲು ಅವರಿಗೆ ಹಲವಾರು ಶರೀರಗಳನ್ನು ಲಭಿಸುತ್ತವೆ. ರಾತ್ರಿಯಲ್ಲಿ ಅವರಿಗೆ ದೇಹಗಳಿರುವುದಿಲ್ಲ. ಅವರು ವಿಷ್ಣುವಿನ ದೇಹದಲ್ಲಿ ಅಡಕವಾಗಿಯೇ ಉಳಿದಿರುತ್ತಾರೆ. ಮತ್ತೆ ಬ್ರಹ್ಮನ ಹಗಲು ಬಂದಾಗ ಅವರು ಪ್ರಕಟವಾಗುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಇಲ್ಲಿ ನಮ್ಗೆ ಗೊತ್ತಿದೆ, ಇದು ಚಿತ್ರದಲ್ಲಿ ಕೊಟ್ಟಿದ್ದಾರೆ. ಇದು ಕಾರಣೋದಕಶಾಯಿ ವಿಷ್ಣು. ಕಾರಣೋದಕಶಾಯಿ ವಿಷ್ಣುವಿನ ರೋಮಕೂಪಗಳಿಂದ ಅನೇಕ ಬ್ರಹ್ಮಾಂಡಗಳು ಮತ್ತೆ ಅವನ ಒಂದು ಉಸಿರಿನಿಂದ ಕೂಡ ಈ ಬ್ರಹ್ಮಾಂಡಗಳು ಬರ್ತಾ ಇರುತ್ತೆ. ಆ ಬ್ರಹ್ಮಾಂಡಗಳು ಅಂಡ ಅಂತಂದ್ರೆ ಅದು ಒಂದು ಮೊಟ್ಟೆಯ ಆಕಾರದಲ್ಲಿ ಇರುತ್ತೆ. ಪ್ರತಿಯೊಂದು ಬ್ರಹ್ಮಾಂಡದಲ್ಲಿ ಕೂಡ ಗರ್ಭೋದಕಶಾಯಿ ವಿಷ್ಣುವಿನಿಂದ ಅವನ ಹೊಕ್ಕಳಿನಿಂದ ಕಮಲ ಪುಷ್ಪದಲ್ಲಿ ಬ್ರಹ್ಮನು ಸೃಷ್ಟಿಯಾಗ್ತಾನೆ. ನಂತರ ಈ ಬ್ರಹ್ಮ ಏನ್ ಮಾಡ್ತಾನೆ, ಇಲ್ಲಿ ಕಾರಣೋದಕಶಾಯಿ ವಿಷ್ಣು ಈ ಬ್ರಹ್ಮಾಂಡಗಳನ್ನ ಸೃಷ್ಟಿ ಮಾಡಿದ್ದನ್ನ ಸರ್ಗ ಅಂತ ಕರೆದ್ರೆ, ಗರ್ಭೋದಕಶಾಯಿ ವಿಷ್ಣು 84 ಲಕ್ಷ ಯೋನಿಗಳಲ್ಲಿ ಜೀವಿಗಳನ್ನ ಸೃಷ್ಟಿ ಮಾಡ್ತಾನೆ, ಅವುಗಳ ದೇಹಗಳನ್ನ ಸೃಷ್ಟಿ ಮಾಡ್ತಾನೆ. ಸೃಷ್ಟಿ ಮಾಡುವಾಗ ಅವರ ಕರ್ಮಾನುಸಾರ ಅಂದ್ರೆ ಆ ಜೀವಿಯ ಕರ್ಮಾನುಸಾರ ಮತ್ತೆ ಅವನ ಇಚ್ಛಾನುಸಾರ ಅವನಿಗೆ ಅಂತಹ ಒಂದೊಂದು ದೇಹಗಳನ್ನ ಕೊಡ್ತಾನೆ. ಆ ದೇಹಗಳಿಗೆ ಪರಮಾತ್ಮ ಗರ್ಭೋದಕಶಾಯಿ ವಿಷ್ಣು ಆ ಜೀವವನ್ನ ಇಡ್ತಾನೆ ಅವರಲ್ಲಿ, ಅಂದ್ರೆ ಆ ಆತ್ಮನನ್ನ ಇಡ್ತಾನೆ. ನಂತರ ಆ ಆತ್ಮಗಳು ಜೊತೆಯಲ್ಲಿ ಆ ದೇಹದಲ್ಲಿ ಏನಾಗುತ್ತೆ ಅಂತಂದ್ರೆ ಪರಮಾತ್ಮ ಕ್ಷೀರೋದಕಶಾಯಿ ವಿಷ್ಣು, ಗರ್ಭೋದಕಶಾಯಿ ವಿಷ್ಣುವಿನ ವಿಸ್ತರಣೆ ಕ್ಷೀರೋದಕಶಾಯಿ ವಿಷ್ಣು ಅವನು ಹೋಗ್ತಾನೆ. ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ಬ್ರಹ್ಮ ಅವನಿಗೆ ಒಂದು ಆಯಸ್ಸು ಅನ್ನೋದು ಇದೆ. ಅಂದ್ರೆ ಎಷ್ಟು ಅವನ ಆಯಸ್ಸು ಅಂತಂದ್ರೆ, ಅವನ ಒಂದು ಕಲ್ಪ ಅಂತಂದ್ರೇನೆ 1000 ದಿವ್ಯ ಯುಗ ಅಂತಾರೆ. ಒಂದು ದಿವ್ಯ ಯುಗ ಅಂತಂದ್ರೆ 4 ಯುಗಗಳು, ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಈ 4 ಯುಗಗಳು 1000 ಬಾರಿ ಅಂದ್ರೆ ಅದು ಅವನ ಒಂದು ಕಲ್ಪ ಅಂದ್ರೆ ಅವನ ಒಂದು ದಿನ. ಆ ಒಂದು ದಿನದಲ್ಲಿ ಎಲ್ಲರೂ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ, ಹಗಲಿನಲ್ಲಿ ಐಹಿಕ ಚಟುವಟಿಕೆಗಳನ್ನು ನಡೆಸಲು ಅವರಿಗೆ ಹಲವಾರು ಶರೀರಗಳು ಲಭಿಸುತ್ತವೆ. ಈಗ ಬ್ರಹ್ಮ ಅವರಿಗೆ ಶರೀರವನ್ನು ಕೊಟ್ಟಿದ್ದಾನೆ ಹಗಲಿನಲ್ಲಿ, ಅಂದ್ರೆ ಬ್ರಹ್ಮನ ಹಗಲಿನಲ್ಲಿ. ನಂತರ ರಾತ್ರಿ ಆದಾಗ, ಬ್ರಹ್ಮನಿಗೆ ರಾತ್ರಿ ಆದಾಗ ಏನಾಗುತ್ತೆ ಅಂದ್ರೆ ಅವರೆಲ್ಲ ಅವರಿಗೆ ದೇಹಗಳು ಇರುವುದಿಲ್ಲ. ಏನಾಗುತ್ತೆ ಅಂದ್ರೆ ಅದು ಏನಂತ ಕರೀತಾರೆ, ಪ್ರಳಯ ಆಗುತ್ತೆ. ಅದು ಅಲ್ಪ ಪ್ರಮಾಣದ ಪ್ರಳಯ ಅಂತ ಹೇಳ್ತಾರೆ, ಪೂರ್ಣ ಪ್ರಮಾಣದಲ್ಲ. ಆ ಪ್ರಳಯ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲರೂ ಕೂಡ ವಿಷ್ಣುವಿನ ದೇಹದಲ್ಲಿ ಸೇರ್ಕೋತಾರೆ. ನಂತರ ಮತ್ತೆ ಬ್ರಹ್ಮ ಅವನ ಹಗಲು ಪ್ರಾರಂಭ ಆದಾಗ ಏನಾಗುತ್ತೆ ಅಂದ್ರೆ ಮತ್ತೆ ಬ್ರಹ್ಮ ಸೃಷ್ಟಿ ಕಾರ್ಯದಲ್ಲಿ ತೊಡಗ್ತಾನೆ. ಹಾಗ ಎಲ್ಲರೂ ಕೂಡ ಆ ವಿಷ್ಣುವಿನಲ್ಲಿ ಇದ್ದಂತಹ ಜೀವಾತ್ಮಗಳು ಅವು ಮತ್ತೆ ಪ್ರಕಟವಾಗ್ತವೆ, ಮತ್ತೆ ದೇಹಗಳನ್ನ ಪಡ್ಕೋತವೆ. ಹೀಗೆ ಈ ಭೌತಿಕ ಜಗತ್ತು ಅನ್ನೋದು ಏನಿದೆ ಅಲ್ಲಿ ಜನ್ಮ ಮೃತ್ಯು ಜರಾವ್ಯಾಧಿ ಅನ್ನೋದು ನಡೀತಾನೆ ಇರುತ್ತೆ. ಆ ಚಕ್ರದಲ್ಲಿ ನಾವು ಒಂದು ಸತಿ ಸಿಕ್ಕಾಕೊಂಡ್ವಿ ಅಂದ್ರೆ ಮತ್ತೆ ಹುಟ್ಟುತ್ತೀವಿ, ಮತ್ತೆ ಸಾಯ್ತೀವಿ. ಇದು ಬ್ರಹ್ಮನ ಒಂದು ದಿನದ ಕಥೆ ಆದ್ರೆ, ಆ ಬ್ರಹ್ಮನಿಗೆ 100 ವರ್ಷ ಆಯ್ತು ಅಂತಂದಾಗ ಮತ್ತೆ ಏನಾಗುತ್ತೆ ಅಂತಂದ್ರೆ ಬ್ರಹ್ಮನ ಅವನ ಆಯುಸ್ಸು ಮುಗಿದಾಗ ಮತ್ತೆ ನಾವು ವಿಷ್ಣುವಿನಲ್ಲಿ ಹೋಗಿ ಸೇರ್ಕೋತೀವಿ. ಮತ್ತೆ ಇನ್ನೊಂದು ಬ್ರಹ್ಮ ಹುಟ್ಟಿ ಬಂದು ಮತ್ತೆ ಅವರು ಸೃಷ್ಟಿ ಕಾರ್ಯದಲ್ಲಿ ತೊಡಗಿದಾಗ ಮತ್ತೆ ನಾವು ಪ್ರಕಟ ಆಗ್ತೀವಿ. ಹೀಗೆ ಕೋಟ್ಯಾಂತರ ವರ್ಷಗಳ ಕಾಲ ನಾವು
ಕಾಣಿಸೋದಿಲ್ಲ, ಅಂದ್ರೆ ನಾವು ನಾಶವಾಗ್ತೀವಿ ಅಂತ ಹೇಳಿ ಹೇಳ್ತಾ ಇದಾರೆ. ಅಂದ್ರೆ ಕಾರುಣದಕ ವಿಷ್ಣು ಅವನು ಒಂದು ಉಸಿರಾಡುವ ಸಮಯ ಬ್ರಹ್ಮನ ಆಯಸ್ಸು ಅಂತ ಹೇಳ್ತಾರೆ. ಬ್ರಹ್ಮನ ಆಯಸ್ಸು ಎಷ್ಟಂದ್ರೆ ಕರುಣದಕ ಶಾಯುವಿನ ಉಸಿರಾಟ, ಒಂದು ಉಸಿರು ಅವ್ನು ತಗೊಂಡು ಬಿಟ್ಟ ಅಂತಂದ್ರೆ ಅಲ್ಲಿಗೆ ಬ್ರಹ್ಮನ ಆಯಸ್ಸು ಮುಗೀತು ಅಂತ. ಅಂತಹ ಏನು ಹೇಳ್ತಾ ಇದಾರೆ ಆ ಸಮಯ ಅದು 100 ವರ್ಷಗಳು ಬ್ರಹ್ಮನಿಗೆ, ಆದ್ರೆ ಅವನ ಒಂದು ದಿನ ನಮಗೆ ಅದು 1000 ದಿವ್ಯ ಯುಗಗಳು ಅಂತ. ಹೀಗೆ ನಾವು ಈ ಭೌತಿಕ ಜಗತ್ತಿನಲ್ಲಿ ಸಿಕ್ಕಾಕೊಂಡು ಮತ್ತೆ 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 ಬ್ರಹ್ಮನ ಕಲ್ಪ ಆದಾಗ, ಬ್ರಹ್ಮನ ಆಯುಸ್ಸು ಮುಗಿದಾಗ, ಮತ್ತೆ ನಮ್ಮ ಆಯುಸ್ಸು ಮುಗಿದಾಗ, ಹೀಗೆ ಅನೇಕ ಬಾರಿ ಪ್ರಳಯ ಅನ್ನೋದು ನಡೀತಾ ಇರುತ್ತೆ. ಆಗೆಲ್ಲ ನಾವು ಈ ಮೃತ್ಯುವನ್ನ ದರ್ಶನ ಆಗ್ತಾನೆ ಇರುತ್ತೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಭೂತ್ವಾ ಪ್ರಲೀಯತೆ, ಮತ್ತೆ ಮತ್ತೆ ಹುಟ್ಟುತ್ತದೆ ಮತ್ತು ನಾಶವಾಗುತ್ತದೆ. ಅಂದ್ರೆ ನಾವು ಈ ಐಹಿಕ ಜಗತ್ತು ಅನ್ನುವಂಥದ್ದು ಅದಕ್ಕೆ ಅಂದ್ರೆ ಸೃಷ್ಟಿ ಅನ್ನೋದು ಇದೆ, ಮತ್ತೆ ಲಯ ಅನ್ನೋದು ಇದೆ. ಅದು ಮತ್ತೆ ಮತ್ತೆ ಹುಟ್ಟುತ್ತೆ, ಮತ್ತೆ ಮತ್ತೆ ನಾಶ ಕೂಡ ಆಗ್ತಾ ಇರುತ್ತೆ. ಆದ್ರೆ ಆಧ್ಯಾತ್ಮಿಕ ಜಗತ್ತು ಅದು ಹಾಗೆ ಅಲ್ಲ. ಅಲ್ಲಿ ಈ ಭೌತಿಕ ಜಗತ್ತಿನಲ್ಲಿ ಅದು ಪ್ರಳಯ ಅನ್ನೋದು ಆದಾಗ ಆಧ್ಯಾತ್ಮಿಕ ಜಗತ್ತು ಅದು ಯಾವುದೇ ರೀತಿ ಅದು ನಾಶವನ್ನು ಹೊಂದೋದಿಲ್ಲ. ಭೌತಿಕ ಪ್ರಪಂಚ ಮತ್ತೆ ಆಧ್ಯಾತ್ಮಿಕ ಪ್ರಪಂಚದ ಬಗ್ಗೆ 16, 17, 18, 19 ಶ್ಲೋಕಗಳು ಭೌತಿಕ ಪ್ರಪಂಚದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ 20, 22 ಆಧ್ಯಾತ್ಮಿಕ ಪ್ರಪಂಚದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಈಗ ಭೌತಿಕ ಪ್ರಪಂಚದ ಬಗ್ಗೆ ನೋಡಿದ್ವಿ, ಹೇಗೆ ಬ್ರಹ್ಮನ ಆಯಸ್ಸು ಅವನ ಒಂದು ಕಲ್ಪ ಅಥವಾ ಅವನ ಒಂದು 100 ವರ್ಷ ಸಮಯ ಆದ್ಮೇಲೆ ಪ್ರಳಯ ಆಗುತ್ತೆ. ಆಗ ಎಲ್ಲರೂ ಕೂಡ ಭಗವಂತ ವಿಷ್ಣುವಿನಲ್ಲಿ ಹೋಗಿ ಸೇರ್ಕೋತಾರಂತ. ಹಾಗೆ ಆಧ್ಯಾತ್ಮಿಕ ಜಗತ್ತು ಅನ್ನೋದು ಯಾವ ರೀತಿ ಇದೆ ಅನ್ನೋದನ್ನ ನಾವು ಮುಂದೆ ನೋಡ್ತೀವಿ. ಆಧ್ಯಾತ್ಮಿಕ ಜಗತ್ತು ಶ್ಲೋಕ 20, 21, 22 ಆಧ್ಯಾತ್ಮಿಕ ಜಗತ್ತನ್ನು ವಿವರಿಸುವ ಪ್ರಮುಖ ಶ್ಲೋಕಗಳು. ಇದರಲ್ಲಿ ನುಡಿಗಟ್ಟುಗಳನ್ನ ಗುರುತಿಸಿ ಅಂತ ಇದ್ದಾರೆ. ಸನಾತನ ಅಂತ ಶ್ಲೋಕ 20ರಲ್ಲಿ ಸನಾತನ ಅಂತ ಇದ್ದಾರೆ. ಅಂದ್ರೆ ಆಧ್ಯಾತ್ಮಿಕ ಜಗತ್ತು ಅನ್ನುವಂಥದ್ದು ಶಾಶ್ವತವಾದಂಥದ್ದು. ನಾವಿನಶ್ಯತಿ ಅಂದ್ರೆ ಅಲ್ಲಿ ನಾಶ ಅನ್ನೋದಿಲ್ಲ. ಅಂದ್ರೆ ತ್ರಿಪಾದ ಆಧ್ಯಾತ್ಮಿಕ ಜಗತ್ತಾದ್ರೆ ಏಕಪಾದ ಈ ಭೌತಿಕ ಜಗತ್ತು. ಈ ಭೌತಿಕ ಜಗತ್ತು ಅದು ಕಲ್ಪಾಂತ್ಯದಲ್ಲಿ ಮತ್ತೆ ಬ್ರಹ್ಮನ ಆಯುಷ್ ಮುಗಿದಾಗ ನಾಶ ಆಗುತ್ತೆ. ಆದ್ರೆ ಸನಾತನವಾದದ್ದು ಆಧ್ಯಾತ್ಮಿಕ ಜಗತ್ತು ಅನ್ನೋದು ಯಾವತ್ತೂ ಕೂಡ ಅದಕ್ಕೆ ನಾಶ ಅನ್ನೋದಿಲ್ಲ. ಶ್ಲೋಕ 21ರಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಪರಮಂ ಗತಿ, ಪರಮ ಅಂತಿಮವಾದ ಗಮ್ಯ ಸ್ಥಾನ, ತದ್ದಾಮಂ ಪರಮಂ ಮಮ, ನನ್ನ ಪರಮ ನಿವಾಸ. ಭಗವಂತ ಸದಾ ಅವನ ಅಡ್ರೆಸ್ ಎಲ್ಲಿದೆ ಅಂತಂದ್ರೆ ಅದು ಅವನ ಧಾಮ ಎಲ್ಲಿದೆ ಅಂದ್ರೆ ಅದು ಆಧ್ಯಾತ್ಮಿಕ ಜಗತ್ತು, ಅದು ಗೋಲೋಕ ವೃಂದಾವನ. ಅಲ್ಲಿ ಅವನು ಸದಾ ಯಾವಾಗ್ಲೂ ಇರ್ತಾನೆ. ನಮ್ಮ ನಿಜವಾದ ಧಾಮ ಕೂಡ ಅದೇ ಆಗಿದೆ. ಆದ್ರೆ ನಾವಿಲ್ಲಿ ಭಗವಂತನಿಂದ ಸ್ವತಂತ್ರವಾಗಿ ಭೋಗಿಸುವ ಇಚ್ಛೆ ಇಟ್ಕೊಂಡಿರುವ ಕಾರಣ ಈ ಭೌತಿಕ ಜಗತ್ತಿನಲ್ಲಿ ಬಂದು ಸಿಕ್ಕಾಕೊಂಡಿದ್ದೀವಿ. ಮತ್ತೆ ಭಕ್ತ್ಯ ಲಭ್ಯಸ್ಥ ಅನನ್ಯಯ, ಪರಿಶುದ್ಧ ಭಕ್ತಿಯಿಂದ ಸೇರಬಹುದು. ಮತ್ತೆ ನಾವು ಆ ಧಾಮಕ್ಕೆ, ನಮ್ಮ ನಿಜವಾದ ಸ್ಥಾನಕ್ಕೆ ಹೋಗ್ಬೋದು. ಹೇಗೆ ಹೋಗೋದು ಅಂದ್ರೆ ಪರಿಶುದ್ಧ ಭಕ್ತಿ ಸೇವೆ ಮಾಡುವ ಮೂಲಕ, ಅನನ್ಯ ಭಕ್ತಿ ಮಾಡುವ ಮೂಲಕ ನಾವು ಮತ್ತೆ ನಮ್ಮ ಧಾಮಕ್ಕೆ ಹಿಂದಿರುಗೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿ ತಿಳಿಸಿದ್ದಾರೆ. ಕರ್ಮಿಗಳು, ಜ್ಞಾನಿಗಳು ಮತ್ತು ಯೋಗಿಗಳು ದೇಹವನ್ನು ಸೂಕ್ತವಾದ ಸಮಯದಲ್ಲಿ ತ್ಯಜಿಸಬೇಕು. 23ರಿಂದ 23, 24, 25, 26 ಶ್ಲೋಕದವರೆಗೆ. ಅಗ್ನಿ ಅಂದ್ರೆ ಯಾರು ಕರ್ಮಿಗಳಿದ್ದಾರೆ, ಜ್ಞಾನಿಗಳಿದ್ದಾರೆ, ಮತ್ತೆ ಯೋಗಿಗಳಿದ್ದಾರೆ, ಅವ್ರು ಎಂತೆಂತ ಸಮಯದಲ್ಲಿ ದೇಹತ್ಯಾಗ ಆದ್ರೆ ಎಂತೆಂತ ಒಂದು ಫಲಗಳನ್ನ ಪಡ್ಕೋತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಗ್ನಿ ದೇವತೆಯ ಪ್ರಭಾವದ ಕಾಲದಲ್ಲಿ ಅಂದ್ರೆ ಬೆಳಗಿನ ಹೊತ್ತು, ಬೆಳಕಿನಲ್ಲಿ ಸಮಯದಲ್ಲಿ, ಸೂರ್ಯ ಇರುವಂತ ಸಮಯದಲ್ಲಿ, ಹಗಲಿನಲ್ಲಿ, ಶುಭ ಲಕ್ಷಣದಲ್ಲೂ, ಶುಕ್ಲ ಪಕ್ಷದಲ್ಲಿ ಬೆಳೆಯುತ್ತಿರುವ ಚಂದ್ರನ 15 ದಿನಗಳು, ಮತ್ತೆ ಉತ್ತರಾಯಣದ 6 ಮಾಸಗಳಲ್ಲಿ ಅವರು ದೇಹತ್ಯಾಗ ಮಾಡಿದ್ರು ಅಂದ್ರೆ ಏನಾಗುತ್ತೆ ಅನ್ನೋದರಲ್ಲಿ ಹೇಳ್ತಾ ಇದಾರೆ. ಅಂದ್ರೆ ದಿನದ ಸಮಯದಲ್ಲಿ ಪ್ರಾಣವನ್ನ ಬಿಡಬೇಕು, ಮತ್ತೆ ಶುಕ್ಲ ಪಕ್ಷ ಆಗಿರ್ಬೇಕು, ಉತ್ತರಾಯಣ ಕೂಡ ಆಗಿರ್ಬೇಕು. ಉತ್ತರಾಯಣ ಅಂತಂದ್ರೆ ಏನು ಅಂತಂದ್ರೆ ಅದು ಈ ದೇವತೆಗಳ ಒಂದು ದಿನ ಅಂತ ಹೇಳ್ತಾರೆ. ದಕ್ಷಿಣಾಯನ ಬಂದು ಅವರ ರಾತ್ರಿ ಆಗುತ್ತೆ. ಆಕಸ್ಮಿಕವಾಗಿ ಆಗಲಿ, ವ್ಯವಸ್ಥೆ ಮಾಡಿಕೊಂಡಾಗಲಿ, ಮೇಲೆ ಹೇಳಿದ ಕಾಲದಲ್ಲಿ ದೇಹವನ್ನು ಬಿಟ್ಟ ಮನುಷ್ಯರಿಗೆ ನಿರಾಕಾರ ಬ್ರಹ್ಮ ಜೊತೆಯನ್ನು ಸೇರುವುದು ಸಾಧ್ಯವಾಗುತ್ತೆ. ಅವರು ಹಗಲಿನ ಸಮಯದಲ್ಲಿ, ಶುಕ್ಲ ಪಕ್ಷದಲ್ಲಿ, ಉತ್ತರಾಯಣದಲ್ಲಿ ಆ ಸಮಯ ನೋಡಿ ಅವರ ದೇಹತ್ಯಾಗ ಆಯ್ತು ಅಂತಂದ್ರೆ, ಅಂದ್ರೆ ಆಕಸ್ಮಿಕವಾಗಿ ಕೂಡ ಆಗ್ಬೋದು, ಅಥವಾ ಅವರು ತಾವಾಗಿ ಅಷ್ಟಾಂಗ ಯೋಗ ಮಾಡಿ ದೇಹತ್ಯಾಗ ಮಾಡುವಂತವ್ರು ಇದ್ದಾರೆ. ಆ ರೀತಿನೇ ಮಾಡ್ಬೋದು. ಅಂತವ್ರು ಅಷ್ಟೆಲ್ಲ ಮಾಡಿದ್ರು ಕೂಡ ಅವರು ಬ್ರಹ್ಮ ಜೊತೆವರೆಗೂ ಮಾತ್ರನೇ ಹೋಗೋದಕ್ಕೆ ಸಾಧ್ಯ. ವೈಕುಂಠ ಲೋಕಗಳಿಗೆ ಅವ್ರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅನ್ನೋದ್ರಲ್ಲಿ ತಿಳಿಸ್ತಾ ಇದ್ದಾರೆ.
ರಾತ್ರಿಯಲ್ಲಿ ಕೃಷ್ಣ ಪಕ್ಷದಲ್ಲಿ ಅಂದ್ರೆ ಕ್ಷೀಣಿಸುತ್ತಿರುವ ಚಂದ್ರನ 15 ದಿನಗಳು, ದಕ್ಷಿಣಾಯನದ 6 ತಿಂಗಳು ಚಂದ್ರಲೋಕವನ್ನು ಸೇರುತ್ತಾರೆ, ಆದರೆ ಮರಳಿ ಬರುತ್ತಾರೆ. ಅಂದ್ರೆ ಮೊದಲು ಹೇಳಿದ್ದು ಉತ್ತರಾಯಣ, ಅಂದ್ರೆ ಶುಕ್ಲ ಪಕ್ಷ ಅದೆಲ್ಲ ಹೇಳಿದೆವು, ದಿನದ ಸಮಯ. ಈಗ ರಾತ್ರಿ ಸಮಯದಲ್ಲಿ ಸಾವನ್ನಪ್ತಾರೆ, ಕೃಷ್ಣ ಪಕ್ಷದಲ್ಲಿ ಸಾವನ್ನಪ್ತಾರೆ. ದಕ್ಷಿಣಾಯನದ ಸಮಯ ಅಂತಂದ್ರೆ ಅಂತವ್ರು ಏನಾಗ್ತಾರೆ ಅಂದ್ರೆ ಅವರು ಚಂದ್ರಲೋಕಗಳಿಗೆ ಹೋಗ್ತಾರೆ. ಅಲ್ಲಿ ಚಂದ್ರಲೋಕಕ್ಕೆ ಹೋದ್ರು ಕೂಡ ಮತ್ತೆ ಅವರು ಈ ಭೌತಿಕ ಜಗತ್ತಿಗೆ ಅಂದ್ರೆ ಭೂಮಿಗೆ ಮತ್ತೆ ಬರ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯೋಗಿಯು ಪರಿಪೂರ್ಣನಾದರೆ ಐಹಿಕ ಜಗತ್ತನ್ನು ಬಿಡುವ ಕಾಲವನ್ನು ಸನ್ನಿವೇಶವನ್ನು ಆರಿಸಿಕೊಳ್ಳಬಹುದು. ಆದರೆ ಆತನು ಅಷ್ಟು ಪ್ರವೀಣನಲ್ಲದಿದ್ದರೆ ಅಕಸ್ಮಾತ್ ಆಗಿ ಆತನು ಸೂಕ್ತವಾದ ಸಮಯದಲ್ಲಿ ಮರಣ ಹೊಂದುವುದನ್ನೇ ಅವನ ಯಶಸ್ಸು ಅವಲಂಬಿಸುತ್ತದೆ. ಅಂದ್ರೆ ಅಷ್ಟಾಂಗ ಯೋಗ ಮಾಡುವಂತವರು ಐಹಿಕ ಜಗತ್ತನ್ನ ಬಿಡುವ ಕಾಲವನ್ನ ಸನ್ನಿವೇಶವನ್ನ ಆರಿಸ್ಕೋತಾರೆ. ಅಂದ್ರೆ ಅವ್ರು ಯಾವಾಗ ಸಾಯ್ಬೇಕು ಅಂತ ಅವರು ನಿರ್ಧಾರ ಮಾಡ್ತಾರೆ. ಆದ್ರೆ ಅವನಷ್ಟು ಅದ್ರಲ್ಲಿ ಪ್ರವೀಣನಲ್ಲ, ಅದ್ರಲ್ಲಿ ಅವನಿಗೆ ಅಷ್ಟೊಂದು ಪ್ರಾವೀಣ್ಯತೆ ಇರೋದು ಇಲ್ಲ ಅಂತಂದ್ರೆ ಅಕಸ್ಮಾತ್ ಆಗಿ ಆತ ಸೂಕ್ತವಾದ ಸಮಯದಲ್ಲಿ ಮರಣ ಹೊಂದುವುದನ್ನೇ ಅವನ ಯಶಸ್ಸು ಅವಲಂಬಿಸುತ್ತೆ. ಅಂದ್ರೆ ಅವನು ಎಂತಹ ಸಮಯದಲ್ಲಿ ದೇಹತ್ಯಾಗ ಮಾಡ್ತಾನೆ ಅನ್ನೋದ್ರ ಮೇಲೆ ಅವನ ಯಶಸ್ಸಿದೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಅಂದ್ರೆ ಬ್ರಹ್ಮರಂಧ್ರದ ಮೂಲಕ ಅವರು ಷಟ್ಚಕ್ರ ಯೋಗ ಅಂತ ಕರೀತಾರೆ. ಆ ರೀತಿ ಅಷ್ಟಾಂಗ ಯೋಗ ನೀವು ಕೇಳಿರ್ತೀರಿ. ಇಂದ್ರಿಯಗಳನ್ನ ಪ್ರತ್ಯಾಹಾರ ಅಂದ್ರೆ ನಿಗ್ರಹ ಮಾಡುವಂತದ್ದು, ಮನಸ್ಸನ್ನ ನಿಗ್ರಹ ಮಾಡುವಂತದ್ದು, ಆಸನ ಮತ್ತೆ ಆ ಪ್ರಾಣಾಯಾಮ ಅಂತಂದ್ರೆ ಆ ಉಸಿರಾಟವನ್ನ ನಿಯಂತ್ರಿಸುವಂತದ್ದು, ಇದೆಲ್ಲ ಮಾಡಿ ಆ ಬ್ರಹ್ಮರಂಧ್ರ ಅಂದ್ರೆ ಸಹಸ್ರಾರ ಚಕ್ರ ಅಂತಾರೆ, ಆ ಮೂಲಕ ಆತ್ಮವನ್ನ ದೇಹದಿಂದ ಹೊರಗಡೆ ಕಳಿಸುವಂತವನು ಮೊದಲೇ ಹೇಳಿದಂತಹ 3 ಕಂಡೀಷನ್ಸ್, ಉತ್ತರಾಯಣ, ಹಗಲಿನ ಸಮಯ, ಶುಕ್ಲ ಪಕ್ಷದಲ್ಲಿ ಅವನು ಅಂತಹ ಸಮಯ ನೋಡಿ ಅವನ ಸರಿಯಾದ ರೀತಿಯಲ್ಲಿ ಅವನು ದೇಹತ್ಯಾಗ ಮಾಡ್ದ ಅಂತಂದ್ರೂ ಕೂಡ ಅವನು ಇಷ್ಟ ಬಂದ ಲೋಕಕ್ಕೆ ಹೋಗ್ಬೋದು ಅಂತಂದ್ರೆ ಭೌತಿಕ ಲೋಕಗಳಿಗೆ ಹೋಗ್ಬೋದು. ಅದರಿಂದ ಹೆಚ್ಚು ಅಂತಂದ್ರೆ ಬ್ರಹ್ಮ ಜ್ಯೋತಿಯವರಿಗೆ ಹೋಗ್ಬೋದು. ಅದಕ್ಕಿಂತ ಆಚೆ ವೈಕುಂಠ ಲೋಕಗಳಿಗೆ, ಭಗವಂತನ ಧಾಮಕ್ಕೆ ಹಿಂದಿರುಗೋದು ಸಾಧ್ಯ ಇಲ್ಲ ಅಂತಂದು ಹೇಳ್ತಾ ಇದ್ದಾರೆ. ಹಾಗೆ ಒಂದು ವೇಳೆ ಅವ್ನು ಮಾಡದೇ ಹೋದ್ರೆ ಅವನು ಚಂದ್ರಲೋಕಕ್ಕೆ ಹೋಗ್ತಾನೆ. ಚಂದ್ರಲೋಕ ಅಂತಂದ್ರೆ ಅದು ಸ್ವರ್ಗೀಯ ಲೋಕಕ್ಕಿಂತ ಅಂದ್ರೆ ಸ್ವರ್ಗೀಯ ಲೋಕಗಳ ಹಾಗೆಯೇ ಇರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ಕೂಡ ಭೋಗ ಜೀವನವನ್ನ ಮಾಡುವಂತದ್ದು. ಅಂತಹ ಭೋಗ ಜೀವನವನ್ನ ಮಾಡಿ ಅವ್ನು ಮತ್ತೆ ಈ ಭೌತಿಕ ಜಗತ್ತಿಗೆ ವಾಪಸ್ ಬರ್ತಾನೆ. ಅಂದ್ರೆ ಇಲ್ಲಿ ಹೇಳ್ತಾರೆ ನಾವು ಸ್ವರ್ಗ ಲೋಕಗಳಿಗೆ ಅಂದ್ರೆ ಯಜ್ಞವನ್ನ ಆಚರಣೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಯಜ್ಞಗಳನ್ನ ಆಚರಣೆ ಮಾಡೋದ್ರಿಂದ ನಾವು ಪುಣ್ಯ ಸಂಪಾದನೆ ಮಾಡ್ತೀವಿ. ಪುಣ್ಯ ಸಂಪಾದನೆ ಮಾಡಿದ್ರೆ ನಾವು ಊರ್ಧ್ವ ಲೋಕಗಳಿಗೆ ಹೋಗ್ತೀವಿ. ಊರ್ಧ್ವ ಲೋಕದಲ್ಲಿ ಕ್ಷೀಣೆ ಪುಣ್ಯ ಮರ್ತ್ಯ ಲೋಕ ವಿಶಂತಿ ಅಂತಾರೆ. ಅಂದ್ರೆ ಅಲ್ಲಿ ನಮ್ಮ ಪುಣ್ಯ ಅನ್ನುವಂಥದ್ದು ಆ ಕರೆನ್ಸಿ ಖಾಲಿ ಆದ್ಮೇಲೆ ಏನಾಗುತ್ತೆ ಅಂತಂದ್ರೆ ನಾವು ಮೋಡಗಳಲ್ಲಿ ಮಳೆಯ ರೂಪದಲ್ಲಿ ಭೂಮಿಗೆ ಬರ್ತೀವಿ. ಆ ಭೂಮಿಗೆ ಬಂದ ಮೇಲೆ ನಾವು ಆ ಧಾನ್ಯಗಳಲ್ಲಿ ಸೇರ್ಕೋತೀವಿ. ಆ ಧಾನ್ಯಗಳನ್ನ ಸೇವಿಸಿದಾಗ ಪುರುಷನಲ್ಲಿ ವೀರ್ಯವಾಗ್ತೀವಿ. ಆ ವೀರ್ಯ ಅನ್ನುವಂಥದ್ದು ತಾಯಿಯ ಗರ್ಭವನ್ನ ಸೇರಿದಾಗ ನಾವು ಮತ್ತೆ ದೇಹವನ್ನ ಪಡಿತೀವಿ, ಮತ್ತೆ ಯಜ್ಞಗಳನ್ನ ಆಚರಣೆ ಮಾಡ್ತೀವಿ. ಇದನ್ನ ಒಂದು ಚಕ್ರ ಅಂತ ಹೇಳ್ತಾರೆ. ಹೀಗೆ ಚಂದ್ರಲೋಕ ಅದು ಕೂಡ ಒಂದು ಭೋಗ ಜೀವನವನ್ನು ಮಾಡುವಂಥದ್ದು. ಈಗ ನಾವೆಲ್ಲರೂ ಕೂಡ ಚಂದ್ರಯಾನ ಅಂತಾರೆ, ಅಂದ್ರೆ ಅಲ್ಲಿಗೆ ಹೋದ್ರು, ಅಲ್ಲಿ ಏನಿದೆ ಅಂತೆಲ್ಲ ನೋಡಿದ್ರು ಅಂತ. ಆದ್ರೆ ನಿಜವಾಗ್ಲೂ ಅಲ್ಲಿ ಜನ ಇದ್ದಾರೆ. ಅಂದ್ರೆ ಅವರು ನಮ್ಮ ಈ ಐಹಿಕ ಇಂದ್ರಿಯಗಳೇನಿದೆ ಅದಕ್ಕೆ ಅವರು ಗೋಚರರಾಗೋದಿಲ್ಲ. ಅಲ್ಲಿ ಇರುವಂತವ್ರು ಕೂಡ ಅವರು ಸುಖವಾದ ಜೀವನವನ್ನ ಮಾಡ್ತಾರೆ. ಅಂದ್ರೆ ಸೋಮಪಾನ ಮಾಡ್ತಾರೆ ಅಂತಾರೆ. ಅಂದ್ರೆ ಅದೊಂದು ಶಕ್ತಿ ವರ್ಧಕ ಒಂದು ಪಾನೀಯ ಅಂತ ಕರೀತಾರೆ. ಅದನ್ನ ಅವರು ಸೇವಿಸ್ತಾರೆ. ಹೀಗೆ ಅಲ್ಲಿರುವಂತವ್ರು ಭೋಗ ಜೀವನವನ್ನು ಮಾಡಿದ್ರು ಕೂಡ ಕೊನೆಗೆ ಅವರು ಮತ್ತೆ ಈ ಮರ್ತ್ಯ ಲೋಕಕ್ಕೆ, ಈ ಭೂಮಿಗೆ ಹಿಂದಿರುಗುತ್ತಾರೆ. ಅರ್ಜುನ, ಭಕ್ತರಿಗೆ 2 ಮಾರ್ಗಗಳು ತಿಳಿದಿದ್ದರೂ ಅವರು ಗೊಂದಲಕ್ಕೆ ಈಡಾಗುವುದಿಲ್ಲ. ಆದುದರಿಂದ ಸದಾ ಯೋಗಯುಕ್ತನಾಗಿರು. ಆದ್ರೆ ಶುದ್ಧ ಭಕ್ತ ಯಾರಿದ್ದಾನೆ ಅವನಿಗೆ ಇದು ಯೋಚನೆನೇ ಇಲ್ಲ, ನಾನು ಉತ್ತರಾಯಣದಲ್ಲಿ ಹೋಗ್ತೀನ, ದಕ್ಷಿಣಾಯಣದಲ್ಲಿ ಪ್ರಾಣತ್ಯಾಗ ಮಾಡ್ತೀನ, ದಿನಾನ ರಾತ್ರಿನ, ಕೃಷ್ಣ ಪಕ್ಷನ ಶುಕ್ಲ ಪಕ್ಷನ ಅಂತೆಲ್ಲ ಅವನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವನು ಏನ್ ಮಾಡ್ತಾನೆ ಅಂದ್ರೆ ಭಗವಂತನ ಭಕ್ತಿಯನ್ನ ಮಾತ್ರ ಮಾಡ್ತಾನೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾನೆ ಅರ್ಜುನ, ಭಕ್ತರಿಗೆ 2 ಮಾರ್ಗಗಳು ಗೊತ್ತಿದ್ರು ಕೂಡ ಅವ್ರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದುದರಿಂದ ಸದಾ ಯೋಗಯುಕ್ತನಾಗಿರು ಅಂದ್ರೆ ಇಲ್ಲಿ ಅಷ್ಟಾಂಗ ಯೋಗ ಮಾಡು ಅಂತ ಹೇಳ್ತಿಲ್ಲ. ಸದಾ ಕೃಷ್ಣನ ಜೊತೆ ಸಂಬಂಧವನ್ನ ಏರ್ಪಡಿಸ್ಕೋ. ಅಂದ್ರೆ ಭಗವಂತನ ಸಂಪರ್ಕ ಅನ್ನೋದು ಇದ್ರೆ ಅದಕ್ಕೆ ಏನಂತ ಹೇಳ್ತಾರೆ ಅಂತಂದ್ರೆ, ನಮ್ಗೆ ತಿಳಿದವರ ಮನೆಗೆ ನಾವು ಹೋಗ್ಬೇಕು ಅಂತಂದ್ರೆ, ಅಂದ್ರೆ ಅಜ್ಜಿ ಮನೆಗೆ ಅಥವಾ ನಮಗೆ ತುಂಬಾ ಹತ್ತಿರದವರು
ಸಂಬಂಧಿಕರ ಮನೆಗೆ ಹೋದಾಗ ನಾವು ಹೋಗಿ ಕಾಲಿಂಗ್ ಬೆಲ್ ಹೊಡಿಬೇಕು ಅಂತಿಲ್ಲ. ಒಳಗಡೆ ಹೋಗಿ ಹಾಗೆ ಸರ್ಪ್ರೈಸ್ ಅಂತ ನಿಂತ್ಕೋತೀವಿ. ಹಾಗೆ ಯಾರು ಭಕ್ತರಿದ್ದಾರೆ ಅವರು ಭಗವಂತನ ಧಾಮಕ್ಕೆ ಹೋಗೋದಕ್ಕೆ ಅವ್ರಿಗೆಲ್ಲ ಅರ್ಹತೆಗಳಿರುತ್ತೆ. ಆದ್ರೆ ಭಕ್ತರಲ್ಲದವ್ರು ಯಾರಿದ್ದಾರೆ, ಈ ಅಷ್ಟಾಂಗ ಯೋಗ ಮಾಡುವಂತವ್ರು, ಅಂತವ್ರೆಲ್ಲ ಭಗವಂತನ ಜೊತೆ ಅವರ ಯಾವುದೇ ಸಂಪರ್ಕ ಪ್ರೀತಿಯನ್ನ ಸಾಧಿಸ್ಕೊಂಡಿಲ್ಲ. ಆದ ಕಾರಣ ಅವ್ರು ಹೇಗಿರುತ್ತೆ ಅಂತಂದ್ರೆ ಅವ್ರ ಅಲ್ಲಿಗೆ ಹೋಗೋದಿಕ್ ಸಾಧ್ಯ ಇಲ್ಲ. ಒಂದ್ ವೇಳೆ ಹೋದ್ರು ಕೂಡ ನಾವು ಯಾರಾದ್ರೂ ಗೊತ್ತಿಲ್ಲದೆ ಇರೋರ್ ಮನೆಗೆ ಹೋಗ್ತೀವಲ್ಲ, ಹಾಗೆ ಕಾಲಿಂಗ್ ಬೆಲ್ ಹೊಡೆದು ಅಲ್ಲಿ ನಿಂತು ಅವ್ರ ಹತ್ರ ಮಾತಾಡಿ ವಾಪಸ್ ಬರ್ತಾರೆ. ಆ ರೀತಿ ಇರುತ್ತೆ ಅಂತ ಹೇಳ್ತಾರೆ. ಹಾಗೆ ನಾವು ಭಗವಂತನ ಜೊತೆ ಯೋಗಯುಕ್ತನಾಗು ಅಂದ್ರೆ ಅವನ ಜೊತೆ ನಮ್ಮ ನಿಜವಾದ ಸಂಪರ್ಕ ಅಂದ್ರೆ ನಿಜವಾದ ಸಂಬಂಧ ಏನಿದೆ ಅದನ್ನ ಮತ್ತೆ ಪುನರ್ಸ್ಥಾಪಿಸ್ಕೊಂಡ್ರೆ ಭಗವಂತನ ಧಾಮಕ್ಕೆ ಹೋಗೋದಕ್ಕೆ ಎಲ್ಲ ವ್ಯವಸ್ಥೆ ಪರಮಾತ್ಮ ಸದಾ ಅವನೇ ಅಂದ್ರೆ ಎಲ್ಲವನ್ನು ಕೂಡ ಅವನೇ ಮಾಡ್ತಾನೆ. ಅಂದ್ರೆ ಅವನು ಯಾವಾಗ ದೇಹತ್ಯಾಗ ಆಯ್ತು ಮತ್ತೆ ಯಾವ ರೀತಿ ಅದು ಬ್ರಹ್ಮರಂಧ್ರದ ಮೂಲಕ ಹೋಯ್ತಾ ಅಂದ್ರೆ ಅನೇಕ ಬಾರಿ ನಾವು ನೋಡ್ತೀವಿ, ಕೆಲವೊಬ್ರು ಕಣ್ಣುಗಳನ್ನ ತೆರೆತಾ ಸಾವನ್ನಪ್ತಾರೆ, ಬಾಯಿ ತೆಗಿತಾ ಸಾವನ್ನಪ್ತಾರೆ. ಅಂದ್ರೆ ಆ ಆತ್ಮ ಕಣ್ಣಿನ ಮೂಲಕ ಬಾಯಿಯ ಮೂಲಕ ಅದು ಹೊರಗಡೆ ಬಂದಿದೆ ಅಂತ. ಹಾಗೆ ಅಷ್ಟಾಂಗ ಯೋಗ ಮಾಡಿ ಅದನ್ನ ಬ್ರಹ್ಮರಂಧ್ರದ ಮೂಲಕನೇ ಅಂದ್ರೆ ಸಹಸ್ರಾರು ಚಕ್ರದಿಂದನೇ ಅದನ್ನ ಹೊರಗಡೆ ಕಳಿಸ್ಬೇಕು ಅನ್ನೋಂಥದ್ದು. ಅಷ್ಟೆಲ್ಲ ಸರ್ಕಸ್ ಅಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಯಾರು ಭಗವಂತನ ಶುದ್ಧ ಭಕ್ತ ಇದ್ದಾನೆ, ಅವನು ಭಗವಂತನ ಜೊತೆ ಅವನ ಆ ಪ್ರೇಮ ಯುಕ್ತ ಒಂದು ಸಂಬಂಧವನ್ನ ಏರ್ಪಡಿಸ್ಕೊಂಡಿದ್ದಾನೆ, ಅಂತವನ ಎಲ್ಲ ಜವಾಬ್ದಾರಿ ಅದು ಭಗವಂತನೇ ತಗೋತಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ಈ ಎರಡು ಮಾರ್ಗಗಳ ವಿಷಯವಾಗಿ ಚಿಂತಿಸುವುದು ಕ್ಲೇಶದಾಯಕ ಎಂದು ಭಕ್ತನಿಗೆ ತಿಳಿಯಬೇಕು. ಕೃಷ್ಣ ಪ್ರಜ್ಞೆಯಲ್ಲಿ ತನ್ಮಯನಾಗುವುದಕ್ಕೆ ಅತ್ಯುತ್ತಮ ಮಾರ್ಗವೆಂದರೆ ಕೃಷ್ಣನ ಸೇವೆಯಲ್ಲಿ ಹೊಂದಿಕೊಳ್ಳುವುದು. ಇದರಿಂದ ಆಧ್ಯಾತ್ಮಿಕ ರಾಜ್ಯಕ್ಕೆ ಮನುಷ್ಯನ ಮಾರ್ಗವು ಸುರಕ್ಷಿತ, ಖಚಿತ ಮತ್ತು ನೇರವಾಗುತ್ತದೆ. ಭಕ್ತನಿಗೆ ಪರಮ ನಿವಾಸಕ್ಕೆ ತನ್ನ ಮಾರ್ಗವನ್ನು ಭಕ್ತಿಪೂರ್ವಕ ಸೇವೆಯು ಖಚಿತ ಮಾಡಿದೆ ಎಂದು ತಿಳಿದಿರುತ್ತದೆ. ಅಂದ್ರೆ ಯಾರು ಶುದ್ಧ ಭಕ್ತನಿದ್ದಾನೆ ಅವನಿಗೆ ಇಷ್ಟೆಲ್ಲ ಮಾಡ್ಬೇಕಾಗಿಲ್ಲ. ಅಂದ್ರೆ ಈಗ ಒಬ್ಬ ಮಗ ಬೆಳೆದಿದ್ದಾನೆ, ಅವನ ಕೆಲಸ ಅವನೇ ಮಾಡ್ಕೋತಾನೆ ಅಂತಂದ್ರೆ ಅವನು ಒಂದೂರಿನಿಂದ ಇನ್ನೊಂದು ಊರಿಗೆ ಹೋಗ್ಬೇಕು ಅಂದ್ರೆ ಏರ್ಪೋರ್ಟ್ ಅಂದ್ರೆ ಬೇರೆ ದೇಶಕ್ಕೆ ಹೋಗ್ಬೇಕು ಅಂತಂದ್ರೆ ಅವನೇ ಹೋಗಿ ಕ್ಯೂನಲ್ಲಿ ನಿಂತು ಪಾಸ್ಪೋರ್ಟ್ ಮಾಡಿಸ್ಬೇಕು, ವೀಸಾ ಮಾಡಿಸ್ಬೇಕು, ಎಲ್ಲ ಮಾಡಿ ಮತ್ತೆ ಫ್ಲೈಟ್ ಎಕ್ಕಿ ಎಲ್ಲ ಅವನ ಸಿದ್ಧತೆ ಅವನೇ ಮಾಡ್ಕೊಂಡು ಹೋಗ್ಬೇಕು. ಆದ್ರೆ ಯಾರಾದ್ರೂ ಆ ತಂದೆಗೆ ತುಂಬಾ ಚಿಕ್ಕ ಮಗ ಇದ್ದಾನೆ ಅಂತಂದ್ರೆ, ಪುಟ್ಟ ಮಗ ಇದ್ದಾನೆ ಅಂತಂದ್ರೆ ಅವನಿಗೆ ಏನ್ ಬೇಕೋ ಅದನ್ನೆಲ್ಲ ಅವನ ತಂದೆನೇ ಮಾಡ್ತಾನೆ. ಮತ್ತೆ ಅವನೇನು ಮಾಡ್ಬೇಕಾಗಿಲ್ಲ, ಅವನ ತಂದೆ ಹೆಗಲ ಮೇಲೆ ಹೇರಿ ಕುತ್ಕೊಂಡ್ರೆ ಸಾಕು. ಅವನ್ನ ಎಲ್ಲಿ ಕರ್ಕೊಂಡು ಹೋಗ್ಬೇಕು, ಹೇಗೆ ತಲುಪಿಸ್ಬೇಕು, ಅವನ ಜವಾಬ್ದಾರಿ ಪೂರ್ತಿ ಅವನ ತಂದೆನೇ ನೋಡ್ಕೋತಾನೆ. ಹಾಗೆ ಯಾರು ಭಗವಂತನ ಶುದ್ಧ ಭಕ್ತರಿರ್ತಾರೆ, ಭಗವಂತನಿಗೆ ಶರಣಾಗಿರ್ತಾರೆ, ಅಂತವರ ಪೂರ್ತಿ ಜವಾಬ್ದಾರಿ ಸ್ವತಃ ಭಗವಂತನೇ ವಹಿಸ್ಕೊತಾನೆ. ಅವನು ಭಗವಂತನ ಧ್ಯಾನ ಮಾಡಿ ಅವನ ದೇಹ ತ್ಯಾಗ ಆಯ್ತಾ ಅಂತ ಕೂಡ ನಾವು ಯೋಚನೆ ಮಾಡ್ಬೇಕಾಗಿಲ್ಲ. ಅಂತಹ ಸಂದರ್ಭದಲ್ಲಿ ಭಗವಂತ ಅವನ ಸ್ಮರಣೆಯನ್ನ ಅವನಿಗೆ ಕೊಡ್ತಾನೆ. ಅಂತಹ ಭಕ್ತನಿಗೆ ಅವನ ಸ್ಮರಣೆಯನ್ನ ಕೊಟ್ಟು ಅಂದ್ರೆ ಅವನ ಇಡೀ ಜೀವನವನ್ನ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿಸಿರುವ ಕಾರಣ, ಅಂದ್ರೆ ಭಕ್ತಿ ಸೇವೆ ಅಂದ್ರೆ ಭಗವಂತನ ಪ್ರೀತಿ ಮಾಡಿರುವ ಕಾರಣ ಆ ಪ್ರೀತಿಯಿಂದ ಪರಮಾತ್ಮ ಅವನನ್ನ ತನ್ನ ಹತ್ರ ಕರೆಸ್ಕೋತಾನೆ. ಪರಮ ನಿವಾಸ ಭಕ್ತಿಯಿಂದ ಖಾತರಿಪಡಿಸಲಾಗಿದೆ. ಅಂದ್ರೆ ಈಗ ನಾವು ನೋಡಿದ್ವಿ, ಅಷ್ಟಾಂಗ ಯೋಗ ಇರ್ಬೋದು ಅಥವಾ ಕರ್ಮಯೋಗ ಅಥವಾ ಜ್ಞಾನ ಯೋಗ ಇರ್ಬೋದು, ಯಾವುದೇ ಯೋಗ ಪದ್ಧತಿ ಇದ್ರೂ ಕೂಡ ಭಕ್ತಿಗೆ ಬರ್ತಾ ಇಲ್ಲ ಅದು ಅಂತಂದ್ರೆ, ಭಕ್ತಿಯಲ್ಲಿ ಅದು ಮುಗಿತಿಲ್ಲ, ಎಂಡಾಗ್ತಿಲ್ಲ ಅಂತಂದ್ರೆ ಭಗವಂತನ ಧಾಮ ಆಗ್ಲಿ ಭಗವಂತನಾಗ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಭಕ್ತಿ ಯೋಗದಲ್ಲಿ ಯಾರು ತೊಡಗಿದ್ದಾರೆ ಅಂತವರಿಗೆ ಮುಕ್ತಿ ಎನ್ನುವಂಥದ್ದು ಹೇಳ್ತಾರೆ. ಮುಕ್ತಿ ಎನ್ನುವಂಥದ್ದು ಭಕ್ತರ ಹಿಂದೆ ಕೈ ಜೋಡಿಸಿ ಬರುತ್ತೆ, ನೀ ನನ್ನನ್ನ ಸ್ವೀಕಾರ ಮಾಡುವಂತ. ಹಾಗೆ ಯಾರು ಭಗವಂತನ ಭಕ್ತಿಯಲ್ಲಿ ತೊಡಗುತ್ತಾರೆ ಅಂತವರಿಗೆ ಎಲ್ಲವೂ ಸಿಗುತ್ತೆ ಅಂತ ಪರಮಾತ್ಮ ಹೇಳ್ತಾರೆ. ಅಂತವರಿಗೆ ಈ ಕರ್ಮಯೋಗಿಗಳಿಗೆ ಸಿಗುವಂತಹ ಎಲ್ಲಾ ಒಂದು ಅವರು ಇಚ್ಛೆ ಪಡುವಂತಹ ಎಲ್ಲಾ ಒಂದು ಅವಶ್ಯಕತೆಗಳು ಅವ್ರಿಗೆ ಪೂರೈಸುತ್ತೆ. ಆದ್ರೆ ಅವ್ರಿಗೆ ಅದ್ರಲ್ಲಿ ಆಸಕ್ತಿ ಇರೋದಿಲ್ಲ, ಆದ್ರೂ ಕೂಡ ಅವ್ರಿಗೆ ಎಲ್ಲವೂ ಸಿಗುತ್ತೆ. ಅಂದ್ರೆ ಯಜ್ಞ, ದಾನ, ತಪಸ್ಸು ಮಾಡೋದ್ರಿಂದ ಏನೆಲ್ಲ ಪುಣ್ಯ ಸಿಗುತ್ತೆ ಆ ಪುಣ್ಯಗಳು ಅವ್ರಿಗೆ ಸಿಗುತ್ತೆ. ಮತ್ತೆ ವೇದಗಳನ್ನ ಓದಿದಾಗ ಅವ್ರಿಗೆ ಏನು ಜ್ಞಾನ ಸಿಗುತ್ತೆ, ಅದಕ್ಕಿಂತ ಹೆಚ್ಚಿನ ಜ್ಞಾನವನ್ನ ಹೃದಯದಲ್ಲಿ ಭಗವಂತ ದದಾಮಿ ಬುದ್ಧಿ ಯೋಗ ಪರಮಾತ್ಮನಾಗಿ ಅವನಿಗೆ ಚೈತ್ಯ ಗುರುವಾಗಿ ಅವನಿಗೆಲ್ಲವನ್ನ ತಿಳಿಸ್ಕೊಡ್ತಾನೆ. ಮತ್ತೆ ಯಾರು ಅಷ್ಟಾಂಗ ಯೋಗಿ ಇಷ್ಟೆಲ್ಲ ಮಾಡಿ ಕಷ್ಟಪಟ್ಟು ಅಂದ್ರೆ ಹೇಳ್ತಾರೆ, ಯಾವುದೇ ತಾಯಿ ಅಷ್ಟಾಂಗ ಯೋಗವನ್ನ ಮಾಡೋದಿಲ್ಲ ತನ್ನ ಮಗುವನ್ನ ಸದಾಕಾಲ ಸ್ಮರಣೆ ಮಾಡೋದಕ್ಕೆ. ಸಮಾಧಿ ಅಂತಂದ್ರೆ ಪರಮಾತ್ಮನ ಸ್ಮರಣೆಯಲ್ಲಿ ತೊಡಗುವಂಥದ್ದು. ಅಂತಹ ಸ್ಮರಣೆ ಮಾಡೋದಕ್ಕೆ ಯಾವ ತಾಯಿನೂ ಅಷ್ಟಾಂಗ ಯೋಗ ಮಾಡೋದಿಲ್ಲ. ಹಾಗೇನೆ
ಯಾರು ಶುದ್ಧ ಭಕ್ತನಿದ್ದಾನೆ ಅವನು ಕೂಡ ಅಷ್ಟೆಲ್ಲ ಮಾಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವನ ಜೀವನ ಕ್ರಮವನ್ನ ಆ ರೀತಿ ಮಾಡ್ಕೊಂಡಿದ್ದಾನೆ. ಭಕ್ತಿ ಅನ್ನುವಂಥದ್ದು ತುಂಬಾ ಸುಲಭವಾದದ್ದು. ಸುಸುಖಂ ಕರ್ತುಮವ್ಯಯಂ ಅಂತ ಮುಂದಿನ ಅಧ್ಯಾಯದಲ್ಲಿ 9ನೇ ಅಧ್ಯಾಯದಲ್ಲಿ ಬರುತ್ತೆ. ಅಂದ್ರೆ ಅದನ್ನ ತುಂಬಾ ಸುಲಭವಾಗಿ ಆಚರಣೆ ಮಾಡಬಹುದು. ಆದ್ರೆ ನಾವು ಭಗವಂತನ ಸಂಕೀರ್ತನೆ ಮಾಡುವಂತದ್ದು, ಅವನ ಗುಣಗಳನ್ನ, ಅವನ ರೂಪವನ್ನ, ಅವನ ಎಲ್ಲ ಲೀಲೆಗಳನ್ನ ಅದನ್ನ ಹಾಡಿ ಹೊಗಳ್ಬಹುದು. ಮತ್ತೆ ಹಾಡಿ ಹೊಗಳುವಾಗ ನಾವು ನರ್ತನ ಮಾಡ್ತಾರೆ, ಭಜನೆ ಮಾಡ್ತಾರೆ. ನಂತರ ಆಯಾಸ ಆದಾಗ ಭಗವಂತನ ಪ್ರಸಾದ ಸೇವನೆ ಮಾಡ್ಬೋದು. ಭಗವಂತನ ವಿಷಯವನ್ನ ಕೂತು ಕೇಳ್ಬೋದು. ಅದ್ರಲ್ಲಿ ಏನು ಕಷ್ಟ ಪಡುವಂತಹ ಯಾವುದೇ ಒಂದು ವಿಷಯ ಇರುವುದಿಲ್ಲ. ಅಷ್ಟಾಂಗ ಯೋಗಿಗಳು ಎಲ್ಲರಿಂದ ಒಬ್ಬಂಟಿಗರಾಗಿ ಕಾಡಿಗೆ ಹೋಗಿ ದೂರದಲ್ಲಿ ಪ್ರಾಣಿಗಳಿಗೆ ಹೆದರದೆ ಅಲ್ಲಿ ಕುತ್ಕೊಂಡು ಇಷ್ಟೆಲ್ಲ ಮಾಡಿದ್ರು ಕೂಡ ಭಗವಂತನನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಅವರು ಬ್ರಹ್ಮ ಜ್ಯೋತಿಯಲ್ಲಿ ಲೀನ ಭಕ್ತರೇ ಹೊರತು ಭಗವಂತನ ಧಾಮಕ್ಕೆ ಹೋಗಕ್ಕಾಗಲ್ಲ. ಆದ್ರೆ ಯಾರು ಶುದ್ಧ ಭಕ್ತರಿದ್ದಾನೆ ಅವನು ಇದ್ದಲ್ಲಿಯೇ ಭಗವಂತನ ಭಕ್ತಿಯನ್ನ ಸುಲಭವಾಗಿ ಮಾಡ್ಬೋದು. ಆ ರೀತಿ ಮಾಡೋದ್ರಿಂದ ಭಗವಂತನ ಧಾಮಕ್ಕೂ ಕೂಡ ಹೋಗ್ಬೋದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಕೂಡಲೇ ನನ್ನ ಸ್ವಭಾವವನ್ನು ಹೊಂದುತ್ತಾನೆ, ಇದರಲ್ಲಿ ಸಂಶಯವೇ ಇಲ್ಲ. ನನ್ನ ಸ್ವಭಾವ ಅಂದ್ರೆ ಯಾರು ಭಕ್ತರು ಇರ್ತಾರೆ ಅವರು ಭಗವಂತನ ಗುಣಗಳನ್ನ ಬೆಳೆಸ್ಕೋತಾರೆ. ಮತ್ತೆ ಭಗವಂತನ ಆ ಸಾರೂಪ್ಯ ಅಂದ್ರೆ ಅವನ ರೂಪವನ್ನೇ ಹೊಂದುತ್ತಾರೆ. ಮತ್ತೆ ಅವನ ಲೋಕಕ್ಕೆ ಹೋಗ್ತಾರೆ. ಅವನ ಸಮೀಪದಲ್ಲಿ ಸಾಮೀಪ್ಯ, ಭಗವಂತನಿಗೆ ಸಮೀಪದಲ್ಲಿ ಇರ್ತಾರೆ. ನಿಸ್ಸಂಶಯವಾಗಿಯೂ ನನ್ನನ್ನು ಹೊಂದುವೆ. ಯಾವಾಗ ನಾವು ಅನನ್ಯ ಭಕ್ತಿಯನ್ನ ಮಾಡ್ತೀವಿ ಆಗ ನಾವು ಭಗವಂತನನ್ನ ಹೊಂದಲಿಕ್ಕೆ ಸಾಧ್ಯ. ಅವನು ಖಂಡಿತವಾಗಿ ನನ್ನ ಬಳಿಗೆ ಬರುವರು. 8.5, 7, 8 ಶ್ಲೋಕಗಳಲ್ಲಿ ಭಗವಂತ ಹೇಳಿರುವಂತದ್ದು. ನಾನು ಸುಲಭವಾಗಿ ಲಭ್ಯನು, ಅಂತವರಿಗೆ ನಾನು ಸುಲಭವಾಗಿ ಸಿಗ್ತೀನಿ ಅಂತ ಹೇಳ್ತಾನೆ. ಪರಿಶುದ್ಧ ಭಕ್ತಿಯಿಂದ ಭಗವಂತನನ್ನ ಸೇರ್ಲಿಕ್ಕೆ ಸಾಧ್ಯ. 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯದವರೆಗಿನ ಭಾಗ ಭಗವದ್ಗೀತೆಯ ತಿರುಳು. ಮೊದಲನೆಯ 6 ಮತ್ತು ಕೊನೆಯ 6 ಅಧ್ಯಾಯಗಳು ಭಗವಂತನ ವಿಶೇಷವಾಗಿ ರಕ್ಷಿಸುವ ಮಧ್ಯದ 6 ಅಧ್ಯಾಯಗಳಿಗೆ ಕವಚವಿದ್ದಂತೆ ನಾವು ನೋಡಿದ್ದೀವಿ. ಹಿಂದಿನ ತರಗತಿಗಳಲ್ಲೂ ಕೂಡ ನಿಜವಾದ ತಿರುಳು ಏನು, ಈ ಭಗವದ್ಗೀತೆಯ ಸಾರಾಂಶ ಅಂದ್ರೆ ಅದರಲ್ಲಿ ಇರುವಂತಹ ಮೂಲ ಏನಿದೆ ಅದು ಆ ಮಧ್ಯದ ಈ 6 ಅಧ್ಯಾಯಗಳು 7ನಿಂದ 12 ಆ ಅಧ್ಯಾಯಗಳು ನಿಜವಾದ ಅಂದ್ರೆ ನಮ್ಮನ್ನ ಈ ಭೌತಿಕ ಜಗತ್ತಿನ ಜನ್ಮ ಮೃತ್ಯು ಜರಾವ್ಯಾಧಿ ಎನ್ನುವ ಚಕ್ರದಿಂದ ನಮ್ಮನ್ನ ಬಿಡುಗಡೆ ಮಾಡೋದಕ್ಕೆ ಇರುವಂತಹ ಆ ಕೀಲಿಯ ಕೈ, ಜೈಲಿನಿಂದ ತಪ್ಪಿಸ್ಕೊಳಕ್ಕೆ ನಮ್ಗೆ ಕೀ ಕೊಟ್ಟ ಹಾಗೆ ಪರಮಾತ್ಮ ನಮ್ಗೆ ಹೇಗೆ ಇಲ್ಲಿಂದ ನಾವು ಹೊರಗಡೆ ಬರೋದಕ್ಕೆ ಸಾಧ್ಯ ಅನ್ನೋದನ್ನ ಆ ತಿರುಳು ಹಣ್ಣಿನ ಮುಖ್ಯವಾದ ಭಾಗ ಏನಿದೆ ಆ ರೀತಿ ಭಗವದ್ಗೀತೆಯ ಈ 6 ಅಧ್ಯಾಯಗಳು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವದ್ಗೀತೆಯನ್ನು ಅದರಲ್ಲಿಯೂ ಮಧ್ಯದ 6 ಅಧ್ಯಾಯಗಳನ್ನು ಭಕ್ತರ ಸಹವಾಸದಲ್ಲಿ ಅರ್ಥ ಮಾಡಿಕೊಳ್ಳುವ ಸುಯೋಗವು ಮನುಷ್ಯನಿಗೆ ಪ್ರಾಪ್ತವಾದರೆ ಅವನ ಬದುಕು ಎಲ್ಲಾ ತಪಸ್ಸು, ಯಜ್ಞಗಳು, ದಾನಗಳು, ಊಹೆಗಳು ಮೊದಲಾದವು ಎಲ್ಲವನ್ನು ಮೀರಿ ಭವ್ಯವಾಗುತ್ತದೆ. ಏಕೆಂದರೆ ಈ ಚಟುವಟಿಕೆಗಳ ಎಲ್ಲ ಫಲಗಳನ್ನು ಕೃಷ್ಣ ಪ್ರಜ್ಞೆಯೊಂದರಿಂದಲೇ ಪಡೆಯಬಹುದು. ಅಂದ್ರೆ ನಾವು ಈ ಭಗವದ್ಗೀತೆಯನ್ನ ಯಾರ ಮೂಲಕ ತಿಳ್ಕೋಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಾವು ಅನೇಕ ಬಾರಿ ಇದಕ್ಕೂ ಮೊದಲು ಭಗವದ್ಗೀತೆ ಯಥಾರೂಪ ಓದೋದಕ್ಕೂ ಮೊದಲು ಬೇರೆ ಬೇರೆ ಎಡಿಷನ್ ಗಳನ್ನ ಓದಿರ್ತೀವಿ. ಆದ್ರೆ ನಮ್ಗೆ ನಿಜವಾಗ್ಲೂ ಈ ಜ್ಞಾನ, ನಿಜವಾಗ್ಲೂ ಈಗ ಏನ್ ಜ್ಞಾನ ಪಡಿತಾ ಇದೀವಿ ಆ ಜ್ಞಾನವನ್ನ ಪಡಿಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ನಾವು ಯಾವಾಗ್ಲೂ ಭಗವದ್ಗೀತೆಯನ್ನ ಭಕ್ತರ ಸಹವಾಸದಲ್ಲಿ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಭಕ್ತರ ಸಹವಾಸ ಅಂದ್ರೆ ನಾವು ಅಂದ್ರೆ ಪ್ರಭುಪಾದರ ಭಾವಾರ್ಥಗಳ ಮೂಲಕ ನಾವು ಭಕ್ತರ ಸಹವಾಸ, ನಿಜವಾದ ಶುದ್ಧ ಭಕ್ತರ ಸಹವಾಸದಲ್ಲಿ ಇದೀವಿ. ಆದ ಕಾರಣ ನಾವು ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿದೆ. ಆ ರೀತಿ ಶುದ್ಧ ಭಕ್ತರ ಸಹವಾಸ ಸಿಕ್ಕಿಲ್ಲ ಅಂತಂದ್ರೆ ಬೇರೆ ಬೇರೆ ಭಗವದ್ಗೀತೆ ಎಡಿಷನ್ ಗಳನ್ನ ಬರೆದವರು ಅವರದೇ ಆದ ಅಭಿಪ್ರಾಯಗಳನ್ನ, ಅವರದೇ ಆದ ಒಂದು ಊಹಾಪೋಹಗಳನ್ನ ಅಲ್ಲಿ ಬರೀತಾರೆ. ಅವುಗಳನ್ನ ಓದಿದಾಗ ನಮ್ಗೆ ಈ ಸಾಕ್ಷಾತ್ಕಾರ ಅನ್ನೋದು ಸಿಗೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಮಗೆ ನಿಜವಾಗ್ಲೂ ಈ ಭಗವದ್ಗೀತೆ ಅದನ್ನ ಅಧ್ಯಾಯ ಮಾಡಿದ ಒಂದು ಫಲ ಸಿಗ್ಬೇಕು ಅಂತಂದ್ರೆ ನಾವು ಪ್ರಭುಪಾದರಂತಹ ಶುದ್ಧ ಭಕ್ತರ ಸಹವಾಸದಲ್ಲಿ, ಅಂದ್ರೆ ಈಗ್ಲೂ ಕೂಡ ಆ ಭಾವಾರ್ಥಗಳ ಮೂಲಕ ಪ್ರಭುಪಾದರು ಜೀವಂತವಾಗಿದ್ದಾರೆ. ಅವರು ಶಿಷ್ಟ ಗುರುಗಳಾಗಿ ನಮಗೆ ಆ ಭಾವಾರ್ಥಗಳ ಮೂಲಕ ನಮ್ಗೆ ಈ ಭಗವದ್ಗೀತೆಯನ್ನ ಅರ್ಥ ಮಾಡಿಸ್ತಾರೆ. ಹಾಗೆ ಅಂತಹ ಒಂದು ಸುಯೋಗ ಯಾರಿಗೆ ಪ್ರಾಪ್ತವಾದ್ರೂ ಕೂಡ ಅವರು ಈ ಎಲ್ಲ ತಪಸ್ ಮಾಡಿದ್ರೆ, ಯಜ್ಞ ಮಾಡಿದ್ರೆ, ದಾನ ಮಾಡಿದ್ರೆ, ಊಹೆಗಳು ಅಂದ್ರೆ ಇಲ್ಲಿ ವೇದಗಳ ಅಧ್ಯಯನ ಮಾಡಿದ್ರೆ ಏನೆಲ್ಲ ಸಿಗುತ್ತೆ ಅದೆಲ್ಲದಕ್ಕಿಂತ ಅವು ಸಿಗುತ್ತೆ, ಅದಕ್ಕಿಂತ ಹೆಚ್ಚಿನದು ಕೂಡ ನಮ್ಗೆ ಸಿಗುತ್ತೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ.
ಇಲ್ಲಿಗೆ ಇವತ್ತಿನ ಅಧ್ಯಾಯ ಮುಗಿದಿದೆ. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರು ಇದ್ರೆ ಹೇಳ್ಬೋದು. 1 ನಿಮಿಷ ಅದಕ್ಕೂ ಮೊದಲು ಯಾರೆಲ್ಲ ಬರ್ತಾ ಇದ್ದೀರಾ ಈಗ 17th ಅಥವಾ August 15th ಅಂತ ಹ್ಯಾಂಡ್ ರೈಸ್ ಮಾಡಿ ನಿಮ್ದು ನಂಬರ್ಸ್ ಕೊಡ್ತೀರಾ, ನಾನು ಲಾಸ್ಟ್ ಟೈಮ್ ಕಲೆಕ್ಟ್ ಮಾಡ್ಲಿಲ್ಲ. ಹರೇ ಕೃಷ್ಣ. ಮಾತಾಜಿ ಅದೇ ಎಲ್ಲ ಬೇರೆ ಬೇರೆ ಗ್ರೂಪ್ ಅಲ್ಲಿ ಎಲ್ಲ ತಗೊಂಡಿದ್ದಾರೆ ಮಾತಾಜಿ. ಬೇರೆ ಬೇರೆ ಗ್ರೂಪ್ ಅಲ್ಲಿ ಅದೇನು ಇದ್ರೆ ಬೇಡ ಮಾತಾಜಿ. ಬೇರೆ ಗ್ರೂಪ್ ಅಲ್ಲಿ ನೀವು ಇದೀರಾ ಅಂತ ಜಾಯ್ನ್ ಆಗಿದ್ದೀರಾ ಅಂದ್ರೆ ಬೇಡ. ಯಾರು ಯಾವ ಗ್ರೂಪ್ ಅಲ್ಲೂ ಜಾಯ್ನ್ ಆಗಿಲ್ಲ, ಆದ್ರೆ ನೀವು ಬರ್ತಾ ಇದ್ದೀರಾ ಅಂತ ಗೊತ್ತಿದ್ರೆ ನೀವು ಹ್ಯಾಂಡ್ ರೈಸ್ ಮಾಡಿ ನಿಮ್ ನಂಬರ್ ಕೊಡಿ ಮಾತಾಜಿ. ಆಶ್ರಯ ಗೋಪಿದೇವಿ ದಾಸಿ ಮಾತಾಜಿ, ನಿಮ್ದು ನಂಬರ್ ಒಂದ್ಸತಿ ನೀವು ಚಾಟ್ ಅಲ್ಲಿ ಹಾಕಿ ಮಾತಾಜಿ. ಲಕ್ಷ್ಮಿ ಕಾಂಬ್ಳೆ ಮಾತಾಜಿ, ನೀವು ಕೂಡ ತಗೊಂಡಿದ್ದಾರೆ ಮಾತಾಜಿ. ಲಕ್ಷ್ಮಿ ಮಾತಾಜಿ ನಿಮ್ದು ಇದೆಯಲ್ಲ ಬೇರೆ ಗ್ರೂಪ್ ಅಲ್ಲಿ ಇದೆ ಮಾತಾಜಿ. ಇದೆಯಾ ಮಾತಾಜಿ? ಯಾವ ಗ್ರೂಪ್ ಇದೆ ಮಾತಾಜಿ ಅದ? ನಿಮ್ದು ಯಾವ್ದು ಮಾತಾಜಿ ಒಂದು ಗ್ರೂಪ್ ಅಲ್ಲಿ ಹಾಕಿದಾರೆ ಮಾತಾಜಿ. ಸಂಗೀತಮಯ ಗ್ರೂಪ್ ಅಲ್ಲಿ ಇದೆ ಮಾತಾಜಿ. ಮತ್ತೆ ಆಶ್ರಯ ಮಾತಾಜಿ ನಿಮ್ದು ಮಾತಾಜಿ? ಮತ್ತೆ ಗೌರಿ ಮಾತಾಜಿ ಅವ್ರದ್ದು ಸಂಗೀತಮಯ ಮಾತಾಜಿ ಗ್ರೂಪ್ ಅಲ್ಲಿ ಇದೆ. ಮಾತಾಜಿ ಓಕೆ ಮಾತಾಜಿ. ಆಶ್ರಯ ಮಾತಾಜಿ ಹಾಗಾದ್ರೆ ನೀವು ಮಾತ್ರ ಇದ್ದೀರಿ ಅಂದ್ರೆ ನಿಮ್ದು ಹಾಕಿ ಮಾತಾಜಿ ನಂಬರು. ಚಾಟ್ ಅಲ್ಲಿ ಹಾಕಿ ಮಾತಾಜಿ. ಯಾವ ಗ್ರೂಪ್ ಇಲ್ಲ ಇನ್ನುವೆ, ಅದ ಹೇಳದ್ನಲ್ಲ. ಹಾ ಮಾತಾಜಿ. ಯಾವ ಮತ್ತೆ ಯಾವಾಗಿಂದ ಶುರುವಾಗತ್ ಮಾತಾಜಿ? ಮಾತಾಜಿ ಆಶ್ರಯ ಮಾತಾಜಿನ ಮಾತಾಡ್ತಿರೋದು? ಅವನಜ. ಹಾ ಮಾತಾಜಿ, ನೀವ್ ಬರ್ತಾ ಇದ್ದೀರಲ್ಲ ಮಾತಾಜಿ? ಮತ್ತೆ ನಾನು ಅದು ಸೆಕೆಂಡ್ ಲೆವೆಲ್ ಅಲ್ಲಿ ಇದ್ದೆ. ಅಂದ್ರೆ ಕೊಟ್ಟಿದ್ದೀರಲ್ಲ ಮಾತಾಜಿ, ನಿಮ್ದು ನೇಮ್ ಎಲ್ಲ ಕೊಟ್ಟಿದ್ದೀರಲ್ಲ? ಹಾ ಕೊಟ್ಟಿದ್ರೆ ಬೇಡ ಮಾತಾಜಿ. ಕೊಟ್ಟಿಲ್ಲ ಅಂತಂದ್ರೆ ಯಾರಿಗೂ ಕೊಡದೇ ಇರೋರು ಇಲ್ಲ, ಶಾಸ್ತ್ರದ ಕೊಟ್ಟಿಲ್ಲ. ಅಲ್ಲ ಒಂದ್ ಕಡೆ ಎಲ್ಲಾದ್ರೂ ಒಂದ್ ಕಡೆ ಕೊಟ್ಟರೆ ಮಾತಾಜಿ ಅವ್ರು ಕನ್ಫ್ಯೂಸ್ ಆಗಿದ್ದಾರೆ ನೋಡಿ ಮಾತಾಜಿ. ಅವರು ಟೆಂಪಲ್ ಇನಾಗ್ರೇಷನ್ ಬಿಟ್ಟು ಇದು ಭಕ್ತಿ ಶಾಸ್ತ್ರಿ ಕೋರ್ಸ್ ಕೇಳ್ತಾ ಇದಾರೆ. ಅಲ್ಲ ಮಾತಾಜಿ, ಅವರು ಈಗ ಬಂದಿದ್ದಾರಂತೆ, ಫಸ್ಟ್ ಟೈಮ್ ಬರ್ತಾ ಇದಾರಂತೆ ಇವತ್ತಿಂದ ನೋಡು. ಅಂದ್ರೆ ನೀವು ನೇಮ್ ಕೊಟ್ಟಿದ್ರೆ ಎಲ್ಲಾದ್ರೂ ಒಂದ್ ಕಡೆ ಕೊಟ್ಟಿದ್ರು ಪರವಾಗಿಲ್ಲ ಮಾತಾಜಿ. ಅದ ಫಸ್ಟ್ ಲೆವೆಲ್ ಆಯ್ತು, ಸೆಕೆಂಡ್ ಆಗಿದೆ. ಮೂರನೇದಕ್ಕೆ ಇನ್ನು ಇಲ್ಲ, ಜೂನ್ಗೆ ಅಂತ ಕೊಟ್ಟಿದೀವಿ. ಮತ್ತೆ ಇದನ್ನ ಇವತ್ತು ಮಾತ್ರ ಭಕ್ತಿ ಶಾಸ್ತ್ರಿದು ಜಾಯಿನ್ ಆಗಿದ್ ಮಾತಾಜಿ. ಆದ್ರೆ ನೀವ್ ಇನ್ನ ಭಕ್ತಿ ಲೆವೆಲ್ 3 ಆಗಿಲ್ಲ ಮಾತಾಜಿ? ಇಲ್ಲ, ಲೆವೆಲ್ 3 ಇಲ್ಲ ಮಾತಾಜಿ. ಸರಿ ಮಾತಾಜಿ. ಆಶ್ರಯ ಮಾತಾಜಿ ಕೂಡ ಸಂಗೀತ ಮಾತಾಜಿ ಇದ್ರಲ್ಲಿದ್ದಾರೆ. ಹಾಗಾದ್ರೆ ಎಲ್ಲರದು ಆಗಿದೆ ಅನ್ಕೋತೀನಿ. ಮತ್ತೆ ಇವಾಗ ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾನು ಈ ಒಂದು ಡೌಟ್ ತುಂಬಾ ದಿನದಿಂದ ಇದೆ ಮಾತಾಜಿ. ಈಗ ಬ್ರಹ್ಮನಿಗೂ ಸಾವಿದೆ, ಎಲ್ರಿಗೂ ಈ ನಮ್ಮ ಈ ವೈದಿಕ ಜಗತ್ತಿನ ಅತ್ಯುನ್ನತ ಲೋಕಗಳಲ್ಲಿ ಇರೋ ಎಲ್ಲದರಲ್ಲೂ ಜನನ ಮರಣಗಳಿದಾವೆ. ಶಿವನಿಗೆ ಸಾವಿದೆಯಾ ಮಾತಾಜಿ? ಇಲ್ಲ ಅಂತೆ ಮಾತಾಜಿ. ಶಿವ ತತ್ವ ಅಂತಂದ್ರೆ ಅವನು ವಿಷ್ಣು ತತ್ವನೂ ಹೌದು, ಜೀವ ತತ್ವನೂ ಹೌದು ಅಂತ ಹೇಳ್ತಾರೆ. ಅಂದ್ರೆ ಅವನು ಈ ಬ್ರಹ್ಮಾಂಡದಿಂದ ಆಚೆ ಬರುತ್ತೆ, ಸದಾಶಿವ ಲೋಕ ಅನ್ನುವಂಥದ್ದು. ಅಲ್ಲಿ ಶಿವನಿಗೆ ಆಯಸ್ಸು ಅನ್ನೋದು ಇಲ್ಲ. ಅವನು ಸ್ವತಃ ಬ್ರಹ್ಮನಿಂದ ಈ 14 ಲೋಕದಲ್ಲಿ ಬರೋದಿಲ್ಲ ಅಂತ. ಇಲ್ಲ ಮಾತಾಜಿ, 14 ಲೋಕದಲ್ಲಿ ಅಂದ್ರೆ ಅವರು ಈ 14 ಲೋಕಗಳನ್ನ ನಿರ್ವಹಣೆ ಮಾಡೋ ಜವಾಬ್ದಾರಿ ಅವ್ರಿಗೆ ಕೊಟ್ಟಿದ್ದಾರೆ. ಅಂದ್ರೆ ಈ ಭೌತಿಕ ಜಗತ್ತು ಏನಿದೆ ಅದನ್ನ ನಿರ್ವಹಣೆ ಮಾಡೋದು ಶಿವ ಮತ್ತೆ ಪಾರ್ವತಿ, ಅಂದ್ರೆ ದುರ್ಗಾ ಅಂತ ಕರೀತಾರೆ. ಅವರೇ ಅದನ್ನ ನೋಡ್ಕೊಳ್ಳುವಂಥದ್ದು. ಆದ್ರೆ ಅವರ ಧಾಮ ಇರೋದು ಸದಾಶಿವ ಲೋಕ ಅನ್ನುವಂಥದ್ದು, ಅದು ಈ ಭೌತಿಕ ಜಗತ್ತು ಏನಿದೆ ಅದರಿಂದ ಆಚೆಗಿರುವಂಥದ್ದು. ಆ ಕಡೆ ವಿಷ್ಣು ತತ್ವನೂ ಆಗೋದಿಲ್ಲ ಅವರು, ಈ ಕಡೆ ಜೀವ ತತ್ವನೂ ಅನ್ನಿಸ್ಕೊಳ್ಳೋದಿಲ್ಲ ಅವರು. ಅದಕ್ಕೆ ಅವರನ್ನ ಮೊಸರಿಗೆ ಹೋಲಿಸ್ತಾರೆ. ಹಾಲು ಅನ್ನೋದು ವಿಷ್ಣು ಅಂದ್ರೆ ಮೊಸರು ಅನ್ನುವಂಥದ್ದು ಅಂದ್ರೆ ಈ ಹಾಲು ಭೌತಿಕ ಜಗತ್ತಿನ ಜೊತೆ ಸಂಪರ್ಕ ಹೊಂದಿದ ಕಾರಣ ಅದು ಮೊಸರಾಗುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ಹಾಲು ಮೊಸರಾಗಿದೆ ಅಂತ. ಅವರಿಗೆ ಅವರು ಶಾಶ್ವತವಾಗಿರ್ತಾರೆ. ತುಂಬಾ ದಿನದಿಂದ ಇತ್ತು ಡೌಟ್. ಥ್ಯಾಂಕ್ ಯು ಮಾತಾಜಿ, ಕ್ಲಾರಿಫೈ ಮಾಡಿದ್ರ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಮಾತಾಜಿ, ಥ್ಯಾಂಕ್ ಯು.
ಧನ್ಯವಾದಗಳು ಮಾತಾಜಿ. ಮತ್ತೆ ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಕೇಳಿ. ಅಂದ್ರೆ ಎಲ್ಲರೂ ಅಟೆಂಡೆನ್ಸ್ ಹಾಕಿರ್ತೀರಾ ಅನ್ಕೋತೀನಿ. ಮಾತಾಜಿ ಲಿಂಕ್ ಹಾಕ್ತಾ ಇದ್ರು. ಹಾ ಮಾತಾಜಿ ಹಾಕಿದೆ. ಮತ್ತೆ ಇದು ಶ್ಲೋಕಗಳು ರಿಸೈಟ್ ಮಾಡಿ ಒಪ್ಪಿಸ್ತಾ ಇದ್ದೀರಲ್ವಾ ಎಲ್ಲರೂ? 7ನೇ ಹೌದು ಅಧ್ಯಾಯದ್ದು. ಹಾ ಮಾತಾಜಿ. ಅಂದ್ರೆ ನಿಮ್ಗೆ ಒಪ್ಪಿಸ್ತಾ ಇದೀವಿ. ಹರೇ ಕೃಷ್ಣ ಪ್ರಭುಜಿ. ಅಂದ್ರೆ ನಿಮ್ಗೆ ಹರೇ ಲೀಡರ್ಸ್ ಕೃಷ್ಣ ಇದಾವೆ ಅಂತ ಮಾತಾಜಿ. ಹೇಳಿದ್ರು. ಹೇಳಿ ಪ್ರಭುಜಿ. ಮಾತಾಜಿ ಸೆಕೆಂಡ್ ಯೂನಿಟ್ ಶ್ಲೋಕ ಯಾವ್ದು ಗೊತ್ತಿಲ್ಲ ಮಾತಾಜಿ. ಫಸ್ಟ್ ಯೂನಿಟ್ 12 ಕೊಟ್ಟಿದ್ರು, ಸೊ ಅದನ್ನ ಸಬ್ಮಿಟ್ ಮಾಡಿದೀನಿ ಮಾತಾಜಿ ನಾನು. ಸೆಕೆಂಡ್ ಬರೀ ಯೂನಿಟ್ ಯಾವ್ದು? ಬರೀ 12 ಕೊಟ್ಟಿರೋದು ನಿಮ್ಗೆಲ್ಲರಿಗೂ? ಫಸ್ಟ್ ಯೂನಿಟ್ ಇಲ್ಲ ಮಾಡಿದೀವಿ ಮಾತಾಜಿ, ಮಾತಾಜಿ. ನಮ್ಗೆಲ್ಲ ಸೆಕೆಂಡ್ ಯೂನಿಟ್ ಗೊತ್ತಿಲ್ಲ. ಎಲ್ಲಾ ಅಧ್ಯಾಯದ್ದು ಕೊಟ್ಟಿದ್ದಾರೆ ಮಾತಾಜಿ. ಒಟ್ಟಿಗೆ ಕೊಟ್ಟಿರ್ತಾರೆ. ಹೌದು ಪ್ರಭುಜಿ, ಇಲ್ಲ ಒಟ್ಟಿಗೆ ಮಾತಾಜಿ, ಅದು ಕಳ್ಸಿರ್ತಾರೆ. ಅಲ್ಲ ಹರೇ ಕೃಷ್ಣ ಮಾತಾಜಿ, ಅದನ್ನ ನೀವು ಗ್ರೂಪ್ ಅಲ್ಲಿ ಹಾಕಿದ್ರು ಮಾತಾಜಿ. ಅದಲ್ಲ ನಾನು ಹೇಳ್ತಾ ಇರೋದು, ಸಬ್ಮಿಟ್ ಮಾಡೋದು ಅಥವಾ ಪ್ರಾಕ್ಟೀಸ್ ಮಾಡೋದು ಹೇಳಿಲ್ಲ. ಅದು 35 ಶ್ಲೋಕ ಟೋಟಲಿ ಇದಾವಿತ್ತು ಮಾತಾಜಿ. ಅದನ್ನ ಬುಕ್ಲೆಟ್ ಪ್ರಿಂಟ್ ಮಾಡ್ಕೊಂಡಿದ್ದೀನಿ ಮಾತಾಜಿ. ಹೌದು, ಇವಾಗ 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯದವರೆಗೂ ಅದು ಕೊಟ್ಟಿಲ್ಲ. ಆಮೇಲೆ ಅದು ಕ್ವಶನ್ ಆನ್ಸರ್ ಕೊಟ್ಟಿಲ್ಲ ಮಾತಾಜಿ. ಅದು ಕ್ವಶನ್ಸ್ ಕ್ವಶನ್ಸ್ ಅದ್ರ ಅದು ಮುಂಚೆನೆ ನಾನು ಕೇಳ್ತಾ ಇದೀನಿ ಪ್ರಭುಜಿ, ಅವ್ರನ್ನ ನನಗೂ ಕೊಡ್ಲಿಲ್ಲ. ಕೊಟ್ರೆ ನಾನು ಗ್ರೂಪ್ ಅಲ್ಲಿ ಹಾಕ್ತೀನಿ. ಈಗ ಶ್ಲೋಕಗಳದು ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಈಸಿ ಆಗುತ್ತೆ ಬೇಗ ಮುಗ್ಸಕ್ಕೆ ಅಂತ. ಆಗಿದೆ ಮಾತಾಜಿ. 1 ರೌಂಡ್ ರೆಸಿಟೇಷನ್ ಆಗಿದೆ ಮಾತಾಜಿ ನಮ್ದು. 12 ಶ್ಲೋಕ ಆಗಿದೆ ಮಾತಾಜಿ. 12 ಶ್ಲೋಕ ಆಗಿದೆ ಎಲ್ಲರದ್ದು. ಹಾ ಪ್ರಭುಜಿ. ನಮ್ದು 7ನೇ ಅಧ್ಯಾಯದ್ದು ಕಂಪ್ಲೀಟ್ ಆಯ್ತು ನಮ್ ಗ್ರೂಪ್ ಇಂದ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. 7ನೇ ಅಧ್ಯಾಯ ಯಾವ ಶ್ಲೋಕ ಮಾತಾಜಿ? ಬುಕ್ಲೆಟ್ ಅಲ್ಲಿ ಅದೇ ಅಷ್ಟೇ ಕೊಡ್ಬೇಕಾ? ಹಾ ಪ್ರಭುಜಿ, ಅದ್ರಲ್ಲಿ ಸೆಲೆಕ್ಟೆಡ್ ಕಳಿಸಿದಾರಲ್ಲ, ಅದ್ರಲ್ಲಿ ಹಾ, ಅದು ಯಾವ್ದು 35 ಶ್ಲೋಕ ಅಷ್ಟೇ. ಹೌದಾ? ಮತ್ತೆ ನನಗೆ ಮುಂಚೆ ಉಮಾ ಕುಲಕರ್ಣಿ ಮಾತಾಜಿ ಇದ್ರಲ್ಲ, ಅವ್ರು 4 ಶ್ಲೋಕ ಕಳಿಸ್ರಿ ಅಂತ ಹೇಳಿದ್ರು. ಸೊ 4 ಶ್ಲೋಕ ಕಳಿಸಿದ್ದಿ, ವಿಡಿಯೋ ಮಾಡಿ ಕಳಿಸಿದ್ದೆ ಮಾತಾಜಿ. ಹಾ ಪ್ರಭುಜಿ. ಹಾಗೆ ತಿಳಿದಿದ್ದೆ, ಮತ್ತೆ ನಾನು ಅದೇ ರೀತಿ ಇರ್ಬೋದು ಅಂತ ಮಾಡಿದ್ದೆ. ಅಧ್ಯಾಯವಾದ ಆದ್ರೆ ಮಾಡೋಣ ಬಿಡಿ, ಮತ್ತೆ ನೀವು ಪ್ರಾಬ್ಲಮ್ ಕಳಿಸ್ಕೊಡ್ತೀನಿ ಮತ್ತೆ. ಇಲ್ಲ ಪ್ರಭುಜಿ, ನೀವು 4 ಕಳಿಸಿದ್ರು ಪರವಾಗಿಲ್ಲ. ಸರ್ ಅಂದ್ರೆ ಓಕೆ ಸರಿ ಮತ್ತೆ. 7ನೇ ಅಧ್ಯಾಯದವರೆಗೂ ನೀವು ಕಳಿಸಿದ್ರೆ ನಿಮ್ಗೆ ಸುಲಭ ಆಗುತ್ತೆ ಅಂತ. ಓಕೆ ಮತ್ತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಮತ್ತೆ ಯಾರಿಗೂ ಏನು ಪ್ರಶ್ನೆಗಳಿಲ್ಲ ಅಂದ್ರೆ ಇವತ್ತಿನ ಕ್ಲಾಸ್ ಅಲ್ಲಿಗೆ ಕ್ಲೋಸ್ ಮಾಡೋಣ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರಿ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತರಿಗೂ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಧನ್ಯವಾದ. ಕೃಷ್ಣ. ಹರೇ ಕೃಷ್ಣ ಮಾತಾಜಿ.